ಅತ್ಯಂತ ಆತ್ಮೀಯವಾದಂತಹ ಒಂದು ಕಾರ್ಯಕ್ರಮವನ್ನು ಸಾಕ್ಷೀಕರಿಸುವುದಕ್ಕಾಗಿ ನಿಮ್ಮೆಲ್ಲರೊಂದಿಗೆ ಟೀಮ್ ವಿದ್ಯಾ ಸಮೃದ್ಧಿ ಟ್ಯೂಷನ್ ಆ್ಯಪ್ ಈ ಪುತ್ತೂರಿನ ರೋಟರಿ GL ಸಭಾಭವನದಲ್ಲಿ ನಾವು ಸಮಾವೇಶಗೊಂಡಿದ್ದೇವೆ. ಬಹುತೇಕ ನಮ್ಮ ಎಲ್ಲ ಅತಿಥಿಗಳು ಕೂಡ ನಮ್ಮ ಗೌರವಾನ್ವಿತ ಶಾಸಕರನ್ನು ಒಬ್ಬರನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಅತಿಥಿಗಳು ಕೂಡ ನಮ್ಮನ್ನು ಸೇರಿಕೊಂಡಿದ್ದಾರೆ. ಇಷ್ಟು ಹೊತ್ತು ನೀವು ನಮ್ಮ ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ವಿಳಂಬವಾದದ್ದನ್ನು ಸಹಿಸಿಕೊಂಡಿದ್ದೀರಿ. ಆ ಸಹನೆಯನ್ನು ಬರುವುದಕ್ಕಾಗಿ ನಮ್ಮ ತಂಡದ ಗಾಯಕಿಯರಿಂದ ಒಂದಷ್ಟು ರಸದೌತಣವನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೇವೆ. ಪುತ್ತೂರಿನ ಶ್ರೀ ಮಹತ್ವಭಾರ ಮಹಾಲಿಂಗೇಶ್ವರನ ಆಶೀರ್ವಾದವನ್ನು ಬೇಡುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತಹ ಲೋಕ ಸಮಸ್ತ ಸುಖಿನೋ ಭವಂತು ಅನ್ನುವುದನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ ನೀವೆಲ್ಲರೂ ಕೂಡ ಇಲ್ಲಿ ಬಂದಿರುವಂಥದ್ದೇ ನಮ್ಮ ದೊಡ್ಡ ಸೌಭಾಗ್ಯ ಅಂತ ನಾವು ಗ್ರಹಿಸಿಕೊಳ್ತೇವೆ. ಇಂದು ಆದಿತ್ಯವಾರ, ಶುಭ ದಿನ. ವಿಶೇಷವಾಗಿ ಈ ದಿನಗಳ ಜಾತಕ ಶಾಸ್ತ್ರದಲ್ಲಿ ಈ ದಿನಗಳಿಗೆ ಒಂದೊಂದು ವೈಶಿಷ್ಟ್ಯ ಇದೆ ಅಂತೆ. ಒಂದೊಂದು ದಿನ ಜನಿಸಿದವರು ಹೇಗೆ ಅವರ ಗುಣ ಸ್ವಭಾವ ಇರ್ತದೆ ಅಂತ. ನಾನು ಯಾಕೆ ಅದು ನನಗೆ ಇಲ್ಲಿ ನೆನಪಾಯಿತು ಅಂತ ಹೇಳಿದರೆ, ಇವತ್ತು ಭಾನುವಾರ, ಹಾಗಾಗಿ ಆ ಒಂದೊಂದು ದಿನ ಅದು ಹೇಗೆ ಇರ್ತದೆ ಅನ್ನೋದನ್ನು ನಾವು ಸುಮ್ಮನೆ ಹೀಗೆ ಒಂದು ತಮಾಷೆಗೋಸ್ಕರ ನಾನು ಅದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೋಮವಾರ ನನಗೆ ಗೊತ್ತಿಲ್ಲ ಯಾರ್ಯಾರು ಯಾವ್ಯಾವ ದಿನ ಜನಿಸಿದ್ದೀರಿ ಅಂತ. ಸೋಮವಾರ ಜನಿಸಿದವರಿಗೆ ಕೋಪ ಜಾಸ್ತಿ ಅಂತೆ, ಗೊತ್ತಿಲ್ಲ. ಮಂಗಳವಾರ ಜನಿಸಿದವರಿಗೆ ಕರುಣೆ ಜಾಸ್ತಿ ಅಂತೆ. ಬುಧವಾರ ಜನಿಸಿದವರಿಗೆ ಸ್ವಾಭಿಮಾನ ಜಾಸ್ತಿ ಅಂತೆ. ಗುರುವಾರ ಜನಿಸಿದವರಿಗೆ ಯಾರಿಗೂ ಸೋಲದೇ ಇರುವಂತಹ ಒಂದು ಕೆಚ್ಚೆದೆಯ ಒಂದು ಛಾತಿ ಅವರಲ್ಲಿ ಇರ್ತದಂತೆ. ಹಾಗೆ ಶುಕ್ರವಾರ ಜನಿಸಿದವರು ಬಹಳ ಮೃದು ಸ್ವಭಾವದವರಾಗಿರ್ತಾರಂತೆ. ಶನಿವಾರ ಜನಿಸಿದವರು ಸುಳ್ಳನ್ನು ಖಂಡ ತುಂಡವಾಗಿ ವಿರೋಧಿಸುವಂಥ ಗುಣವನ್ನು ಹೊಂದಿರ್ತಾರಂತೆ. ಹಾಗೆ ಇಂದು ಭಾನುವಾರ, ಈ ಭಾನುವಾರ ಜನಿಸಿದವರು ಸಹನಾಮೂರ್ತಿಗಳಾಗಿರ್ತಾರಂತೆ. ತುಂಬ ಸಹನೆ ಅವರಿಗೆ, ಪೇಷನ್ಸ್ ಅಂದರೆ ಏನು ಅಂತ ಅವರನ್ನು ನೋಡಿ ಕಲಿಬೇಕಂತೆ. ಆ ರೀತಿಯ ಒಂದು ದಿನ ಇವತ್ತು ಆದಿತ್ಯವಾರ. ಖಂಡಿತವಾಗಿ ನಾವೆಲ್ಲರೂ ಕೂಡ ತುಂಬ ಸಹನೆಯಿಂದ ಇಲ್ಲಿ ಸೇರಿಕೊಂಡಿದ್ದೇವೆ. ನಿಮ್ಮ ಈ ಸಹನೆಗೆ ನಾನು ಶರಣು ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಸಭಾ ಕಾರ್ಯಕ್ರಮವನ್ನು ವಿದ್ಯಾ ಸಮೃದ್ಧಿ ಟ್ಯೂಷನ್ ಆ್ಯಪ್ ಇದರ ಲಾಂಚಿಂಗ್ ಕಾರ್ಯಕ್ರಮವನ್ನು ನಾವು ಆರಂಭಿಸುವಂಥ ಈ ಹೊತ್ತು, ಈ ಕಾರ್ಯಕ್ರಮದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿರುವವರು ನಮ್ಮ ವಿದ್ಯಾ ಸಮೃದ್ಧಿ ಟ್ಯೂಷನ್ ಆ್ಯಪ್ನ ಬ್ರೈನ್ ಅಂತ ನಾವು ಕರೀತೇವೆ. ಇಟ್ ಈಸ್ ದ ಬ್ರೈನ್ ಚೈಲ್ಡ್ ಆಫ್ ಮಿಸ್ಟರ್ ಹರಿಪ್ರಸಾದ್ ಹೂ ಹ್ಯಾಸ್ ಡ್ರೆಮ್ಟ್ ಅಬೌಟ್ ದ ವಿದ್ಯಾ ಸಮೃದ್ಧಿ ಟ್ಯೂಷನ್ ಆ್ಯಪ್. ಇಂಥದ್ದೊಂದು ಆ್ಯಪ್ ನಮ್ಮಲ್ಲಿ ಇರಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಕಂಡವರು ಅವರು ಕಾಣಿಯೂರಿನ ರಾಶಿ ಕಾಂಪ್ಲೆಕ್ಸ್ನಲ್ಲಿ ಸ್ಮಾರ್ಟ್ ಟ್ಯೂಷನ್ಸ್ ಅನ್ನುವಂಥ ಟ್ಯೂಷನ್ ಸೆಂಟರನ್ನು ಕಳೆದ 15 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರೆ. ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ಈ 15 ವರ್ಷಗಳಲ್ಲಿ ಕೂಡ ಅವರಲ್ಲಿ ಟ್ಯೂಷನ್ ತಗೊಂಡಂಥ ಒಂದೇ ಒಂದು ಮಗುವು ಕೂಡ ಫೇಲ್ ಆಗಲಿಲ್ಲ ಅನ್ನುವಂಥದ್ದನ್ನು ನಿಮ್ಮ ಚಪ್ಪಾಳೆಯೊಂದಿಗೆ ನಾನು ಗುರುತಿಸಲಿಕ್ಕೆ ಇಷ್ಟಪಡ್ತೇನೆ. ಅಂತಹ ಹರಿಪ್ರಸಾದ್ ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಸನ್ಮಾನ್ಯ ಶಾಸಕರು ನಮ್ಮನ್ನು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸೇರಿಕೊಳ್ಳುವುದಕ್ಕಿದ್ದಾರೆ. ಈ ಮಧ್ಯೆ ಇವತ್ತು ನಮ್ಮ ವಿದ್ಯಾ ಸಮೃದ್ಧಿಯ ಟ್ಯೂಷನ್ ಆ್ಯಪ್ ಲಾಂಚ್ ಕಾರ್ಯಕ್ರಮದಲ್ಲಿ ಇದರ ಲಾಂಛನವನ್ನು ಬಿಡುಗಡೆ ಮಾಡುವಂತಹ ಒಂದು ಪ್ರಮುಖ ಕಾರ್ಯಕ್ರಮವನ್ನು ಕೂಡ ನಾವು ಇರಿಸಿಕೊಂಡಿದ್ದೇವೆ. ಈ ಲಾಂಛನವನ್ನು ಬಿಡುಗಡೆ ಇರುವವರು ನಮ್ಮನ್ನು ಯಾವತ್ತೂ ಕೂಡ ಬೆಂಬಲಿಸ್ತಾ ಇರುವವರು ನಮ್ಮ ಹಿತೈಷಿಗಳು ಹೌದು. ಪುತ್ತೂರು ಮತ್ತು ಕರ್ನಾಟಕದಾದ್ಯಂತ ಅಷ್ಟೇ ಯಾಕೆ ಭಾರತದಾದ್ಯಂತ ಹೆಸರು ಮಾಡಿದಂಥ ಒಬ್ಬ ಉದ್ಯಮಿ ಕೂಡ ಹೌದು ಅವರು. ನಮಗೆಲ್ಲರಿಗೂ ಕೂಡ ಚಿರಪರಿಚಿತರು, ಸಹೃದಯಿ. ಮತ್ತು ಯಾವುದೇ ಉತ್ತಮ ಕಾರ್ಯ ಆಗಲಿ, ಅದು ಸಾಹಿತ್ಯ ಇರಲಿ, ಕ್ರೀಡೆ ಇರಲಿ, ಅದು ಉದ್ಯಮ ಇರಲಿ, ಯಾವುದೇ ಕಾರ್ಯಕ್ರಮ ಇರಲಿ, ಐ ವಿಲ್ ಬಿ ದೇರ್, ನಾನು ಅಲ್ಲಿ ಇರ್ತೇನೆ, ನನ್ನ ಬೆಂಬಲ ಅದಕ್ಕೆ ಇದೆ ಅಂತ ಘಂಟಾಘೋಷವಾಗಿ ಬೆಂಬಲವನ್ನು ಕೊಡುವುದು ಮಾತ್ರ ಅಲ್ಲ, ಸಮಯ ಮುಂಚಿತವಾಗಿ ಆ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳುವಂಥ ಒಂದು ಪ್ರವೃತ್ತಿಯನ್ನು ರೂಢಿಸಿಕೊಂಡ ಬಂದ ಕಾರಣಕ್ಕಾಗಿಯೇ ಅವರು ಇವತ್ತು ಜನಮಾನಸದಲ್ಲಿ ಚಿರಪರಿಚಿತರು ಮತ್ತು ಹಿ ಈಸ್ ಯೂನಿವರ್ಸಲಿ ಆಕ್ಸೆಪ್ಟೆಡ್ ಇನ್ ದ ಸೊಸೈಟಿ. ಅಂತಹ ಒಬ್ಬ ಗೌರವಾನ್ವಿತರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸುವಂಥ ಈ ಹೊತ್ತು ಅವರೇ ನಮ್ಮ SRK ಲ್ಯಾಡರ್ಸ್ನ ಮಾಲಕರು ಆಗಿರುವಂಥ ಶ್ರೀ ಕೇಶವ ಅಮೈ ಕಲಾಯಿ ಗುರು. ಇಂದು ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ಶುಭವನ್ನು ಹಾರೈಸಲಿಕ್ಕಿರುವಂತಹ ನಮ್ಮವರೇ ಮತ್ತು ಇಂದು ಸನ್ಮಾನಿತರು ಕೂಡ ಹೌದು. ಅನೇಕ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಯೇ
ನಾನೊಬ್ಬ ಸಮರ್ಥ ಸಮಾಜ ಸೇವಕ ಅನ್ನೋದನ್ನು ಪ್ರೂಫ್ ಮಾಡಿದಂತಹ ಒಬ್ಬ ಅನನ್ಯ ವ್ಯಕ್ತಿತ್ವದ ವ್ಯಕ್ತಿ. ಅವರು ಯಾವುದೇ ರೀತಿಯಲ್ಲೂ ಕೂಡ ತನ್ನತನವನ್ನು ಬಿಟ್ಟು ಕೊಡದೆ ತನ್ನಲ್ಲಿ ತಾನು ದುಡಿದಂಥ ಒಂದು ಅಂಶದಲ್ಲಿ ಸಮಾಜಕ್ಕಾಗಿ ಅದನ್ನು ಕೊಡ್ತಾ ಸಮಾಜ ಸೇವೆಯಲ್ಲಿ ಸಾರ್ಥಕ್ಯವನ್ನು ಕಾಣ್ತಾ ಇರುವವರು. ಮತ್ತು ಇಂದು ವಿದ್ಯಾ ಸಮೃದ್ಧಿ ಐಕಾನ್ ಅವಾರ್ಡ್ 2025 ಅನ್ನುವಂಥ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಕೂಡ ನಮ್ಮಿಂದ ಬಹಳ ಪ್ರೀತಿಯಿಂದ ಸ್ವೀಕರಿಸಲಿಕ್ಕೆ ಇರುವಂತಹ ಸುಬ್ರಹ್ಮಣ್ಯ ಪರಿಸರದ ಡಾಕ್ಟರ್ ರವಿ ಕಕ್ಕೆಪದವು ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಮತ್ತು ಈ ವಿದ್ಯಾಕ್ಷೇತ್ರದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿ, ನಾನು ಇಂಗ್ಲಿಷ್ನ ಪದವನ್ನು ಬಳಸೋದಾದರೆ ಹಿ ಯೂಸ್ಡ್ ಅನ್ ವೆಂಚರ್, ಒಂದು ಎಜುಕೇಷನಲ್ ವೆಂಚರನ್ನು ಮಾಡಿದ, ಒಂದು ಸಾಹಸವನ್ನು ಮಾಡಿದಂಥ ವ್ಯಕ್ತಿಯೊಬ್ಬರು ನಮ್ಮ ಜೊತೆ ಇದ್ದಾರೆ. ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಸುಮಾರು 15 ವರ್ಷ ಕಾಲ ಅದನ್ನು ಮುನ್ನಡೆಸಿ ಆ ನಂತರ ಈಗ ತನ್ನದೇ ಆದಂಥ ಮತ್ತೊಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಅದನ್ನು ಪ್ರಚಂಡವಾಗಿ ಮತ್ತು ಸಮಾಜ ಒಪ್ಪುವ ರೀತಿಯಲ್ಲಿ ಬೆಳೆಸಿದವರು ನಮ್ಮ ಅತಿಥಿಗಳಲ್ಲಿ ಓರ್ವರು. ನರಿಮೊಗರು ಗ್ರಾಮದ ಪುರುಷರ ಕಟ್ಟೆಯಲ್ಲಿ ಸರಸ್ವತಿ ವಿದ್ಯಾಮಂದಿರ ಅನ್ನುವಂಥ ಸಂಸ್ಥೆಯನ್ನು ಕಟ್ಟಿ ಅದರ ಅಧ್ಯಕ್ಷರಾಗಿ, ಅದರ ಸಂಚಾಲಕರಾಗಿ ಹಗಲಿರುಳು ಅಕ್ಷರಶಃ ತನು ಮನ ಧನ ಬೆವರು ಎಲ್ಲವನ್ನ ಅದಕ್ಕಾಗಿ ಸಮರ್ಪಿಸಿ, ತನ್ನ ರಕ್ತವನ್ನು ಅದಕ್ಕಾಗಿ ಸಮರ್ಪಿಸಿದ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಶ್ರೀಯುತ ಅವಿನಾಶ್ ಕೊಡಂಕೇರಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮತ್ತು ನಮ್ಮ ಅತಿಥಿಗಳು ಶ್ರೀಯುತ ಅಬ್ರಹಾಂ ಸರ್, ಅವರು ಪುತ್ತೂರು ತಾಲೂಕಿನ ಪ್ರೌಢಶಾಲೆಯ ಸಹಶಿಕ್ಷಕರ ಸಂಘದ ಅಧ್ಯಕ್ಷರು. ಪುತ್ತೂರು ತಾಲೂಕಿನಲ್ಲಿ ಅನ್ನೋ ಅಂದಾಜಿನ ಪ್ರಕಾರ ಸುಮಾರು 165 ಪ್ರೌಢಶಾಲೆಗಳು ಇರಬಹುದು, ಎಲ್ಲವೂ ಸೇರಿಕೊಂಡು. ಸುಮಾರು 1,000ಕ್ಕೂ ಮಿಕ್ಕಿದ ಪ್ರೌಢಶಾಲೆಯ ಸಹಶಿಕ್ಷಕರು ಇದ್ದಾರೆ. ಆ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರುವವರು ಕಳೆದ ಅನೇಕ ವರ್ಷಗಳಿಂದ ನಿರಂತರವಾಗಿ ಅನ್ನುವಂಥದ್ದು ಬಹಳ ಮುಖ್ಯ. ಕಳೆದ ಅನೇಕ ವರ್ಷಗಳಿಂದ ನಿರಂತರವಾಗಿ ಆ ಒಂದು ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಎಲ್ಲ ಶಿಕ್ಷಕರನ್ನು ಒಗ್ಗೂಡಿಸಿ ಅವರನ್ನು ಮತ್ತು ಇಲಾಖೆಯನ್ನು ಬ್ರಿಡ್ಜ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವವರು ಶ್ರೀಯುತ ಅಬ್ರಹಾಂ ಎಸ್.ಎ. ಸರ್, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ಇವತ್ತು ನಮ್ಮ ವಿಶೇಷ ಅತಿಥಿಯಾಗಿ ನಮ್ಮ ವಿದ್ಯಾಸಮೃದ್ಧಿ ಟ್ಯೂಷನ್ ಆ್ಯಪನ್ನು ಬೆಂಬಲಿಸಿದವರು, ಬೆಳ್ತಂಗಡಿಯಲ್ಲಿ ಸರಕಾರಿ ಪದವಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ, ವಾಣಿಜ್ಯಶಾಸ್ತ್ರ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದವರು, ಒಬ್ಬ ಕೃಷಿಕ ಕುಟುಂಬದ ಹಿನ್ನೆಲೆಯಿಂದ ಬಂದು ಕಠಿಣ ಪರಿಶ್ರಮದಿಂದ ಸರಕಾರಿ ಉದ್ಯೋಗವನ್ನು ಪಡೆದು ಆ ಸರಕಾರಿ ಉದ್ಯೋಗದಲ್ಲಿ ಅತ್ಯಂತ ಗರಿಷ್ಠ ಮಿತಿಯ ನ್ಯಾಯವನ್ನು ವಿದ್ಯಾರ್ಥಿನಿಯರಿಗೆ ಒದಗಿಸ್ತಾ ತನ್ನದೇ ಮಕ್ಕಳು ಅನ್ನುವಂಥ ರೀತಿಯಲ್ಲಿ ಬಹಳ ಪ್ರೀತಿಯಿಂದ ಆ ಮಕ್ಕಳನ್ನು ಶೈಕ್ಷಣಿಕವಾಗಿ ಮತ್ತು ಇತರ ಅನೇಕ ರೀತಿಯಲ್ಲಿ ಬೆಳೆಸ್ತಾ ಇರುವವರು ಪ್ರೊಫೆಸರ್ ಪದ್ಮನಾಭ ನೆಟ್ಟಾರು ಅವರು ಇದ್ದಾರೆ. ಜೊತೆಗೆ ನಮಗೆ ನಮ್ಮ ವಿದ್ಯಾಸಮೃದ್ಧಿ ಟ್ಯೂಷನ್ ಆ್ಯಪ್ನ ಚೀಫ್ ಪೇಟ್ರನ್ ಆಗಿ ಇರುವವರು ವಿಶಾಲಾಕ್ಷಿ ನೆಟ್ಟಾರ್ ಅವರು ನಮ್ಮ ಎಲ್ಲ ಆರ್ಥಿಕತೆಯ ಬೇಕು ಬೇಡಗಳನ್ನು ನೋಡಿಕೊಳ್ಳುವವರು ಮತ್ತು ನಮ್ಮ ಒಂದು ಇಂಧನ ಶಕ್ತಿಯವರು. ಆ ರೀತಿಯಲ್ಲಿ ಇಂತಹ ಒಂದು ಬಳಗ ನಮ್ಮ ಜೊತೆ ಇದೆ. ಈ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ನಾನು ಒಂದೇ ಬಾರಿ ಈ ವೇದಿಕೆಗೆ ಬಹಳ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಬಹಳ ಪ್ರೀತಿ ಕೊಟ್ಟು ಆಗಮಿಸಿದ್ದೀರಿ. ಇದೀಗ ಈ ಸಭಾ ಕಾರ್ಯಕ್ರಮವನ್ನು ಸಭಾಧ್ಯಕ್ಷರ ಅನುಮತಿಯೊಂದಿಗೆ ಆರಂಭಿಸುವಂತಹ ಹೊತ್ತು. ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ನಾವು ನಂಬಿಕೊಂಡು ಬಂದಂತಹ ಮೌಲ್ಯಗಳಿಗೆ ಅನುಸಾರವಾಗಿ ಯಾವುದೇ ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆಯೊಂದಿಗೆ, ಭಗವತ್ ಪ್ರಾರ್ಥನೆಯೊಂದಿಗೆ ಆರಂಭಿಸುವಂಥದ್ದು ರೂಢಿ. ಇಂತಹ ಈ ಹೊತ್ತು ನಮ್ಮ ವಿದ್ಯಾಸಮೃದ್ಧಿ ಟ್ಯೂಷನ್ ಆ್ಯಪ್ ತಂಡದಲ್ಲಿ ಓರ್ವ ಸಕ್ರಿಯ ಸದಸ್ಯೆಯೂ ಆಗಿದ್ದು, ದ್ವಿತೀಯ PUC ವಿಜ್ಞಾನದಲ್ಲಿ ಅತ್ಯಂತ ಗರಿಷ್ಠ ಅಂಕಗಳನ್ನು ಪಡೆದುಕೊಂಡು ನಿರಂತರವಾಗಿ ಸರ್ಕಾರಿ ಶಾಲೆಯಲ್ಲಿಯೇ ಓದಿ ಮೆರಿಟ್ ಸ್ಟೂಡೆಂಟ್ ಅಂತ ಅನಿಸಿಕೊಂಡವರು ಕುಮಾರಿ ಚಂದನಲಕ್ಷ್ಮಿ. ಇದೀಗ ಮೆರಿಟ್ನಲ್ಲಿಯೇ ವೈದ್ಯಕೀಯ ಶಿಕ್ಷಣದ ಪ್ರವೇಶವನ್ನು ಕೂಡ ಪಡ್ಕೊಂಡಂಥವರು. ಅವರು ಇನ್ನು ಕೆಲವೇ ದಿನಗಳಲ್ಲಿ ಮಂಗಳೂರಿನ AJ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ತನ್ನ MBBS ಪದವಿಯನ್ನು ಕಲಿಯುವುದಕ್ಕಾಗಿ ತೆರಳುವರಿದ್ದಾರೆ. ಅಂತಹ ಓರ್ವ ಪ್ರತಿಭಾನ್ವಿತೆ ನಮ್ಮ ತಂಡದಲ್ಲಿ ಶಿಕ್ಷಕಿಯಾಗಿ ಕೂಡ ಕೆಲಸ ಮಾಡಿದಂಥ ಹಿರಿಮೆ ಅವರದ್ದು. ಸುಮಧುರ ಕಂಠದ ಒಡತಿ ಚಂದನಲಕ್ಷ್ಮಿ ನೆಟ್ಟಾರ್ ಇವರಿಂದ ಇದೀಗ ಪ್ರಾರ್ಥನೆ. ಸರಸ್ವತಿ ನಮೋಸ್ತುತೆ ಶಾರದೆ ವಿದ್ಯಾಪ್ರದೆ ಸರಸ್ವತಿ ನಮೋಸ್ತುತೆ
ನವಮನೂತ ಕಂಬುಗಳೇ ಸುರಸೇವಿತ ಪದಯುಗಳೇ ಸುಧಾಕರ ಸಮರವಳೆ ಸರಸ್ವತಿ ನಮೋಸ್ತುತೆ ಶಾರದೆ ವೇದಾಪ್ರದೆ ಸರಸ್ವತಿ ನಮೋಸ್ತುತೆ. ಸುಮಧುರವಾದಂತಹ ಸ್ತುತಿಯೊಂದಿಗೆ ನಾವು ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ನಾನು ಈಗಾಗಲೇ ಹೇಳಿದ ಹಾಗೆ ವಿದ್ಯಾ ಸಮೃದ್ಧಿ ಟ್ಯೂಷನ್ ಆ್ಯಪ್ ಇಟ್ಸ್ ಎ ಬ್ರೈನ್ ಚೈಲ್ಡ್ ಆಫ್ ಮಿಸ್ಟರ್ ಹರಿಪ್ರಸಾದ್ ಅವರ ಕಲ್ಪನೆಯ ಪ್ರಕಾರ ಮೂಡಿ ಬಂದಂಥ ಅದ್ಭುತವಾದಂಥ ಒಂದು ಯೋಜನೆ ಇದೀಗ ವಿದ್ಯಾ ಸಮೃದ್ಧಿ ಟ್ಯೂಷನ್ ಆ್ಯಪ್ನ ಅದರ ಹಿನ್ನೆಲೆ ಏನು, ಅದು ಯಾಕಾಗಿ ಆ ಯೋಚನೆ ಬಂತು, ಇದರ ಪ್ರಾಸ್ತಾವಿಕ ಮಾತುಗಳನ್ನು ಆಡ್ತಾರೆ. ಜೊತೆಗೆ ಎಲ್ಲರನ್ನ ಕೂಡ ಸ್ವಾಗತಿಸ್ತಾರೆ. ಸಭೆಯ ಅಧ್ಯಕ್ಷತೆಯನ್ನು ಕೂಡ ವಹಿಸಿರುವಂಥ ಶ್ರೀ ಹರಿಪ್ರಸಾದ್ ಬಿ. ಪುತ್ತೂರು ಕ್ಷೇತ್ರದ ಒಡೆಯ ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಸ್ಮರಿಸುತ್ತಾ ನಾವು ಇಂದಿಲ್ಲಿ ವಿದ್ಯಾ ಸಮೃದ್ಧಿ ಟ್ಯೂಷನ್ ಆ್ಯಪ್ನ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ಸೊ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ನಮ್ಮ ವಿದ್ಯಾ ಸಮೃದ್ಧಿ ಆ್ಯಪನ್ನು ಲೋಕಾರ್ಪಣೆ ಮಾಡಲಿರುವಂಥ ಶ್ರೀ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಇನ್ನೋರ್ವ ಅತಿಥಿ ವಿದ್ಯಾ ಸಮೃದ್ಧಿ ಆ್ಯಪ್ನ ಲೋಗೋವನ್ನು ಅನಾವರಣಗೊಳಿಸಲಿರುವಂತಹ ಖ್ಯಾತ ಉದ್ಯಮಿ SRK ಲ್ಯಾಡರ್ಸ್ನ ಕೇಶವ ಅಮೈ ಕಲೈಗುತ್ತು ಅವರೇ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಹಾಗೂ ವಿದ್ಯಾ ಸಮೃದ್ಧಿ ವರ್ಕ್ ಬುಕ್ಕನ್ನು ಬಿಡುಗಡೆಗೊಳಿಸಲಿರುವಂತಹ ಸರಸ್ವತಿ ವಿದ್ಯಾಮಂದಿರದ ಸಂಚಾಲಕರಾಗಿರುವಂತಹ ಶ್ರೀ ಅವಿನಾಶ್ ಕೊಡಂಕೇರಿ ಅವರೇ. ಇಂದಿನ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಯಾಗಿರುವಂತಹ ಪ್ರೌಢಶಾಲಾ ಸಹಾಯಕ ಶಿಕ್ಷಕರ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂತಹ ಶ್ರೀ ಅಬ್ರಾಮ್ SC ಅವರೇ. ವಿದ್ಯಾ ಸಮೃದ್ಧಿ ಟ್ಯೂಷನ್ ಆ್ಯಪ್ನ ಮುಖ್ಯ ಪೋಷಕರಾಗಿರುವಂತಹ ವಿಶಾಲಾಕ್ಷಿ ಮೇಡಮ್ ರವರೇ ಹಾಗೂ ವೇದಿಕೆಯಲ್ಲಿರುವಂತಹ ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿಯ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಶ್ರೀ ಪದ್ಮನಾಭ ನೆಟ್ಟರ್ ಸರ್ ಅವರೇ. ಕಾರ್ಯಕ್ರಮದ ರೂವಾರಿ ಸವ್ಯಸಾಚಿ ವಿದ್ಯಾ ಸಮೃದ್ಧಿಯ ಬೆನ್ನೆಲುಬು ಹಾಗೂ ಇಡೀ ತಂಡವನ್ನು ಮುನ್ನಡೆಸುತ್ತಿರುವಂತಹ ವಿದ್ಯಾ ಸಮೃದ್ಧಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರುವಂತಹ ಶ್ರೀ ಸೀತಾರಾಮ ಕೇವಲ ಸರ್ ಅವರೇ. ಇಂದು ನಮ್ಮ ಕಾರ್ಯಕ್ರಮದಲ್ಲಿ ವಿದ್ಯಾ ಸಮೃದ್ಧಿ ಐಕಾನ್ 2025 ಪ್ರಶಸ್ತಿಯನ್ನು ಪಡೆಯಲಿರುವಂತಹ ನಿಸ್ವಾರ್ಥ ಸಮಾಜ ಸೇವಕ ಶ್ರೀ ರವಿ ಕಕ್ಕೆಪದವು ಅವರೇ. ಇಂದಿನ ಈ ವಿದ್ಯಾ ಸಮೃದ್ಧಿ ಟ್ಯೂಷನ್ ಆ್ಯಪ್ನ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡುತ್ತಿರುವಂತಹ ರಾಶಿ ಕಾಂಪ್ಲೆಕ್ಸ್ ಕಾನಿಯೂರು ಆದಿಶಕ್ತಿ ಲ್ಯಾಡರ್ಸ್ ಬರೆಪಡಿದರ ಮಾಲಕರಾಗಿರುವಂತಹ ಶ್ರೀ ಚಂದ್ರಶೇಖರ್ ಸರ್ ಅವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಮಹಿಳೆಯರೇ ಹಾಗೂ ಮಹನೀಯರೇ ಮತ್ತು ನನ್ನ ಮುದ್ದು ಮಕ್ಕಳೇ. ಇಂದು ನಾವೆಲ್ಲರೂ ಸೇರಿರುವ ಉದ್ದೇಶ ಎಲ್ಲರಿಗೂ ತಿಳಿದಿರುವ ಹಾಗೆ ದಕ್ಷಿಣ ಕನ್ನಡದ ಪ್ರಥಮ ಟ್ಯೂಷನ್ ಆ್ಯಪ್ ವಿದ್ಯಾ ಸಮೃದ್ಧಿ ಅನ್ನುವಂಥದ್ದು ದಕ್ಷಿಣ ಕನ್ನಡದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಮೂಡಿ ಬಂದಿರುವಂತಹ ಟ್ಯೂಷನ್ ಆ್ಯಪ್. ಕರ್ನಾಟಕದ ಪ್ರಥಮ ಅತ್ಯಂತ ಕಡಿಮೆ ಬೆಲೆ ಬಾಳುವಂತಹ ಟ್ಯೂಷನ್ ಆ್ಯಪ್ ಮತ್ತು ಮಕ್ಕಳಿಗೆ ವರದಾನವಾಗಲಿರುವ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನು ಮಾಡಲು ಹೆಜ್ಜೆ ಇಟ್ಟಿರುವಂತಹ ವಿದ್ಯಾ ಸಮೃದ್ಧಿಯ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ನಾವಿಂದು ಸೇರಿದ್ದೇವೆ. ಈ ದಿನ ನನ್ನ ಜೀವನದ ಮರೆಯಲಾಗದಂತಹ ದಿನ. ಕನಸು ಕಾಣುವುದಕ್ಕೆ ಅಥವಾ ಕನಸು ನನಸಾಗುವುದಕ್ಕೆ ಬುನಾದಿಯಾಗಲಿರುವಂಥ ದಿನ. ಯಾಕೆಂದರೆ ಇದು ನನ್ನ ಸುಮಾರು 4 ವರ್ಷದ ಪರಿಶ್ರಮ. ಕಳೆದ 10-12 ವರ್ಷಗಳ ನನ್ನ ವೃತ್ತಿ ಜೀವನದ ಅನುಭವವನ್ನು ನಾನು ಸಂಪೂರ್ಣವಾಗಿ ವಿದ್ಯಾ ಸಮೃದ್ಧಿಗೆ ನಾನು ಮೀಸಲಿಟ್ಟಿದ್ದೇನೆ. ಆದರೆ ಈ ಕೆಲಸ ನನ್ನಿಂದ ಒಬ್ಬನಿಂದ ಸಾಧ್ಯ ಖಂಡಿತವಾಗಿಯೂ ಆಗ್ತಿರಲಿಲ್ಲ. ಅದಕ್ಕೆ ನನ್ನ 2 ಭುಜಗಳಿಗೆ ತಮ್ಮ ಹೆಗಲನ್ನು ನೀಡಿದವರು ನನ್ನ ಆತ್ಮೀಯರಾಗಿರುವಂತಹ ಶ್ರೀ ಸೀತಾರಾಮ ಕೇವಲ್ ಸರ್ ಅವರು ಮತ್ತು ಶ್ರೀ ವಿಶಾಲಾಕ್ಷಿ ಮೇಡಮ್ ರವರು. ಸೀತಾರಾಮ ಕೇವಲ ಸರ್ ಅವರನ್ನು ನಾನು ಸವ್ಯಸಾಚಿ ಎಂದು ಯಾಕೆ ಕರೆದೆ ಎಂದರೆ, ಸವ್ಯಸಾಚಿ ಎಂದರೆ ಆಲ್ರೌಂಡರ್ ಅಂತ ಅರ್ಥ. ಒಂದು ಕ್ರಿಕೆಟ್ ಟೀಮಿನಲ್ಲಿ ಆಲ್ರೌಂಡರಿನ ಪಾತ್ರ ಎಷ್ಟು ಮುಖ್ಯವೋ ಅದೇ ರೀತಿ ಒಂದು ಕಂಪನಿಯಲ್ಲಿ ಆಡಳಿತ ಮಂಡಳಿಯಲ್ಲಿ ಅದರ ಜಾಗವನ್ನು ತುಂಬಲು ಸೀತಾರಾಮ ಕೇವಲ ಸರ್ಗಿಂತ ಬೇರೆ ಒಂದು ಸೂಕ್ತ ವ್ಯಕ್ತಿ ನನಗೆ ಕಾಣಲಿಲ್ಲ. ಸೊ ಅವರನ್ನು ವಿದ್ಯಾ ಸಮೃದ್ಧಿಯ ಒಂದು ಭಾಗ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ. ರಾತ್ರಿ ಹಗಲು ಎನ್ನದೆ ಕಳೆದ 1 ವರ್ಷದಿಂದ ವಿದ್ಯಾ ಸಮೃದ್ಧಿಗಾಗಿ ಕೆಲಸವನ್ನು ಮಾಡಿದ್ದೀರಿ. ನಿಮ್ಮ ಮುಂದಾಳತ್ವದಲ್ಲಿ ವಿದ್ಯಾ ಸಮೃದ್ಧಿಯು ಉನ್ನತ ಮಟ್ಟಕ್ಕೆ ಬೆಳೆಯುತ್ತದೆ ಎನ್ನುವಂತಹ ಒಂದು ಸಂಪೂರ್ಣ ಭರವಸೆ ನನಗಿದೆ ಸರ್.
ಮುಂದಕ್ಕೆ ವಿದ್ಯಾಸಮೃದ್ಧಿಯನ್ನು ಅಭಿವೃದ್ಧಿಪಡಿಸಬೇಕಾದರೆ ಮುಖ್ಯ ಪೋಷಕರ ಪಾತ್ರ ಅತಿ ಮುಖ್ಯ. ಈ ಕೊರತೆಯನ್ನು ನೀಗಿಸಿ ನನಗೆ ಹಾಗೂ ನನ್ನ ಇಡೀ ತಂಡಕ್ಕೆ ಶಕ್ತಿಯನ್ನು ತುಂಬಿದವರು ಶ್ರೀ ವಿಶಾಲಾಕ್ಷಿ ಮೇಡಮ್ನವರು. ಪ್ರತಿಯೊಂದು ಸಭೆಯಲ್ಲೂ ನಮಗೆ ಸಲಹೆಯನ್ನು ನೀಡಿ ಇಲ್ಲಿಯವರೆಗೆ ವಿದ್ಯಾಸಮೃದ್ಧಿಯನ್ನು ಬೆಳೆಸಿಕೊಂಡು ಬಂದಂತಹ ರೀತಿ ನಿಜವಾಗಿಯೂ ಶ್ಲಾಘನೀಯ. ತಮ್ಮ ಸಲಹೆ ಮಾರ್ಗದರ್ಶನದಿಂದಲೇ ವಿದ್ಯಾಸಮೃದ್ಧಿ ಇಂದು ಇಲ್ಲಿಯವರೆಗೆ ತಲುಪಿದೆ ಎಂದು ಹೇಳಲು ನಾನು ಇಷ್ಟಪಡುತ್ತೇನೆ. ಈ ಟೀಮ್ ನಮಗೆ ತುಂಬ ಮುಂದಕ್ಕೆ ಬೆಳೆಯಬೇಕಾಗಿತ್ತು. ಮಾರ್ಕೆಟಿಂಗ್ ಟೀಮಿನ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು. ಸೊ ಈ ವಿಷಯದಲ್ಲಿ ನಾವು ಫಸ್ಟಿಗೆ ನಮಗೆ ಸಿಕ್ಕಿರುವಂತಹ ಶ್ರೀ ಕೃಷ್ಣಪ್ಪ ಬಂಬಿಲ ಅವರ ಒಂದು ನೇತೃತ್ವದಲ್ಲಿ ನಮಗೆ ಸಿಕ್ಕಿರುವಂಥ ಒಂದು ಅಪೂರ್ವವಾದ ಕೊಡುಗೆ ಎಂದರೆ ಅದು ಸಾಜಸ್ ಮ್ಯಾಮ್. ಅವರ ಅನುಪಸ್ಥಿತಿ ಇಂದು ನಮಗೆ ಕಾಡುತ್ತಿದೆ. ಬಟ್ ಅವರು ನಮ್ಮನ್ನು ಸ್ವಲ್ಪ ಲೇಟಾಗಿ ಸೇರಿಕೊಳ್ತಾರೆ. ಕೃಷ್ಣಪ್ಪ ಬಂಬಿಲ ಅವರಿಂದ ಪ್ರಾರಂಭಗೊಂಡಿರುವಂತಹ ಈ ಟೀಮ್ ದಿನದ 24 ಗಂಟೆಯೂ ನಮಗೆ ಮಾರ್ಕೆಟಿಂಗ್ ವಿಷಯದಲ್ಲಿ ತುಂಬ ಕೆಲಸವನ್ನು ಮಾಡಿ ಕಳೆದ 3-4 ತಿಂಗಳುಗಳಿಂದ ವಿದ್ಯಾಸಮೃದ್ಧಿಗಾಗಿ ಇವರ ಸೇವೆ, ತಂಡವನ್ನು ನಿರ್ವಹಿಸಿದ ರೀತಿ ಮತ್ತು ತಂಡವನ್ನು ಮುನ್ನಡೆಸಿರುವಂಥದ್ದು ಶ್ಲಾಘನೀಯ. ಇವರಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದವರು ಉಳಿದ 4-5 ಜನಗಳು: ಕೃಷ್ಣಪ್ಪ ಸರ್ ಬಂಬಿಲ, ಶಶಿಧರ್ ಸರ್, ವಿನೇಶ್ ಸರ್ ಹಾಗೂ ನನ್ನ ಆತ್ಮೀಯ ಮಿತ್ರನಾಗಿರುವಂಥ ಶ್ರೀ ರಂಜನ್ ಅವರು. ಇವರೆಲ್ಲರ ಕೆಲಸಗಳು ಅಭಿನಂದನೆಗೆ ಅರ್ಹವಾಗಿದೆ. ಮುಂದೆಯೂ ತಮ್ಮ ಸೇವೆಯನ್ನು ವಿದ್ಯಾಸಮೃದ್ಧಿಯು ಬಯಸುತ್ತದೆ. ಎಲ್ಲದಕ್ಕಿಂತ ಮೊದಲು ಯಾವುದೇ ಕೆಲಸ ಮಾಡಬೇಕಾದರೂ ಫ್ಯಾಮಿಲಿ ಸಪೋರ್ಟ್ ಅನ್ನುವಂಥದ್ದು ಅತಿ ಮುಖ್ಯವಾಗಿರ್ತದೆ. ಸೊ ನನ್ನ ತಂದೆ ತಾಯಿ ಹಾಗೂ ಅತ್ತೆ ಮಾವ ಮತ್ತು ನನ್ನ ಧರ್ಮಪತ್ನಿ ಸೊ ಇವರ ಸಪೋರ್ಟ್ ಇಲ್ಲದೆ ನಾನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲರೂ ಇದ್ದುದರಿಂದ ಇದು ಸಾಧ್ಯವಾಯಿತು. ಈ ಸಂದರ್ಭದಲ್ಲಿ ಭಗವದ್ಗೀತೆಯ ಒಂದು ಶ್ಲೋಕವು ನೆನಪಾಗುತ್ತದೆ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತು ಋಭುಮಾತೆ ಸಂಗೋಸ್ತ್ವ ಕರ್ಮಣಿ ಅಂತೇಳಿದರೆ ಇದರ ಅರ್ಥ ಕರ್ಮವನ್ನು ಅಂದರೆ ಕೆಲಸವನ್ನು ಮಾಡಲಿಕ್ಕೆ ನಿನಗೆ ಹಕ್ಕಿದೆ, ಆದರೆ ಆ ಕರ್ಮವನ್ನು ಮಾಡುವಾಗ ಯಾವುದೇ ರೀತಿಯ ಫಲಾಪೇಕ್ಷೆಯನ್ನು ನೀನು ಪಡೆಯಬಾರದು, ಅಂದರೆ ಅಪೇಕ್ಷೆಯನ್ನು ಹೊಂದಬಾರದು. ಹಾಗಂತ ಕೆಲಸವನ್ನು ಮಾಡದೆ ಯಾವತ್ತೂ ಕೂಡ ಬದುಕಬೇಡ. ಜೀವನದಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುತ್ತಾ ನಿನ್ನ ಕರ್ತವ್ಯವನ್ನು ನೀನು ಮಾಡುವ ಕರ್ತವ್ಯವನ್ನು ಶ್ರದ್ಧೆಯಿಂದ ಮನಸ್ಸಿನಿಂದ ಮಾಡು. ದಾರಿ ಇದೆ, ಸಾಗುವುದು ಹೇಗೆ ಎಂಬುದನ್ನು ಮಾತ್ರ ನಾವು ಅರಿತುಕೊಳ್ಳಬೇಕು. ಅದು ರಸ್ತೆ ಆಗಿರಲಿ ಅಥವಾ ಜೀವನವೇ ಆಗಿರಲಿ. ಸರಿಯಾದ ಮಾರ್ಗದಲ್ಲಿ ನಡೆದರೆ ಜೀವನವು ನಿಮಗೆ ಅರ್ಹವಾಗಿ ಎಲ್ಲವನ್ನೂ ನೀಡುತ್ತದೆ. ಸೊ ಈ ಮೇಲಿನ ಮಾತಿನಂತೆ ನಮ್ಮ ವಿದ್ಯಾಸಮೃದ್ಧಿ ತಂಡವು ಅರ್ಹವಾಗಿರುವ ಎಲ್ಲರನ್ನೂ ಒಳಗೊಂಡಿದೆ. ನನ್ನ ವಿದ್ಯಾಸಮೃದ್ಧಿ ತಂಡವು ಬಹಳ ಬಲಿಷ್ಠವಾಗಿದೆ ಮತ್ತು ಸರಿಯಾದ ಗುರಿ ಉದ್ದೇಶಗಳೊಂದಿಗೆ ಕೆಲಸ ಮಾಡಲು ಬದ್ಧವಾಗಿದೆ. SSLC ಪರೀಕ್ಷೆ ಅನ್ನುವಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಒಂದು ಅತ್ಯಮೂಲ್ಯ ಘಟ್ಟವಾಗಿರುತ್ತದೆ. ಇದರ ಫಲಿತಾಂಶವೇ ಅವನ ಮುಂದಿನ ಭವಿಷ್ಯವನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ವಿಭಿನ್ನ ಸಾಮರ್ಥ್ಯ ಮತ್ತು ಅಗತ್ಯತೆಗಳನ್ನು ಹೊಂದಿರುತ್ತಾನೆ. ಅವನ ಅಗತ್ಯತೆಗಳಿಗೆ ಅನುಸಾರವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅಗತ್ಯ ಮಾರ್ಗದರ್ಶನವನ್ನು ಒದಗಿಸಲು ವಿದ್ಯಾಸಮೃದ್ಧಿ ಒಂದು ಸೂಕ್ತ ವೇದಿಕೆಯಾಗಿದೆ. ವಿದ್ಯಾಸಮೃದ್ಧಿ ಕೇವಲ ಒಂದು ಆ್ಯಪ್ ಅಲ್ಲ, ಅದು ವಿದ್ಯಾರ್ಥಿಗಳ ಜೀವನದಲ್ಲಿ ಬದಲಾವಣೆಯನ್ನು ತರಬಲ್ಲ ಒಂದು ಶೈಕ್ಷಣಿಕ ಕ್ರಾಂತಿ. ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಶಾಲೆ ಮುಗಿದ ನಂತರ ಟ್ಯೂಷನ್ ಕೇಂದ್ರಗಳಿಗೆ ಓಡಾಡಬೇಕಾಗುತ್ತದೆ. ಇಂತಹ ಹಲವಾರು ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು ದೂರದ ಟ್ಯೂಷನ್ ಕೇಂದ್ರಗಳಿಗೆ ತೆರಳಬೇಕಾಗುತ್ತದೆ. ಪ್ರಯಾಣದ ಹಣ ಮತ್ತು ಸಮಯದ ವ್ಯಯ ಎರಡೂ ಕೂಡ ಖರ್ಚಾಗುತ್ತದೆ. ಕೆಲವೊಮ್ಮೆ ಮನೆಗೆ ತಡವಾಗಿ ಬರಬೇಕಾಗುತ್ತದೆ. ವಿಶ್ರಾಂತಿಯೂ ಇಲ್ಲ. ಇದೆಲ್ಲದರಿಂದ ಆ ವಿದ್ಯಾರ್ಥಿ ಮಾನಸಿಕವಾಗಿಯೂ ದೈಹಿಕವಾಗಿಯೂ ತುಂಬ ಸುಸ್ತಾಗುತ್ತಾನೆ. ಅಭ್ಯಾಸದ ಕಡೆ ಗಮನ ಹರಿಸಲು ಸಾಧ್ಯವಾಗದೆ ಹೋಗಬಹುದು. ಟ್ಯೂಷನ್ ತರಗತಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ಇರುವುದರಿಂದ ಅವನಿಗೆ ಸರಿಯಾದ ಸಮರ್ಪಕವಾಗಿ ಅಭ್ಯಾಸ ನಡೆಸಲು ಸಾಧ್ಯವಾಗದೆ ಕೂಡ ಇರಬಹುದು. ಇದೆಲ್ಲದರ ನಡುವೆ ಪಾರಂಪರಿಕ ಟ್ಯೂಷನ್ ಸೆಂಟರ್ಗಳ ಶುಲ್ಕವು ಪ್ರತಿಯೊಂದು ವಿಷಯಕ್ಕೂ ಸಾವಿರಾರು ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತದೆ. ಎಲ್ಲ ಸಮಸ್ಯೆಗಳಿಗೂ ವಿದ್ಯಾಸಮೃದ್ಧಿಯಲ್ಲಿ ಪರಿಹಾರ ಒದಗಿಸುತ್ತದೆ. ವಿದ್ಯಾರ್ಥಿಗಳು ಮನೆ ಬಿಟ್ಟು ಹೋಗಬೇಕಾಗಿಲ್ಲ. ತಮ್ಮ ಮೊಬೈಲನ್ನು ಸಮರ್ಪಕವಾಗಿ ಬಳಕೆಯ ಮೂಲಕ ಯಾವುದೇ ಸಮಸ್ಯೆ ಇಲ್ಲದೆ ಮನೆಯಲ್ಲಿಯೇ ಅಭ್ಯಾಸವನ್ನು ಮಾಡಬಹುದು. ಪ್ರಯಾಣದ ತೊಂದರೆ, ಸಮಯದ ವ್ಯಯ ಮತ್ತು ಹೆಚ್ಚುವರಿ ಖರ್ಚು ಇದೆಲ್ಲವೂ ಕೂಡ ಉಳಿಯುತ್ತದೆ. ಪ್ರತಿ ವಿದ್ಯಾರ್ಥಿಗೆ ಅಗತ್ಯವಿರುವ ಪಾಠಗಳು ವಿದ್ಯಾಸಮೃದ್ಧಿಯಲ್ಲಿ ದೊರೆಯುತ್ತದೆ. ಜೊತೆಗೆ ವಿದ್ಯಾಸಮೃದ್ಧಿ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರತಿ ವಿದ್ಯಾರ್ಥಿಗೆ ಲಭ್ಯವಿರುವ ಪ್ರತಿ ವಿಷಯದಲ್ಲೂ ಒಂದೊಂದು ವರ್ಕ್ ಬುಕ್ಕನ್ನು, ಅಭ್ಯಾಸದ ಪುಸ್ತಕವನ್ನು ನೀಡಿ ಅವರು ಅಗತ್ಯವಿರುವ ಎಲ್ಲ ಪ್ರಶ್ನೆಗೆ ಉತ್ತರ
ಮತ್ತು ಮಕ್ಕಳಿಗೆ ಉತ್ತರಿಸಲು ಅವಕಾಶವನ್ನು ಕಲ್ಪಿಸುತ್ತದೆ. ಕರ್ನಾಟಕ ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು ಮತ್ತು ಎಲ್ಲರಿಗೂ ಸುಲಭವಾಗಿ ಹಾಗೂ ಸಮಾನವಾಗಿ ನೀಡುವುದು ವಿದ್ಯಾಸಮೃದ್ಧಿಯ ಮುಖ್ಯ ಗುರಿಯಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ಅರಿತು ಅವರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುವುದು ಮತ್ತು ಅವರಿಗೆ ಗೆಲುವಿನ ದಾರಿ ತೋರಿಸುವ ಉದ್ದೇಶದಿಂದ ವಿದ್ಯಾಸಮೃದ್ಧಿಯು ಕೆಲಸವನ್ನು ಮಾಡುತ್ತಿದೆ. ವಿದ್ಯಾಸಮೃದ್ಧಿಯು ನುರಿತ ಶಿಕ್ಷಕರ ಮಾರ್ಗದರ್ಶನದಲ್ಲಿ ರೂಪುಗೊಂಡಿದ್ದು ಪ್ರತಿ ವಿಷಯಗಳ ಪಾಠಗಳು ಇಲ್ಲಿ ವಿದ್ಯಾರ್ಥಿಗಳ ವೇಗಕ್ಕೆ ತಕ್ಕಂತೆ ಸಾಗುತ್ತದೆ. ಯಾವುದೇ ಜಾಹೀರಾತುಗಳು ಇರುವುದಿಲ್ಲ ಅಥವಾ ವಿದ್ಯಾರ್ಥಿಗಳ ಗಮನವನ್ನು ಬೇರೆಗಡೆ ಸೆಳೆಯುವ ಯಾವುದೇ ಇತರ ವಿಷಯಗಳು ಈ ಆ್ಯಪಿನಲ್ಲಿ ಸಿಗುವುದಿಲ್ಲ. ವಿದ್ಯಾರ್ಥಿಗಳು ಈ ವಾತಾವರಣ ಕೇವಲ ಶಿಕ್ಷಣದತ್ತ ಕೇಂದ್ರೀಕರಿಸಲ್ಪಟ್ಟಿದೆ. ಇದು ತರಗತಿಯಂತೆಯೇ ವಿನ್ಯಾಸವಾಗಿರುವ ಕಾರಣ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಇಲ್ಲಿ ತರಗತಿಯ ಅನುಭವವನ್ನು ಪಡೆಯುತ್ತಾನೆ. ಜಾಣರನ್ನು ಗೆಲ್ಲಿಸುವುದು ಶಿಕ್ಷಕರು, ಆದರೆ ಶಿಕ್ಷಣದಲ್ಲಿ ಸೋತವರನ್ನು ಗೆಲ್ಲಿಸುವವರು ಅದ್ಭುತ ಶಿಕ್ಷಕರು. ಇಂತಹ ಶಿಕ್ಷಕರನ್ನೇ ವಿದ್ಯಾಸಮೃದ್ಧಿ ತಂಡವು ಹೊಂದಿದೆ. ವಿದ್ಯಾಸಮೃದ್ಧಿ ಬರಿಯ ಹೆಸರಲ್ಲ, ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸುಗಳಿಗೆ ಬೆಳಕು ನೀಡುವ ನಂಬಿಕೆಯ ಹೆಸರಾಗಬೇಕು ಎಂದು ಆಶಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮೊಡನಿರುವಂತಹ ಕಾರ್ಯಕ್ರಮದ SRK ಲ್ಯಾಡರ್ಸ್ ಇವರ ಮಾಲಕತ್ವದ ಶ್ರೀ ಕೇಶವ ಅಮೈ ಕಲೈಗುತ್ತು ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ನೀಡುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಸರಸ್ವತಿ ವಿದ್ಯಾಮಂದಿರದ ಸಂಚಾಲಕರಾಗಿರುವಂತಹ ಶ್ರೀ ಅವಿನಾಶ್ ಕೊಡೆಂಕರಿ ಅವರನ್ನು ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ನೀಡುತ್ತಿದ್ದೇನೆ. ಹಾಗೂ ಇನ್ನೋರ್ವ ಅತಿಥಿಯಾಗಿರುವಂತಹ ಪ್ರೌಢಶಾಲಾ ಸಹಾಯಕ ಶಿಕ್ಷಕರ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಶ್ರೀ ಅಬ್ರಾಮ್ ಎಸ್ಸಿ ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ನೀಡುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾಸಮೃದ್ಧಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಸೀತಾರಾಮ ಕೇವಲ ಸರ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ನೀಡುತ್ತಿದ್ದೇನೆ. ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ರವಿ ಕಕ್ಕೆಪದವು ಸರ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ನೀಡುತ್ತಿದ್ದೇನೆ. ವೇದಿಕೆಯಲ್ಲಿರುವಂತಹ ಪದ್ಮನಾಭ ಸರ್ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ನೀಡುತ್ತಿದ್ದೇನೆ. ಹಾಗೂ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ವಿಶಾಲಾಕ್ಷಿ ಮೇಡಮ್ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ನೀಡುತ್ತಾ ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ನೀಡುತ್ತಾ ನಾನು ಪ್ರಸ್ತಾವನಾ ಮಾತನ್ನು ನಿಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿದ್ಯಾಸಮೃದ್ಧಿ. ವಿದ್ಯಾಸಮೃದ್ಧಿ ಟ್ಯೂಷನ್ ಆ್ಯಪ್ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕವಲುಗಳಾಗಿ ಬೆಳೆಯುವಂತಹ ಒಂದು ಯೋಜನೆ ನಮ್ಮಲ್ಲಿದೆ. ಈಗ ಹಾಲಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾತ್ರ ಆಗುವಂತಹ ವಿಷಯಗಳ ಬೋಧನೆಯನ್ನು ಇದರಲ್ಲಿ ಅಳವಡಿಸಿದರೆ ಮುಂದಿನ ದಿನಗಳಲ್ಲಿ 9 ಮತ್ತು 8ನೇ ತರಗತಿ ಮತ್ತು ನಮ್ಮ ಸಶಕ್ತವಾದಂತಹ ಬಲಿಷ್ಠವಾದಂತಹ ಮಾರ್ಕೆಟಿಂಗ್ ತಂಡ ಉತ್ತರ ಕರ್ನಾಟಕದ ಕಡೆಗೆ ಹೋದಾಗ ನಾವು ಕಂಡುಕೊಂಡಂತಹ ಸತ್ಯ ಏನು ಅಂತ ಹೇಳಿದರೆ, ಎಲ್ಲರೂ ಕೇಳುವಂಥದ್ದು 1ನೇ ಕ್ಲಾಸಿಗೆ ಟ್ಯೂಷನ್ ಇಲ್ವಾ, 2ನೇ ಕ್ಲಾಸ್ನವರಿಗೆ ಟ್ಯೂಷನ್ ಇಲ್ವಾ, ಪ್ರೈಮರಿಯವರಿಗೆ ಇಲ್ವಾ? ಈ ಪ್ರಶ್ನೆಗಳಿಂದ ನಾವು ಪ್ರಚೋದಿತರಾಗಿ ನಾವು ಮುಂದಿನ ದಿನಗಳಲ್ಲಿ 1ನೇ ತರಗತಿಯಿಂದಲೇ ರಾಜ್ಯ ಪಠ್ಯಕ್ರಮದಲ್ಲಿ ಯಾವುದೆಲ್ಲ ವಿಷಯಗಳಿವೆ ಅದು ಎಲ್ಲದಕ್ಕೂ ಕೂಡ ಟ್ಯೂಷನನ್ನು ಒದಗಿಸುವಂತಹ ಒಂದು ಯೋಚನೆಯನ್ನು ನಾವು ಹೊಂದಿದ್ದೇವೆ. ಮೇಲಾಗಿ ನಮ್ಮ ಒಂದು ಹೆಚ್ಚುಗಾರಿಕೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಟ್ಯೂಷನ್ ಆ್ಯಪ್ಗಳು, ಈ ಡಿಜಿಟಲ್ ಆ್ಯಪ್ಗಳು ಎಲ್ಲವೂ ಬರುವಂಥದ್ದು ದಕ್ಷಿಣ ಕನ್ನಡದ ಹೊರಗಿನ ಜಿಲ್ಲೆಗಳಿಂದ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮೊದಲ ಬಾರಿಗೆ ಬಂದಿರುವಂಥ ಒಂದು ಟ್ಯೂಷನ್ ಆ್ಯಪ್ ಇದ್ದರೆ ಅದು ವಿದ್ಯಾಸಮೃದ್ಧಿ ಟ್ಯೂಷನ್ ಆ್ಯಪ್ ಅನ್ನುವಂಥ ಒಂದು ಹೆಗ್ಗಳಿಕೆ ಕೂಡ ನಮ್ಮದು ಇದೆ ಅನ್ನುವಂಥ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಸಂಪ್ರದಾಯದ ಮತ್ತೊಂದು ಭಾಗವಾದಂತಹ ಎಲ್ಲ ಅತಿಥಿಗಳನ್ನು ಕೂಡ ಬಹಳ ಪ್ರೀತಿಯಿಂದ ನಾವು ಗೌರವ ಅರ್ಪಣೆ ಮಾಡಿ ಸ್ವಾಗತಿಸಿಕೊಳ್ಳುವಂಥ ಈ ಹೊತ್ತು ನಾನು ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹರಿಪ್ರಸಾದ್ ಬಿ ಸರ್, ತಾವು ದಯವಿಟ್ಟು ಇಂದು ನಮ್ಮ ಗೌರವಾನ್ವಿತ ಅತಿಥಿಗಳಾಗಿ ನಮ್ಮ ಲಾಂಛನವನ್ನು ಬಿಡುಗಡೆ ಮಾಡಲಿಕ್ಕೆ ಇರುವಂತಹ ನಮ್ಮ ಅತಿಥಿಗಳು ಆಗಿರುವಂತಹ ಶ್ರೀಯುತ ಕೇಶವಗೌಡ ಅಮೈ ಕಲಾಯಿಗುತ್ತು ಅವರನ್ನು ಹಾರ, ಶಾಲು ಮತ್ತು ಸ್ಮರಣಿಕೆ ಮತ್ತು ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಶಾಲು ನಮ್ಮೆಲ್ಲ ಸುಮಧುರ ಭಾವನೆಗಳನ್ನು ಹೊಂದಿದೆ. ಆ ಸುಮಧುರ ಭಾವನೆಗಳನ್ನು ನಮ್ಮ ಅತಿಥಿಗಳಿಗೆ ಹಸ್ತಾಂತರ ಮಾಡುವಂಥ ಈ ಹೊತ್ತು ಹಾರದ ಸಮರ್ಪಣೆ, ಸುಂದರವಾದಂತಹ ಪುಷ್ಪ ಜೊತೆಗೊಂದು
ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂಥ ಈ ಹೊತ್ತು ಶಾಲು ಹಾರ ಸ್ಮರಣಿಕೆ ನಮ್ಮ ಪ್ರೀತಿಯನ್ನು ಹಸ್ತಾಂತರ ಮಾಡ್ತಾ ಇದ್ದೇವೆ. ಹಾಗೆ ವಿನೇಶ್ ಬಿಳಿನೆಲೆ ಸರ್, ತಾವು ದಯವಿಟ್ಟು ಮುಂದೆ ಬನ್ನಿ. ನಮ್ಮ ಮತ್ತೋರ್ವ ಅತಿಥಿ ಆಗಿರುವಂತಹ ಇಂದು ನಮ್ಮ ಸನ್ಮಾನವನ್ನು ಕೂಡ ಸ್ವೀಕರಿಸಲಿಕ್ಕೆ ಇರುವಂತಹ ಡಾಕ್ಟರ್ ರವಿ ಕಕೆಪದವು ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು, ಅಭಿನಂದಿಸಬೇಕು. ಹಾಗೆಯೇ ನಮ್ಮ ಬಳಗದ ಶಿಕ್ಷಕಿಯರ ಬಳಗದ ಸದಸ್ಯರು ಆಗಿರುವಂತಹ ಶ್ವೇತಾ ಮೇಡಮ್, ತಾವು ದಯವಿಟ್ಟು ಮುಂದೆ ಬನ್ನಿ, ದಯವಿಟ್ಟು ಮುಂದೆ ಬನ್ನಿ. ನಮ್ಮ ಅತಿಥಿಯವರಾಗಿರುವಂತಹ ಶ್ರೀಯುತ ಅಬ್ರಹಾಂ ಎಸ್.ಎ. ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು, ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಹಾಗೆಯೇ ಕೃಷ್ಣಪ್ಪ ಬಂಬಿಲ ಸರ್, ನಮ್ಮ ಮಾರ್ಕೆಟಿಂಗ್ ಟೀಮ್ನ ಭಾಳ ಸಕ್ರಿಯವಾದಂಥ ಸದಸ್ಯ, ಅವರನ್ನು ನಾನು ವಿನಂತಿ ಮಾಡ್ತಾ ಇದ್ದೇನೆ. ತಾವು ದಯವಿಟ್ಟು ನಮ್ಮ ಅತಿಥಿಗಳಲ್ಲಿ ಓರ್ವರಾದಂತಹ ಶ್ರೀಯುತ ಪದ್ಮನಾಭ, ಪ್ರೊಫೆಸರ್ ಪದ್ಮನಾಭ ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು. ಮತ್ತು ಶ್ರೀಮತಿ ವಿಶಾಲಾಕ್ಷಿ ಅವರು ನಮ್ಮವರಿಗೆ ನಾವು ಗೌರವಾರ್ಪಣೆಯನ್ನು ಮಾಡುವಂಥ ಸಂಪ್ರದಾಯ ಇಲ್ಲ. ಅವರನ್ನು ಕೂಡ ಮಾತಿನಲ್ಲೇ ನಾವು ಗೌರವಿಸ್ತಾ ನಾವು ಕಾರ್ಯಕ್ರಮದಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ನಮ್ಮ ಇಂದಿನ ಪ್ರಧಾನ ಕಾರ್ಯಕ್ರಮ ಆಗಿತ್ತು ವಿದ್ಯಾಸಮೃದ್ಧಿ ಟ್ಯೂಷನ್ ಆ್ಯಪನ್ನು ಲೋಕಾರ್ಪಣೆ ಮಾಡುವಂಥದ್ದು. ಇದನ್ನು ಲೋಕಾರ್ಪಣೆ ಮಾಡುವಂಥ ಮಾನ್ಯ ಶಾಸಕರು ಕೆಲವು ನಿಮಿಷಗಳ ವಿಳಂಬ ಆಗುತ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ತಂಡದವರಿಗೆ ನಾವು ಐಡೆಂಟಿಟಿ ಕಾರ್ಡ್ಗಳನ್ನು ನಾವು ಮಾಡಿದ್ದೇವೆ. ಈ ಐಡೆಂಟಿಟಿ ಕಾರ್ಡ್ಗಳನ್ನು, ಈ ಐಡಿ ಕಾರ್ಡ್ಗಳನ್ನು ನಮ್ಮ ತಂಡದವರಿಗೆ ಎಲ್ಲರಿಗೂ ಕೂಡ ಇದೀಗ ನಾವು ಹಸ್ತಾಂತರಿಸುವಂಥ ಸಮಯ. ಹಾಗೆ ನಾಗವೇಣಿ ಮೇಡಮ್, ತಾವು ದಯವಿಟ್ಟು ಮುಂದೆ ಬನ್ನಿ. ನಾಗವೇಣಿ ಮೇಡಮ್, ಹಾಗೆ ಶಶಿಧರ್ ಸರ್, ತಾವು ದಯವಿಟ್ಟು ಮುಂದೆ ಬನ್ನಿ. ವಿನೇಶ್ ಬಿಳಿನೆಲೆ ಸರ್, ಮುಂದೆ ನಮ್ಮ ತಂಡದ ಸದಸ್ಯರು ಹೌದು, ಇಂದು ನಮ್ಮ ಅತಿಥಿಗಳು ಹೌದು, ಪ್ರೊಫೆಸರ್ ಪದ್ಮನಾಭ ನೆಟ್ಟಾರು, ಹಾಗೆ ಮುಂದೆ ಈ ಸಭೆಯಲ್ಲಿ ದೊಡ್ಡ ವೇಷ ನಮ್ಮ ಸಭಾಧ್ಯಕ್ಷರು ಹರಿಪ್ರಸಾದ್ ಅವರಿಗೆ, ಮುಂದೆ ನಮ್ಮ ಚೀಫ್ ಪೇಟ್ರನ್ ಆಗಿರುವಂತಹ ಮೇಡಮ್ ವಿಶಾಲಾಕ್ಷಿ ಪದ್ಮನಾಭ ನೆಟ್ಟಾರು ಅವರಿಗೆ, ಮತ್ತು ಕೊನೆಯಲ್ಲಿ ವಿದ್ಯಾಸಮೃದ್ಧಿ ಟ್ಯೂಷನ್ ಆ್ಯಪ್ನ ಚೀಫ್ ಆಪರೇಟಿಂಗ್ ಆಫೀಸರ್ ಆಗಿರುವ ಸೀತಾರಾಮ್ ಕೇವಳ ಅವರಿಗೆ. ಮತ್ತೋರ್ವ ಸಕ್ರಿಯ ಸದಸ್ಯರು ಆಗಿರುವ ಶ್ರೀಯುತ ಶ್ರೀರಂಜನ್ ಸರ್ ಬಂದಿದ್ದಾರೆ. ತಾವು ದಯವಿಟ್ಟು ಬನ್ನಿ. ಕಾರ್ಯದಲ್ಲಿ ಕೈ ಜೋಡಿಸಿದವರು ನೀಡಿದಂಥ ಅನೇಕರು ಇದ್ದಾರೆ. ಅವರಲ್ಲಿ ಬಹಳ ಪ್ರಮುಖವಾಗಿ ಇಬ್ಬರನ್ನು ನಾವು ಈ ಹೊತ್ತು ಗುರುತಿಸುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಸ್ಮಾರ್ಟ್ ಟ್ಯೂಷನ್ಸ್ ಅನ್ನುವಂಥ ಸಂಸ್ಥೆಯನ್ನು
ಹರಿಪ್ರಸಾದ್ ಅವರು ಕಳೆದ 15 ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ಆಗಲೇ ಹೇಳಿದೆ. ಈ 15 ವರ್ಷಗಳ ಕಾಲ ಅವರು ವಿದ್ಯಾಸಮೃದ್ಧಿ ಟ್ಯೂಷನ್ ಆ್ಯಪ್ನ ಕನಸನ್ನು ಕೂಡ ಕಂಡಿದ್ದರು. ಈ ಸ್ಮಾರ್ಟ್ ಟ್ಯೂಷನ್ ಕ್ಲಾಸನ್ನು ನಡೆಸುವುದಕ್ಕೆ ತನ್ನ ಕಟ್ಟಡದಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಮತ್ತು ಕೊರೋನಾದಂಥ ಸಂದರ್ಭದಲ್ಲಿ ಆರ್ಥಿಕವಾದಂಥ ಏರುಪೇರುಗಳಾದಾಗ, ಬಾಡಿಗೆ ಕೊಡುವುದು ವಿಳಂಬವಾದಾಗ ಅಥವಾ ಕೊಡದೆಯೂ ಇದ್ದಾಗ ಯಾವುದೇ ರೀತಿಯಲ್ಲಿ ಕೂಡ ಅದನ್ನು ಕೇಳದೆ ಒಂದು ಒಳ್ಳೆಯ ಕಾರ್ಯ ಮಾಡ್ತಾ ಇರುವವರಿಗೆ ನನ್ನ ಕಟ್ಟಡದಲ್ಲಿ ಒಂದಷ್ಟು ಅವಕಾಶವನ್ನು ಮಾಡಿಕೊಟ್ರೆ ಅದೊಂದು ಪುಣ್ಯದ ಕೆಲಸ ಅಂತ ಭಾವಿಸಿಕೊಂಡು ಪರೋಕ್ಷವಾಗಿ ಎಲ್ಲೂ ಕಾಣಿಸಿಕೊಳ್ಳದೆ ತೆರೆಯ ಮರೆಯಲ್ಲಿ ಇದ್ದುಕೊಂಡು ಇವತ್ತು ಈ ವಿದ್ಯಾಸಮೃದ್ಧಿ ಟ್ಯೂಷನ್ ಆ್ಯಪ್ ಅದು ಇಲ್ಲಿ ಕಾರ್ಯರೂಪಕ್ಕೆ ಬರಬೇಕು ಅಂತಾದರೆ ಪರೋಕ್ಷವಾಗಿ ಕಾರಣವಾದಂಥ ಒಬ್ಬರು ಹಿರಿಯರು, ಪುಣ್ಯಾತ್ಮರು ಮತ್ತು ವಿಶಾಲ ಹೃದಯಿಗಳು ನಮ್ಮ ಜೊತೆ ಇದ್ದಾರೆ. ಅವರೇ ಕಾಣಿಯೂರಿನ ರಾಶಿ ಕಾಂಪ್ಲೆಕ್ಸ್ನ ಮಾಲಕರು ಆಗಿರುವ ಶ್ರೀಯುತ ಚಂದ್ರಶೇಖರ್. ಎಲ್ಲರ ಚಪ್ಪಾಳೆಯೊಂದಿಗೆ ನಾನು ದಯವಿಟ್ಟು ತಾವು ಬರಬೇಕು, ನಮ್ಮ ವೇದಿಕೆಯ ಎದುರು ಭಾಗದಲ್ಲಿರುವಂಥ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಎಲ್ಲ ಅತಿಥಿಗಳು ಕೂಡ ಇದಕ್ಕೆ ಜೊತೆಯಾಗಬೇಕು. ನಮ್ಮ ವಿದ್ಯಾಸಮೃದ್ಧಿ ಟ್ಯೂಷನ್ ಆ್ಯಪ್ನ ಲಾಂಛನವನ್ನು ಬಿಡುಗಡೆ ಮಾಡುವಂಥ ಕೆಲಸ ಇದೀಗ. ಈ ಲಾಂಛನವನ್ನು ಬಿಡುಗಡೆ ಮಾಡುವಂಥ ಹೊತ್ತು ನಮ್ಮ ಅತಿಥಿಗಳಲ್ಲಿ ಓರ್ವರು ಆಗಿರುವಂತಹ ಮತ್ತು ನಮ್ಮ ಸತತವಾಗಿ ನಮ್ಮನ್ನು ಬೆಂಬಲಿಸುವಂತಹ ನಮ್ಮ ಅತಿಥಿಯಾಗಿರುವಂಥ ಗೌರವಾನ್ವಿತರು ಆಗಿರುವಂಥ ಶ್ರೀಯುತ ಕೇಶವ ಅಮೈ ಕಲಾಯಿಗುತ್ತು ಸರ್, ತಾವು ದಯವಿಟ್ಟು ಈ ಲೋಗೋವನ್ನು, ನಮ್ಮ ಲಾಂಛನವನ್ನು ಬಿಡುಗಡೆ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಿದ್ಯಾಸಮೃದ್ಧಿ ಲಾಂಛನ ಇದೀಗ ಬಿಡುಗಡೆಗೊಂಡಿದೆ. ನಮ್ಮ ಗೌರವಾನ್ವಿತ ಅತಿಥಿಗಳು ಆಗಿರುವಂಥ ಶ್ರೀಯುತ ಕೇಶವರು ಒಬ್ಬ ಅದ್ಭುತ ವ್ಯಕ್ತಿ. ಅವರು ನಮ್ಮ ಅತಿಥಿಗಳಾಗಿದ್ದಾರೆ, ನನ್ನ ಆತ್ಮೀಯರು ಅನ್ನುವ ಕಾರಣಕ್ಕಾಗಿ ನಾನು ಹೇಳ್ತಾ ಇಲ್ಲ. ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯಾದಂತಹ, ನಮಗೆಲ್ಲರಿಗೂ ಕೂಡ ಒಂದು ಚೈತನ್ಯವನ್ನು ನೀಡುವಂಥ ವ್ಯಕ್ತಿತ್ವ ಶ್ರೀಯುತ ಕೇಶವರದ್ದು. ಒಬ್ಬ ಆಗಲಿಕ್ಕೆ ಹೊರಟು ಅನೇಕ ವರ್ಷಗಳ ಕಾಲ ಯಶಸ್ವಿ ಉದ್ಯಮಿಯಾಗಿ ಒಂದು ಸಣ್ಣ ಗುಡಾರದಲ್ಲಿ ಅವರು ತನ್ನ ಕೈಗಾರಿಕೆಯನ್ನು ಆರಂಭಿಸಿ, ಅವರ ಸಂಬಂಧಿಕರ ಮನೆಯ ಸಣ್ಣ ಕೊಟ್ಟಿಗೆಯಲ್ಲಿ ಒಂದು ಉದ್ಯಮವನ್ನು ಆರಂಭಿಸಿ, ಮುಂದೆ ಅದರಲ್ಲಿ ಒಂದು ಡೆಡಿಕೇಟೆಡ್ ಎಫರ್ಟ್ ಹಾಕಿದ ಪರಿಣಾಮವಾಗಿ, ಒಂದು ಹೃತ್ಪೂರ್ವಕವಾದಂಥ ಪ್ರಯತ್ನವನ್ನು ಮಾಡಿದ ಫಲವಾಗಿ ಅವರು ಮುಂದೆ ಉದ್ಯಮವನ್ನು ವಿಸ್ತರಿಸ್ತಾ ಇವತ್ತು ಬೃಹದಾಕಾರವಾಗಿ ಬೆಳೆದಿದ್ದಾರೆ. SRK ಲ್ಯಾಡರ್ಸ್ ಅಂತ ಹೇಳಿದರೆ ಇವತ್ತು ಇಡೀ ಭಾರತದಾದ್ಯಂತ ಹೆಸರು ಮಾಡಿರುವಂತಹ ಮತ್ತು ನಮಗೆ ಅಂತರ್ಜಾಲದಲ್ಲಿ ಕೂಡ ಹುಡುಕಿದ ತಕ್ಷಣ ಸಿಗುವಂಥ ಒಂದು ಹೆಸರಾಗಿದೆ. ಅವರ ಜೀವನವೇ ಒಂದು ರೋಚಕ. ಇವತ್ತು ವರ್ಲ್ಡ್ ಡಾಟರ್ಸ್ ಡೇ ಹೌದು, ಅದೇ ರೀತಿ ಮತ್ತೊಂದು ಪ್ರಮುಖವಾದಂಥ ದಿನವನ್ನು ಕೂಡ ಪ್ರಪಂಚ ಮಟ್ಟದಲ್ಲಿ ಆಚರಿಸ್ತಾರೆ ಅಂತ ಗೂಗಲ್ ಹೇಳ್ತಾ ಇದೆ. ಇವತ್ತು ವರ್ಲ್ಡ್ ಸೈಟ್ ಡೇ ಅಂತೆ. ಇವತ್ತು ಪ್ರಪಂಚದ ದೃಷ್ಟಿಯ ದಿನ. ದೃಷ್ಟಿಯ ಬಗ್ಗೆ ಆಚರಿಸುವಂಥ, ನಮ್ಮ ಕಣ್ಣಿನ ಆರೈಕೆಯನ್ನು ಮಾಡುವಂತಹ ದಿನವನ್ನಾಗಿ ಕೂಡ, ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ದಿನವನ್ನಾಗಿ ಕೂಡ ಇವತ್ತಿನ ದಿನವನ್ನು ಆಚರಿಸ್ತಾರೆ ಅಂತ ಗೂಗಲ್ ಹೇಳ್ತದೆ. ಅತ್ಯಂತ ಸಕಾಲಿಕ ಅಂತ ನನಗೆ ಅನ್ನಿಸುವಂಥದ್ದು ಇದೇ ಕಾರಣಕ್ಕಾಗಿ. ನಾವೆಲ್ಲರೂ ಕೂಡ ಎಲ್ಲ ಸರ್ವಾಂಗ ಸುಂದರವಾಗಿ, ಸರ್ವಾಂಗ ಸಶಕ್ತವಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದರೆ, ಇವತ್ತು ಒಬ್ಬ ಉದ್ಯಮಿಯಾಗಿ ಬೆಳೆದಿರುವಂತಹ ಶ್ರೀಯುತ ಕೇಶವ ಅವರಿಗೆ ಒಂದು ಕೊರತೆ ಕಾಡ್ತಾ ಇದೆ, ದೃಷ್ಟಿಯ ಕೊರತೆ. ಆದರೆ ನಾವು ಗಮನಿಸಬೇಕು, ಅವರದ್ದೇ ಸ್ಪಷ್ಟ ಮಾತುಗಳಲ್ಲಿ ಹೇಳ್ತಾರೆ, ದಯವಿಟ್ಟು ನನಗೆ ನಿಮ್ಮ ಯಾರದ್ದೇ ನನಗೆ ಕರುಣೆ ಬೇಡ, ಬದಲು ಅವಕಾಶ ಕೊಡಿ, ಪ್ರೋತ್ಸಾಹ ಕೊಡಿ. ಎಂಥ ಒಂದು ಮಾತು ನೋಡಿ. ನನಗೆ ಒಂದು ಸಂದರ್ಭ ನೆನಪಾಗ್ತದೆ.
ನನಗೆ ಇಸವಿ ಮರ್ತೋಯಿತು, ಕೇಶವಣ್ಣನಿಗೆ ಅದು ಖಂಡಿತ ಮರೆಯುವುದಿಲ್ಲ. ಗೋಪಾಲಕೃಷ್ಣ ಪ್ರೌಢಶಾಲೆ ಬಿಳಿನೆಲೆ, ಅಲ್ಲಿ ತಾಲೂಕು ಸಾಹಿತ್ಯ ಸಮ್ಮೇಳನ, ಅಲ್ಲಿ ನಾನು ಒಬ್ಬ ಅತಿಥಿಯಾಗಿದ್ದೆ. ಸುಮಾರು 17 ಜನ ಅತಿಥಿಗಳು ವೇದಿಕೆಯ ತುಂಬ ಆಸೀನರಾಗಿದ್ದರು. ಅಲ್ಲಿ ಸ್ವಾಗತವನ್ನು ಮಾಡುವಂಥ ಸಂದರ್ಭ ಇದ್ದದ್ದು, ಅವಕಾಶ ಇದ್ದದ್ದು ಕೇಶವಣ್ಣನಿಗೆ. ಅವರು ಸ್ವಾಗತವನ್ನು ಮಾಡುವಾಗ ಅವರು ಯಾವುದೇ ಅಕ್ಷರವನ್ನು ಓದುವಂಥ ಸ್ಥಿತಿಯಲ್ಲಿ ಇಲ್ಲದಿದ್ದರೂ ಕೂಡ ಅಷ್ಟೂ 17 ಜನರನ್ನು ಆ್ಯಸ್ ಪರ್ ಪ್ರೋಟೋಕಾಲ್, ಒಂದು ಪ್ರೋಟೋಕಾಲ್ನ ಪ್ರಕಾರ, ಅಂದರೆ ಯಾರಾದ ಮೇಲೆ ಯಾರಾದ ಮೇಲೆ ಅನ್ನೋದಕ್ಕೆ ಒಂದು ಶಿಷ್ಟಾಚಾರ ಇರ್ತದೆ. ಆ ಶಿಷ್ಟಾಚಾರದ ಪ್ರಕಾರವಾಗಿ ಅವರ ಹುದ್ದೆಗಳು, ಅವರ ಹಿನ್ನೆಲೆ, ಇದೆಲ್ಲವನ್ನು ಹೇಳಿ ಒಬ್ಬ ಹೇಗೆ ಓದಿದರೆ ಅದನ್ನು ಪ್ರಸ್ತುತಪಡಿಸ್ಬೋದು ಆ ರೀತಿಯಲ್ಲಿ ಪ್ರಸ್ತುತಪಡಿಸಿದಂಥ ರೀತಿಯನ್ನು ನೋಡಿ ನಾನು ದಂಗು ಬಡಿದು ಹೋಗಿದ್ದೆ. ಮತ್ತು ಅದೇ ದಿನ ನಾನು ಅವ್ರ ಹತ್ರ ಹೇಳಿದೆ, ಸರ್ ನಾನು 10ನೇ ಕ್ಲಾಸಿಗೆ ಇಂಗ್ಲೀಷ್ ಪಾಠ ಮಾಡುವವ, 10ನೇ ಕ್ಲಾಸ್ನಲ್ಲಿ ಬ್ಲೈಂಡ್ ಬಾಯ್ ಅನ್ನೋಂಥ ಒಂದು ಪದ್ಯ ಇದೆ ಸರ್, ನಿಮ್ಮ ಈ ನಿರ್ವಹಣೆಯನ್ನು ನೋಡಿದಾಗ ನನಗೆ ಪದ್ಯ ನೆನಪಾಯಿತು ಅಂತ. ಅವರು ಏನು ಮಾಡಿದರು, ಮನೆಗೆ ಹೋಗಿ ಫೋನ್ ಮಾಡಿದರು, ಹೇಳಿದರು, ಸಿದ್ದರಾಮಣ್ಣ ನೀವು ಬ್ಲೈಂಡ್ ಬಾಯ್ ಪದ್ಯದ ಬಗ್ಗೆ ಹೇಳಿದ್ರಲ್ಲ, ಅದು ಏನು ಪದ್ಯ, ಅದರ ಸಾರ ಏನು, ಅದನ್ನು ನೀವು ನನಗೆ ಹೇಳಬೇಕಲ್ಲ. ನಾನು ಆ ಕ್ಷಣದಲ್ಲಿ ಇಡೀ ಆ ಬ್ಲೈಂಡ್ ಬಾಯನ್ನು, ಆ ಪದ್ಯವನ್ನು ನಾನು ವಿವರಿಸಿ ಒಂದು ಪಾಠವನ್ನು ಮಾಡಿ ಆಡಿಯೋ ಮಾಡಿ ಕೇಶವಣ್ಣನಿಗೆ ಕಳಿಸಿದೆ. ಅವರು ತುಂಬ ಅದನ್ನು ಸಂತೋಷಪಟ್ಟರು. ಇಂಥ ಒಂದು ಅದ್ಭುತವಾದಂಥ ವ್ಯಕ್ತಿ ಅವರು. ಇವತ್ತು ಕೋಟ್ಯಾಧಿಪತಿ, ಆ ಕೋಟ್ಯಾಧಿಪತಿಯಾಗಿ ಬೆಳೆದರೂ ಕೂಡ ತಾನು ಏರಿ ಬಂದಂಥ ಏಣಿಯನ್ನು ಮರೆಯಬಾರದು ಅನ್ನುವಂಥ ಉದ್ದೇಶದಿಂದ ಅವರು ಇವತ್ತಿಗೂ ಕೂಡ ಸಮಾಜದ ಕೆಳಸ್ತರದಲ್ಲಿರುವಂಥ ಎಲ್ಲರನ್ನು ಕೂಡ ಬೆಂಬಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತಹ ಒಬ್ಬ ಗೌರವಾನ್ವಿತರು ನಮ್ಮ ಕೇಶವಣ್ಣ. ಅವರು ಇವತ್ತು ನಮ್ಮ ಅತಿಥಿಯಾಗಿ ಬಂದಿದ್ದಾರೆ. ಅವರು ನಮ್ಮ ಈ ವಿದ್ಯಾ ಸಮೃದ್ಧಿ ಟ್ಯೂಷನ್ ಆ್ಯಪ್ನ ಲಾಂಛನವನ್ನು ಬಿಡುಗಡೆ ಮಾಡಿದ್ದಾರೆ, ಸಹಕರಿಸಿದ್ದಾರೆ. ಕೇಶವಣ್ಣ, ಇದೀಗ ನಿಮ್ಮ ಮನದ ಮಾತುಗಳಿಗಾಗಿ ವೇದಿಕೆ ಬನ್ನಿ. ಇದೀಗ ನಿಮ್ಮ ಮಾತುಗಳು. ವಿದ್ಯಾ ಸಮೃದ್ಧಿ ಟ್ಯೂಷನ್ ಆ್ಯಪ್ನ ಲೋಕಾರ್ಪಣಾ ಸಮಾರಂಭದ ಈ ವೇದಿಕೆಯಲ್ಲಿ ಅಧ್ಯಕ್ಷರಾಗಿ ಆಸೀನರಾಗಿರುವಂತಹ ಶ್ರೀ ಹರಿಪ್ರಸಾದ್ ಸರ್ ಅವರೇ, ನನ್ನ ಆತ್ಮೀಯ ಮಿತ್ರರು, ತಾಲೂಕು ಪ್ರೌಢ ಶಿಕ್ಷಕರ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ಅಬ್ರಹಂ ಸರ್ ಅವರೇ, ಸರಸ್ವತಿ ವಿದ್ಯಾಲಯದ ಸಂಚಾಲಕರಾಗಿರುವಂತಹ ಅವಿನಾಶ್ ಕೊಡಂಕಿರಿ ಅವರೇ, ಉದ್ಯಮಿಯಾಗಿರುವಂತಹ ಇಂದು ಸನ್ಮಾನಗೊಳ್ಳಲಿರುವಂತಹ ಶ್ರೀ ರವಿ ಕಕ್ಕೆಪದೂರ್ ಅವರೇ, ಸಿದ್ದರಾಮ್ ಸರ್ರೇ, ಪದ್ಮನಾಭ ನೆಟ್ಟಾರವರವರೇ, ವಿಶಾಲಕ್ಷ್ಮಿ ಮೇಡಮ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ರಾಶಿ ಕಾಂಪ್ಲೆಕ್ಸ್ ಆದಿಶಕ್ತಿ ಲ್ಯಾಡರ್ಸ್ನ ಮಾಲಕರಾಗಿರುವಂತಹ ಶ್ರೀಯುತ ಚಂದ್ರಶೇಖರ್ರವರೇ, ಮುಂಭಾಗದಲ್ಲಿರುವಂತಹ ಎಲ್ಲ ಸಭಾಸದರೇ, ನಿಮಗೆಲ್ಲರಿಗೂ ನನ್ನ ಆತ್ಮೀಯವಾದ ಗೌರವಪೂರ್ವಕ ವಂದನೆಗಳು. ಬದಲಾವಣೆ ಜಗದ ನಿಯಮ. ಕಾಲ ಬದಲಾದಂತೆ ಯೋಚನೆಗಳು ಬದಲಾಗ್ತಾ ಇದೆ. ಕಾಲಕ್ಕೆ ತಕ್ಕಂತೆ ಬದಲಾಗುವುದು ಕೂಡ ಅನಿವಾರ್ಯ. ಹಾಗೆ ನಾವು ಕೂಡ ಬದಲಾಗ್ತಾ ಇದ್ದೇವೆ. ಇಂತಹ ಒಂದು ಹೊಸ ಜನರೇಷನ್ ಈ ಕಾಲಘಟ್ಟದಲ್ಲಿ ಅದಕ್ಕೆ ಸರಿಹೊಂದುವಂತೆ ಒಂದು ಟ್ಯೂಷನ್ ಆ್ಯಪ್ ವಿದ್ಯಾ ಸಮೃದ್ಧಿ ಇದು ಇಂದು ಇಲ್ಲಿ ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಈ ಶುಭ ಸಂದರ್ಭದಲ್ಲಿ ನಾನು ಈ ವಿದ್ಯಾ ಸಮೃದ್ಧಿ ಟ್ಯೂಷನ್ ಆ್ಯಪ್ ತನ್ನ ಜನಪ್ರಿಯತೆ ಕೇವಲ ದಕ್ಷಿಣ ಕನ್ನಡ ಅಲ್ಲ, ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲಿಯೂ ಜನಪ್ರಿಯತೆಯನ್ನು ಪಡೆದುಕೊಳ್ಳಿ ಅಂತ ಹೇಳಿ ಮೊದಲಿಗೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ನಮ್ಮ ದಕ್ಷಿಣ ಕನ್ನಡವನ್ನು ಶಿಕ್ಷಣ ಕಾಶಿ ಅಂತ ಕರೀತಾರೆ. ಆದರೆ ಸರ್ ಹೇಳಿದರು, ಇವಾಗಲೇ ಪ್ರಾಸ್ತಾವಿಕ ಮಾತಿನಲ್ಲಿ
ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಟ್ಯೂಷನ್ ಆ್ಯಪ್ ಅಂತ. ಅಂದರೆ ಇದುವರೆಗಿದ್ದದ್ದು ಫಿಸಿಕಲ್ ಟ್ಯೂಷನ್. ನಾನು ಕೂಡ 90ರ ದಶಕದಲ್ಲಿ ಹೈಸ್ಕೂಲ್ ಓದಿದವನು. ಆ ಸಮಯದಲ್ಲಿ ನಾನು ಕೂಡ ಟ್ಯೂಷನ್ ಪಡ್ಕೊಂಡಿದ್ದೆ. ಶಾಲೆಯಲ್ಲಿ ಅಂದರೆ ತರಗತಿಯಲ್ಲಿ ಅರ್ಥವಾಗದ ವಿಷಯವನ್ನು ಶಾಲಾ ಶಿಕ್ಷಕರ ನನ್ನದೇ ಶಿಕ್ಷಕರ ಮನೆಗೆ ತೆರಳಿ ಅಲ್ಲಿ ಸಂಜೆ ಹೊತ್ತು ಶಿಕ್ಷಣವನ್ನು ಪಡ್ಕೊಂಡಿದ್ದೆ. ಟ್ಯೂಷನ್ ಯಾಕೆ ಅಗತ್ಯ ಇತ್ತು ಅಂದರೆ ನನ್ನ ಪೋಷಕರಿಗೆ ಕಡಿಮೆ ವಿದ್ಯಾಭ್ಯಾಸ ಇತ್ತು, ವಿದ್ಯಾಭ್ಯಾಸದ ಕೊರತೆ. ಆದರೆ ಇಂದಿನ ದಿನಮಾನ ಇಲ್ಲಿ ಯಾವ ಪೋಷಕರಿಗೂ ಶಿಕ್ಷಣದ ಕೊರತೆ ಇಲ್ಲ. ಹೆಚ್ಚಿನವರು ಉನ್ನತ ಶಿಕ್ಷಣವನ್ನು ಪಡ್ಕೊಂಡವರು. ಆದರೆ ಸಮಯ, ಸಹನೆ, ತಾಳ್ಮೆ ಇವುಗಳ ಕೊರತೆ ಇದೆ. ಅದಕ್ಕಾಗಿ ಈ ಟ್ಯೂಷನ್ ಆ್ಯಪ್ಗಳು ಅಥವಾ ಫಿಸಿಕಲ್ ಟ್ಯೂಷನ್ ಕೂಡ ಆಗಿರ್ಬೋದು, ಅದು ಅನಿವಾರ್ಯತೆ ಇದೆ. ಮೊದಲಿಗೆ ಈ ಟ್ಯೂಷನ್ಗಳು ಹೇಗಿರ್ತಿತ್ತು ಅಂದರೆ ಆನ್ಲೈನ್ ಟ್ಯೂಷನ್ ಆಗಿರಲಿ, ಆಫ್ಲೈನ್ ಆಗಿರಲಿ, ಕೇವಲ ಪಟ್ಟಣ ಪ್ರದೇಶದ ಶ್ರೀಮಂತ ಕುಟುಂಬದ ವಿದ್ಯಾರ್ಥಿಗಳಿಗೆ ಸೀಮಿತ. ಅಂತಹದ್ದನ್ನೆಲ್ಲ ಹಿಮ್ಮೆಟ್ಟಿ ಇಂದಿನ ಈ ದಿನಮಾನಗಳಲ್ಲಿ ನಮ್ಮ ಕಮ್ಯುನಿಕೇಷನ್ ಪ್ರತಿಯೊಂದು ಹಳ್ಳಿಯವರೆಗೂ ರೀಚ್ ಆಗಿದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಟ್ಯೂಷನ್ನ ವ್ಯವಸ್ಥೆಯನ್ನು ಸಿಗುವಂತೆ ಈ ಟ್ಯೂಷನ್ ಆ್ಯಪ್ ಮುಖಾಂತರ ನಮ್ಮ ಈ ಸಂಸ್ಥೆ ವಿದ್ಯಾ ಸಮೃದ್ಧಿ ಇದನ್ನು ಮಾಡಿದೆ. ಅದಕ್ಕಾಗಿ ನಾನು ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಕೇವಲ ಶಿಕ್ಷಣಕ್ಕೆ ಸೀಮಿತವಾಗಿರದೆ ಮುಂದಿನ ದಿನದಲ್ಲಿ ಸಿದ್ದರಾಮ್ ಸರ್ ಹೇಳಿದರು, 10ನೇ ತರಗತಿಯಿಂದ ಈಗ 1ನೇ ತರಗತಿಯವರೆಗೆ ನಾವು ಬರ್ತಾ ಇದ್ದೇವೆ ಅಂತ. ಸರ್, ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಕೇವಲ ವಿದ್ಯಾರ್ಥಿಗಳನ್ನು ಮಾತ್ರ ಈ ಆ್ಯಪ್ನಲ್ಲಿ ಗಮನದಲ್ಲಿ ಇಟ್ಟುಕೊಳ್ಬೇಡಿ, ನಮ್ಮಂಥವರನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ನಾವು ಕನ್ನಡ ಮಾಧ್ಯಮದಲ್ಲಿ ಓದಿದವರು, ಆದರೆ ಇಂದಿನ ವ್ಯಾವಹಾರಿಕ ಜ್ಞಾನ ಏನಿದೆ ಅಂದರೆ ಅದು ಎಲ್ಲವೂ ಇಂಗ್ಲೀಷ್ನಲ್ಲಿದೆ ಅಥವಾ ನಮ್ಮ ದೇಶಿ ಭಾಷೆ ಹಿಂದಿಯಲ್ಲಿದೆ. ಈ ಭಾಷೆಯನ್ನು ಕೂಡ ನಾವು ಕಲೀಲಿಕ್ಕೆ ಕಾತರರಾಗಿದ್ದೇವೆ. ನಿಮ್ಮ ಆ್ಯಪನ್ನು ಕೇವಲ ವಿದ್ಯಾರ್ಥಿಗಳು ಮಾತ್ರ ಉಪಯೋಗ ಮಾಡಬಾರ್ದು, ನನ್ನಂಥ ಉದ್ಯಮಿಗಳು ಕೂಡ ಉಪಯೋಗ ಮಾಡಬೇಕು ಅಂತ ಆಗಿದ್ದರೆ ನೀವು ಸ್ಪೋಕನ್ ಇಂಗ್ಲೀಷ್ ಯಾವುದೇ ಭಾಷೆಯನ್ನು ಕಲಿಯುವಂಥ ಕೂಡ ಇದೇ ಆ್ಯಪಿನ ಮುಖಾಂತರ ನಾನು ಮಾಡ್ಬೋದು ಅಂತ ಆಲೋಚನೆ ಮಾಡ್ತಾ ನಿಮಗೊಂದು ಸಿಂಪ್ಲಿ ಐಡಿಯಾ ಕೊಡ್ತಾ ಇದ್ದೇನೆ. ಖಂಡಿತವಾಗಿ ಇದನ್ನು ಮಾಡಬೇಕು. ಕೇವಲ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ನಾವು ಕೂಡ ಇಂತಹ ಆ್ಯಪ್ಗಳನ್ನು ಮಾಡಿಕೊಂಡು ನಾವು ಕೂಡ ಮುಂದೆ ಕೂಡ ಶಿಕ್ಷಣ ಎಂಬುದು ಯಾವತ್ತಿಗೂ ಕೊನೆಯಾಗದ ವಸ್ತು, ಕೊನೆ ಆಗಲಿಕ್ಕಿಲ್ಲ. ಅದು ಯಾವತ್ತೂ ನಾವು ಶಿಕ್ಷಣವನ್ನು ಪಡಿತಾನೇ ಇರಬೇಕಾಗ್ತದೆ. ಅದಕ್ಕಾಗಿ ನಮಗೂ ಕೂಡ ಇಂತಹ ಆ್ಯಪ್ಗಳೇ ಇರ್ಬೋದು, ನಮಗೂ ಕೂಡ ಅಗತ್ಯ ಇದೆ. ಅಂತಹ ಆ್ಯಪ್ಗಳನ್ನು ಹೊರತನ್ನಿ. ನೀವು ಇನ್ನು ಮುಂದೆ ಈ ನಿಮ್ಮ ವಿದ್ಯಾ ಸಮೃದ್ಧಿ ಇದು ಬಹಳ ಎತ್ತರಕ್ಕೆ ಬೆಳೀಲಿ, ಬಹಳ ಜನಪ್ರಿಯತೆಯನ್ನು ಕೂಡ ಪಡೆದುಕೊಳ್ಳಿ ಅಂತ ಹೇಳಿ ಆಶಿಸ್ತಾ ಇದ್ದೇನೆ. ಹಾಗೆಯೇ ಹರಿಪ್ರಸಾದ್ ಸರ್ ಬಗ್ಗೆ ಹೇಳಿದರು, ನಾನು 10-12 ವರ್ಷ ನಾನು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳಿಗೆ. ಅಂದರೆ ಪರೀಕ್ಷೆಯಲ್ಲಿ ಮೊದಲಿನ ಕಾಲಘಟ್ಟದಲ್ಲಿ ಯಾವ ಥರ ಇತ್ತು ಅಂದರೆ 10ನೇ ತರಗತಿಯಲ್ಲಿ ಏನಾದರೂ ಫೇಲ್ ಆದರೆ ನೆಕ್ಸ್ಟ್ ಎಕ್ಸಾಮು ಸೆಪ್ಟೆಂಬರಿಗೆ ಬರೀಬೇಕಿತ್ತು. ಆವಾಗ ನಾವು ಹೇಳ್ತಾ ಇದ್ದೇವೆ ಸೆಪ್ಟೆಂಬರ್ ನೆಕ್ಸ್ಟ್ ಮಾರ್ಚ್ ಅಂತ. ಅದು ಬಿಟ್ಟು 1 ವರ್ಷ ನಮ್ಮ ವಯಸ್ಸಿನಲ್ಲಿ ಹಾಳಾಗ್ತಾಯಿತ್ತು. ಮುಂದಿನ ವರ್ಷ ನಾವು ಅದಕ್ಕೆ ನೆಕ್ಸ್ಟ್ ಅಂದರೆ PUಗೆ ಜಾಯ್ನ್ ಆಗಬೇಕಾಗಿತ್ತು. ಆದರೆ ಈಗ ಇಂದಿನ ಕಾಲಘಟ್ಟದಲ್ಲಿ ಹಾಗಿಲ್ಲ. ಕೇವಲ 1 ತಿಂಗಳಲ್ಲಿ ನಮಗೆ ವಾಪಸ್ ಅಥವಾ 15 ದಿನದಲ್ಲಿ ವಾಪಸ್ ಪರೀಕ್ಷೆಯನ್ನು ಮಾಡ್ತಾರೆ. ಅದೇ ವರ್ಷ ಸೇಮ್ ಅಕಾಡೆಮಿಕ್ ಇಯರಲ್ಲಿ ನಾವು ಮುಂದಿನ ತರಗತಿಗಳಿಗೆ ಹೋಗ್ಬೋದು. ಅಂಥ ಸಂದರ್ಭದಲ್ಲಿ ಸ್ಪೆಷಲ್ ಕ್ಲಾಸ್ ಅಂತ ಹೆಚ್ಚಾಗಿ ಯಾವ ಸ್ಕೂಲ್ಗಳಲ್ಲಿ ಕೂಡ ಮಾಡೋದಿಲ್ಲ.
ಈ 15 ದಿನದಲ್ಲಿ ಪುನಃ ಒಂದು ಪರೀಕ್ಷೆಗೆ ನಾವು ತಯಾರಾಗಬೇಕು ಅಂದರೆ ಇಂತಹ ನಮಗೆ ಆನ್ಲೈನ್ ಟ್ಯೂಷನ್ಗಳು ಬಹಳ ಅಗತ್ಯ ಆಗಿರ್ತದೆ. ಇದನ್ನು ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು. ಯಾಕಂದರೆ ಈಗಾಗಲೇ ಅವರು ಪ್ರಾಸ್ತಾವಿಕದಲ್ಲಿ ತುಂಬ ವಿಷಯಗಳನ್ನು ನಮಗೆ ಹೇಳಿದರು. ಕೇವಲ ಅತಿ ಕಡಿಮೆ ದರದಲ್ಲಿ ಈ ಆ್ಯಪ್ನಲ್ಲಿ ಟ್ಯೂಷನ್ ನೀಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಸಮಯದ ಉಳಿತಾಯ, ಟ್ರಾನ್ಸ್ಪೋರ್ಟೇಷನ್, ಹೋಗಿ ಬರುವಂಥ ಖರ್ಚುಗಳು ಎಲ್ಲವನ್ನು ನಾವು ಉಳಿಸ್ಕೊಳ್ಬಹುದು. ಈ ಆ್ಯಪ್ಗಳನ್ನು ಅತ್ಯಂತ ಹೆಚ್ಚು ಉಪಯೋಗ ಮಾಡಿದಾಗ ಅವರಿಗೂ ಆದಾಯ ಹೆಚ್ಚಾಗ್ತದೆ. ಇಂತಹ ಕೆಲಸಗಳನ್ನು ಇನ್ನೂ ಕೂಡ ಹೆಚ್ಚು ಮಾಡಲಿಕ್ಕೆ ಕೂಡ ಸಾಧ್ಯವಾಗ್ತದೆ. ಮತ್ತೊಮ್ಮೆ ನಾನು ಈ ವಿದ್ಯಾಸಮೃದ್ಧಿ ಆ್ಯಪ್ಗೆ ಅವರಿಗೆ ಮುಂದಕ್ಕೆ ಶುಭಾಶಯವನ್ನು ಕೋರ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ನನ್ನನ್ನು ಇಲ್ಲಿಗೆ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸಿ ಗೌರವಿಸಿದ್ದ ನಮ್ಮೆಲ್ಲ ಸಂಘಟಕರಿಗೆ ಮತ್ತೊಮ್ಮೆ ವಂದಿಸ್ತಾ ವಂದನೆಗಳು. ಅತ್ಯಂತ ಸಕಾಲಿಕವಾದ ಮತ್ತು ಸ್ಫೂರ್ತಿದಾಯಕವಾದಂತಹ ಮಾತುಗಳನ್ನು ಆಡಿದ್ದೀರಿ. ಇದೀಗ ನಾವು ಇನ್ನೊಂದು ಅತ್ಯಂತ ಸುಂದರವಾದಂತಹ ಘಟ್ಟಕ್ಕೆ ಹೋಗ್ತಾ ಇದ್ದೇವೆ, ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಅದಕ್ಕೆ ಮುಂಚಿತವಾಗಿ ನಾನು ಸ್ಮರಿಸಿಕೊಳ್ಳಬೇಕು, ಕೇಶವಣ್ಣ ಸಭೆಯ ಶಿಷ್ಟಾಚಾರವನ್ನು ಉಲ್ಲಂಘಿಸಿ ನಾನು ಕೇಶವಣ್ಣ ಅಂತ ಹೇಳ್ತಾ ಇದ್ದೇನೆ. ಯಾಕಂತೇಳಿದರೆ ಒಂದು ಬಾರಿ ಅವರು ನನಗೆ ಕೇಶವ ಸರ್ ಅಂತ ಹೇಳಿದ್ದಕ್ಕೆ ಬೈದಿದ್ದರು. ಎಂಥ ಸೀತಾರಾಮಣ್ಣ ಸರ್ ಅಂತ ಹೇಳೋದು, ನೀವು ಕೇಶವಣ್ಣ ಅಂತ ಹೇಳಿದರೆ ಸಾಕು ಅಂತ. ಹಾಗೆ ಇದು ಸಭೆಯಾದರೂ ಕೂಡ ಅವರ ಆ ಮಾತನ್ನು ನೆನಪಿಸಿಕೊಳ್ಳುತ್ತಾ, ಕೇಶವಣ್ಣ ಹೇಳಿದ ಹಾಗೆ ಈ ಆ್ಯಪ್ನಲ್ಲಿ ಸ್ಪೋಕನ್ ಇಂಗ್ಲೀಷ್ ಬೇಕು ಅಂತ ಅವರು ಹೇಳಿದರು. ಇದೇ ವಿಚಾರವನ್ನು ಇದಕ್ಕೆ ಸ್ವಲ್ಪ ನಿಮಿಷಗಳ ಮೊದಲು ನಾವು ಮಾತನಾಡ್ತಾ ಇರುವಾಗ AVG ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ಸಂಚಾಲಕರು ಆಗಿರುವಂತಹ AV ನಾರಾಯಣರು ಇದ್ದಾರೆ, ನಮ್ಮ ಜೊತೆ ಇದ್ದಾರೆ, ಅವರನ್ನು ಗುರುತಿಸ್ತಾ ಇದ್ದೇನೆ. ಅವರು ಕೂಡ ಇದೇ ಮಾತನ್ನು ಹೇಳಿದರು. ನೀವು ಸ್ಪೋಕನ್ ಇಂಗ್ಲೀಷ್ ಯಾಕೆ ಶುರು ಮಾಡೋದಿಲ್ಲ, ಸ್ಪೋಕನ್ ಇಂಗ್ಲೀಷ್ ಸ್ಟಾರ್ಟ್ ಮಾಡ್ತಾನೆ ಎಂಕು ಬೋರ್ಡು, ಸ್ಪೋಕನ್ ಇಂಗ್ಲೀಷ್ ಎಂಕು ಬೋರ್ಡು ಅಂತ ಹೇಳಿದರು. ಈ ರೀತಿಯ ಹೊಸ ಹೊಸ ಡಿಮಾಂಡ್ಗಳು ಬಂದಾಗ ನಮ್ಮಲ್ಲಿ ಹೊಸ ಹೊಸ ಯೋಚನೆಗಳು ಕೂಡ ಬರ್ತವೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಪ್ರೇರಣಾ ಪುತ್ತೂರು ಇದರ ನಿರ್ದೇಶಕರಲ್ಲಿ ಓರ್ವರಾದಂಥ ಶ್ರೀಯುತ ನಾಗೇಶ್ ಕೆಡೆಂಜಿ ಇದ್ದಾರೆ, ಅವರನ್ನು ಗುರುತಿಸ್ತಾ ಇದ್ದೇನೆ. ಹಾಗೆ ನಿವೃತ್ತ RFO ಆಗಿರುವಂತಹ ಮತ್ತು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ಕೆಳಗೆ ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಒಕ್ಕಲಿಗರ ವಿವಾಹ ವೇದಿಕೆ ಇದರ ಸಂಚಾಲಕರು ಆಗಿರುವಂಥ ಶ್ರೀಯುತ ಸುರೇಶ್ ಕಲ್ಲಾರೆ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಬಹಳ ಮುಖ್ಯವಾಗಿ ನಮ್ಮ ಪತ್ರಕರ್ತ ಮಿತ್ರರಾದಂತಹ ಸುಳ್ಯದ ಅರೆಭಾಷೆಯನ್ನು ಕೂಡ ಆಡುವಂತಹ ಶಂಶುದ್ದೀನ್ ಸಂಪ್ಯ, ನೀವು ಒಳ್ಳೆರಿ, ನಿಮ್ಮ ಕೂಡ ನಾನು ಸ್ವಾಗತ ಮಾಡಿದೆ. ಅದೇ ರೀತಿಯಲ್ಲಿ ನಮ್ಮ AVG ಇಂಗ್ಲೀಷ್ ಮೀಡಿಯಂ ಶಾಲೆಯ ಪ್ರಾಂಶುಪಾಲರಾದಂಥ ಅಮರ್ನಾಥ್ ಸರ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಗುರುತಿಸ್ತಾ ಇದ್ದೇನೆ. ನಾನು ಕೆಲವರನ್ನು ಮಾತ್ರ ಗುರುತಿಸುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡುವಂಥದ್ದು. ಹಾಗೆ ಆರ್ಮಿ ಆಗಿರುವಂಥ ಶ್ರೀಯುತ ಬಾಲಕೃಷ್ಣ ಸರ್ ನೀವಿದ್ದೀರಿ, ನಿಮ್ಮನ್ನು ಕೂಡ ನಾನು ಗುರುತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಭಾಧ್ಯಕ್ಷರ ತಂದೆ ತಾಯಿಯವರಿದ್ದಾರೆ, ಹಾಗೆ ನಾಗವೇಣಿ ಮೇಡಮ್ ಅವರ ತಾಯಿಯವರು ಕೂಡ ಇದ್ದಾರೆ, ನಿಮ್ಮನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಉಡುಪಿಯ ಕಲ್ಯಾಣಪುರದ ಮೆಲಾಗ್ರಿಸ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಹರಿಣಾಕ್ಷಿ ಕೇವಳ ಇದ್ದಾರೆ, ಅವರನ್ನು ಕೂಡ ನಾನು ಗುರುತಿಸ್ತಾ ಇದ್ದೇನೆ. ಹಾಗೆ ನಮ್ಮ ವಿದ್ಯಾಸಮೃದ್ಧಿ ಟ್ಯೂಷನ್ ಆ್ಯಪ್ನ ಲೆಕ್ಕಾಚಾರ ವಿಭಾಗಕ್ಕಾಗಿ ನಮಗೆ ಸಹಕರಿಸ್ತಾ ಇರುವಂಥ ವಿಜಿತ್ ಅವರು CAಯನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ, ವಿಜಿತ್ ಇದ್ದಾರೆ, ಅವರನ್ನು ಕೂಡ ನಾನು ಗುರುತಿಸ್ತಾ ಇದ್ದೇನೆ. ಇವನ್ನೆಲ್ಲರ ಉಪಸ್ಥಿತಿಯೊಂದಿಗೆ ನಮ್ಮ ಈ ಕಾರ್ಯಕ್ರಮ ಚಂದ ಕಂಡಿದೆ ಅಂತ ಹೇಳುವಂಥ ಈ ಸಂದರ್ಭದಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ನಾವು ಯಾವಾಗಲೂ ಕೂಡ ಹೊಸತನಕ್ಕಾಗಿ, ಕೇಶವಣ್ಣ ಹೇಳಿದ ಹಾಗೆ ಇನ್ನು ಹೊಸತನ್ನ ಮಾಡಿ ಅಂತ ಹೇಳಿದ ಹಾಗೆ ನಾವು ಹೊಸತನಕ್ಕಾಗಿ ಸದಾ ತುಡಿತಾ ಇರುವವರು. ಅದೇ ರೀತಿಯಲ್ಲಿ ನಾವು ಹೊಸದಾದ ಒಂದು ರೀತಿಯ ಗುರುತಿಸುವಿಕೆ ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತು ಇಟ್ಟುಕೊಂಡಿದ್ದೇವೆ. ಸಾಮಾನ್ಯವಾಗಿ ಟಾಪ್ ಸ್ಕೋರರ್ಗಳನ್ನು ಗುರುತಿಸುವಂಥದ್ದು ಕೇಶವಣ್ಣ, ಟಾಪ್ ಸ್ಕೋರರ್ಗಳನ್ನು ಗುರುತಿಸುವಂಥದ್ದು ಸರ್ವೇ ಸಾಮಾನ್ಯ. ಇವತ್ತು ಎಕ್ಸಾಮ್ 1ನಲ್ಲಿ ಫೇಲ್ ಆದರೂ ಕೂಡ ಛಲ ಬಿಡದೆ ಮತ್ತೆ ಎಕ್ಸಾಮ್ 2ನಲ್ಲಿ ಕೂಡ ಹಾಜರಾಗಿ ಎಕ್ಸಾಮ್ 2ನಲ್ಲಿ ಅತ್ಯಂತ ಉತ್ತಮವಾದಂಥ ಅಂಕಗಳನ್ನು ಗಳಿಸಿಕೊಂಡಂಥ ಒಬ್ಬ ವಿಶೇಷ ವ್ಯಕ್ತಿತ್ವದ ಒಬ್ಬ ಸಾಧಕ ಹುಡುಗ ನಮ್ಮ ಜೊತೆ ಇದ್ದಾನೆ, ಮಿಸ್ಟರ್ ರೋಷನ್ ಫೆರ್ನಾಂಡಿಸ್. ಹಾಗೆ ಅವರ ಮಾತೃಶ್ರೀಯವರಾದಂಥ ಶ್ರೀಮತಿ ಸುನೀತಾ ಅವರು ಕೂಡ ಬಂದಿದ್ದಾರೆ. ಈ ಹುಡುಗ ಎಕ್ಸಾಮ್ 1 ಮೊದಲ ಬಾರಿಗೆ ಅವ ಕನ್ನಡದಲ್ಲಿ, ಮ್ಯಾಥ್ಸ್ನಲ್ಲಿ, ಸೈನ್ಸ್ನಲ್ಲಿ ಫೇಲ್ ಆಗಿದ್ದ. ಆ ನಂತರ 2ನೇ ಬಾರಿ ಅದನ್ನು ಕ್ಲಿಯರ್ ಮಾಡಿ
ಎರಡನೇ ಬಾರಿ ಆ ಪರೀಕ್ಷೆಗೆ ಮತ್ತೆ ಹಾಜರಾಗಿ ಉತ್ತಮ ಅಂಕಗಳನ್ನು ಗಳಿಸಿ ಇವತ್ತು ಮತ್ತೆ ತನ್ನ ಉನ್ನತ ವಿದ್ಯಾಭ್ಯಾಸವನ್ನು ಪಡೆಯುವಂಥ ಹಾದಿಯಲ್ಲಿ ಮುಂದೆ ಹೋಗಿದ್ದಾನೆ. ಈ ಹೊತ್ತು ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ರೋಷನ್ ಫರ್ನಾಂಡಿಸ್ ಮತ್ತು ಅವರ ಮಾತೃಶ್ರೀಯವರಾದಂಥ ಮೇಡಮ್ ಸುನೀತಾ ತಾವು ದಯವಿಟ್ಟು ಮುಂದೆ ಬರಬೇಕು. ರೋಷನ್ ಅವರನ್ನು ನಮ್ಮ ಇವತ್ತಿನ ಅತಿಥಿಗಳಲ್ಲಿ ಓರ್ವರಾದಂಥ ಶ್ರೀಯುತ ಅವಿನಾಶ್ ಕೊಡಂಕೇರಿ ಸರ್ ತಾವು ಅವರನ್ನು ಶಾಲು ಮತ್ತು ನಮ್ಮ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತು ಒಂದು ಪ್ರಮಾಣ ಪತ್ರವನ್ನು ನೀಡಿ ಸ್ಮರಣಿಕೆಯನ್ನು ನೀಡಿ ನಾವು ಅವರನ್ನು ಇದೀಗ ಗೌರವಿಸ್ತಾ ಇದ್ದೇವೆ. ಹಾಗೆ ಇದೇ ರೀತಿ ಸಾಧನೆಯನ್ನು ಮಾಡಿದ ಯಶಸ್ಸು ನೀವು ಬಂದಿದ್ದೀರಾ? ಯಶಸ್ಸಿದ್ದೀರಾ? ಯಶಸ್ಸು ಈಗ ನಮ್ಮಿಂದ ಸನ್ಮಾನವನ್ನು ಸ್ವೀಕರಿಸ್ತಿರುವಂಥ ರೋಷನ್ ಅವರು ಬೆಳ್ಳಾರೆಯ ಜ್ಞಾನದೀಪ ಟ್ಯೂಷನ್ ಸೆಂಟರ್ನಲ್ಲಿ ಅವರು ಪರೀಕ್ಷೆಗೆ ಹಾಜರಾಗಿ ಅವರು ತನ್ನ ಸಾಧನೆಯನ್ನು ಮಾಡಿದವರು. ಯಶಸ್ಸು ಅವರ ತಾಯಿಯವರು ಶ್ರೀಮತಿ ಕವಿತಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಯಶಸ್ಸಿನ ವಿಶೇಷತೆ ಅವರು ಎಕ್ಸಾಮ್ 1ನಲ್ಲಿ ಬರೀ ಒಂದು ಸಬ್ಜೆಕ್ಟ್ನಲ್ಲಿ ಮಾತ್ರ ಪಾಸಾದ್ರು. ಒಂದೇ ಸಬ್ಜೆಕ್ಟ್ನಲ್ಲಿ ಪಾಸಾದ್ದು, 5 ಸಬ್ಜೆಕ್ಟ್ಗಳಲ್ಲಿ ಫೇಲ್. ಮುಂದೆ ಎಕ್ಸಾಮ್ 2ನಲ್ಲಿ ಎಲ್ಲ ಸಬ್ಜೆಕ್ಟ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಇವತ್ತು ನಮ್ಮ ಸಾಧಕರಾಗಿ ನಮ್ಮ ಜೊತೆ ಇದ್ದಾರೆ. ಶ್ರೀಯುತ ಪದ್ಮನಾಭ ಸರ್ ತಾವು ದಯವಿಟ್ಟು ಮುಂದೆ ಬರಬೇಕು, ಅವರನ್ನು ಗೌರವಿಸಬೇಕು, ನಮ್ಮ ಗೌರವಾರ್ಪಣೆಯನ್ನು ನೀಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಯಶಸ್ MP. ಈಗಾಗಲೇ ನಾನು ಹೇಳಿದೆ, ಈ ಯಶಸ್ ಅವರಿಗೆ ಟ್ಯೂಷನನ್ನು ಕೊಟ್ಟವರು ನಮ್ಮ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಹರಿಪ್ರಸಾದ್ ಮತ್ತು ನಾಗವೇಣಿ ದಂಪತಿಗಳು. ಅವರ ಮನೆಯಲ್ಲೇ ಅವರನ್ನು ಇರಿಸಿಕೊಂಡು ಬೋಧನೆಯನ್ನು ಕೂಡ ನೀಡಿ ಅವರನ್ನು ಈ ಉತ್ತುಂಗಕ್ಕೆ ಏರಿಸಿದವರು ಹರಿಪ್ರಸಾದ್ ದಂಪತಿಗಳು. ಅವರ ಶ್ರಮದ ಫಲಶ್ರುತಿಯಾಗಿ ಇವತ್ತು ಅವರು ಸಾಧನೆಯನ್ನು ಮಾಡಿದ್ದಾರೆ ಮತ್ತು ನಮ್ಮ ಈ ಒಂದು ಗೌರವವನ್ನು ಕೂಡ ಇವತ್ತು ಅವರಿಗೂ ಇಲ್ಲಿ ಸ್ವೀಕಾರ ಮಾಡುವ ಹಾಗೆ ಆಗಿದೆ. ಮುಂದೆ ನಾವು ಇನ್ನೊಂದು ಬಹಳ ಮುಖ್ಯವಾದಂಥ ಕಾರ್ಯಕ್ರಮ, ಈಗಾಗಲೇ ಪ್ರಾಸ್ತಾವಿಕ ಮಾತುಗಳಲ್ಲಿ ಹೇಳಿದ ಹಾಗೆ ಈ ವಿದ್ಯಾ ಸಮೃದ್ಧಿ ಟ್ಯೂಷನ್ ಆ್ಯಪನ್ನು ಬಿಡುಗಡೆ ಮಾಡುವಾಗ ಈ ಹೊತ್ತು ಪ್ರಾಸ್ತಾವಿಕ ಮಾತಿನಲ್ಲಿ ಹರಿಪ್ರಸಾದರು ಹೇಳಿದರು, ಈ ಆ್ಯಪನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ಅವರಿಗೆ ನಾವು ವರ್ಕ್ ಬುಕ್ಗಳನ್ನು ಕೂಡ ಕೊಡ್ತೇವೆ ಅಂತ. ಆ ವರ್ಕ್ ಬುಕ್ಗಳಲ್ಲಿ ಯಾವ ರೀತಿಯ ಪಾಠಗಳು ನಮ್ಮ ವಿಡಿಯೋದಲ್ಲಿ ಇವೆಯೋ ಅದೇ ಕ್ವಶನ್ ಆ್ಯಂಡ್ ಆನ್ಸರ್, ಅದೇ ಪ್ರಶ್ನೋತ್ತರಗಳು ವರ್ಕ್ ಬುಕ್ನಲ್ಲೂ ಇರ್ತವೆ. ಜೊತೆಗೆ ಹೆಚ್ಚುವರಿಯಾಗಿ ಒಂದು 10 ಪ್ರಶ್ನೆಗಳು ಇರ್ತವೆ, ಅದು ಅವರಿಗೆ ಅಭ್ಯಾಸ ಮಾಡುವುದಕ್ಕೆ. ಈ ರೀತಿಯಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡಿದವರಿಗೆ ನಾವು ವರ್ಕ್ ಬುಕ್ಗಳನ್ನು ಕೂಡ ಕೊಡುವಂಥ ಒಂದು ಇರಾದೆಯನ್ನು ಇರಿಸಿಕೊಂಡಿದ್ದೇವೆ. ಈ ಹೊತ್ತು ಆ ವರ್ಕ್ ಬುಕ್ಕನ್ನು ನಾವು ಬಿಡುಗಡೆ ಮಾಡಲಿಕ್ಕಿದ್ದೇವೆ. ನಮ್ಮ ಅತಿಥಿಗಳಲ್ಲಿ ಓರ್ವರಾದಂಥ ಶ್ರೀಯುತ ಅವಿನಾಶ್ ಕೊಡಂಕೇರಿ ಸರ್ ತಾವು ದಯವಿಟ್ಟು ಆ ನಮ್ಮ ವರ್ಕ್ ಬುಕ್ಕನ್ನು ಬಿಡುಗಡೆ ಮಾಡಬೇಕು ಮತ್ತು ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸುಮಾರು ವರ್ಷಗಳ ಹಿಂದೆ ಪುತ್ತೂರಿನ ಬಳುವಾರಿನಲ್ಲಿ ಕಾರ್ಯಾಚರಿಸ್ತಾ ಇದ್ದ ಇಂಡಸ್ ಕಾಲೇಜಿನಲ್ಲಿ ನಾನು ಪ್ರಾಂಶುಪಾಲನಾಗಿದ್ದಾಗ ಅಲ್ಲಿ ಆಂಗ್ಲ ಭಾಷಾ ಉಪನ್ಯಾಸಕರಾಗಿ ನನ್ನ ಜೊತೆ ಸಹಕರಿಸಿ ನನ್ನ ಸಹೋದ್ಯೋಗಿಯಾಗಿದ್ದವರು ಅವಿನಾಶ್ ಕೊಡಂಕೇರಿ ಅವರು. ಇವತ್ತು ಅತ್ಯಂತ ಎತ್ತರದ ಹೆಸರನ್ನು ಮಾಡಿರುವಂತಹ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆ, ಅದರ ಸಂಸ್ಥಾಪಕರು ಕೂಡ ಇವರೇ. ಸುಮಾರು ಒಂದು ದಶಕದ ಕಾಲ ಅದನ್ನು ಮುನ್ನಡೆಸಿ ಆನಂತರ ಅದನ್ನು ಆಡಳಿತ ಮಂಡಳಿಯವರ ಸುಪರ್ದಿಗೆ ಬಿಟ್ಟುಕೊಟ್ಟು ಆನಂತರ ಅದೇ ಧಾಟಿಯಲ್ಲಿ ಮುಂದುವರೆದು ಇವತ್ತು ಅವರು ತಮ್ಮದೇ ಆದಂತಹ ಸ್ವಂತ ಪರಿಶ್ರಮದ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ನರಿಮುಗುರು ಗ್ರಾಮದ ಪುರುಷರ ಕಟ್ಟೆಯ ಬಳಿ ಇರುವಂತಹ ಜಾಗದಲ್ಲಿ ಸರಸ್ವತಿ ವಿದ್ಯಾಮಂದಿರ ಅತ್ಯಂತ ಸುಂದರವಾದಂತಹ ಹೆಸರನ್ನು ಇಟ್ಟಿದ್ದಾರೆ. ಶ್ರೀಯುತ ಅವಿನಾಶ್ ಕೊಡಂಕೇರಿ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಶುಭಾ ಅವಿನಾಶ್ ಅವರಿಬ್ಬರೂ ಕೂಡ ಅನುರೂಪ ದಂಪತಿಗಳು. ಯಾಕಂತಂದರೆ ಅವರಿಬ್ಬರೂ ಕೂಡ ಶಿಕ್ಷಣ ಪ್ರೇಮಿಗಳು.
ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಅವರ ದಿನಚರಿ ಆರಂಭ ಆಗ್ತದೆ. 4 ಗಂಟೆಗೆ ದಿನಚರಿ ಆರಂಭ ಆಗಿ ತನ್ನ ಶಾಲೆಯಲ್ಲಿ ಮಧ್ಯಾಹ್ನ ಮಕ್ಕಳಿಗೆ ಬೇಕಾದಂತಹ ಬಿಸಿಯೂಟದ ಜೊತೆಗೆ ಕೊಡಬೇಕಾದಂತಹ ಸಾಂಬಾರು, ಪಲ್ಯ ಇತ್ಯಾದಿಗಳನ್ನು ಅವರ ಮನೆಯಲ್ಲಿ ಬೇಯಿಸ್ತಾರೆ. ಅವರ ಕಾರಿನಲ್ಲಿ ಇರಿಸಿಕೊಂಡು 8 ಗಂಟೆಗೆ ಮುಂಚಿತವಾಗಿ ಶಾಲೆಗೆ ಬಂದು ಸೇರ್ತಾರೆ. ಮಕ್ಕಳ ಬಿಸಿಯೂಟದ ವ್ಯವಸ್ಥೆಯನ್ನು ನೋಡಿಕೊಳ್ತಾರೆ. ಈ ರೀತಿಯಲ್ಲಿ ಅನನ್ಯವಾದಂಥ ಒಂದು ಶಿಕ್ಷಣ ಸೇವೆಯನ್ನು ನಿಜವಾದ ಅರ್ಥದಲ್ಲಿ ಮಾಡ್ತಾ ಇರುವವರು ಅವಿನಾಶ್ ಕೊಡಂಕೇರಿ ಅವರು. ತನ್ನ ಸರ್ವಸ್ವವನ್ನು ಕೂಡ ಅದಕ್ಕೆ ಧಾರೆ ಎರೆದವರು. ಮಾತ್ರವಲ್ಲ, ಅವರು ಒಬ್ಬ ಪರಿಸರ ಪ್ರೇಮಿ ಕೂಡ. ಅವರ ಮನೆ ಹತ್ತಿರ ಸುಮಾರು ಒಂದು 5 ಎಕರೆಯಷ್ಟು ಅರಣ್ಯ ಪ್ರದೇಶವನ್ನು ಹಾಗೆ ಉಳಿಸಿಕೊಂಡಿದ್ದಾರೆ. ನಾವು ಕೇರಳದ ಕಡೆಗೆ ಹೋದರೆ ಸೈಲೆಂಟ್ ವ್ಯಾಲಿ ಅಂತ ಇದೆ, ಅದನ್ನು ಪ್ರೈಮರಿ ಫಾರೆಸ್ಟ್ ಅಂತ ಹೇಳ್ತೇವೆ. ಅರ್ಥ ಅಲ್ಲಿ ಮನುಷ್ಯನ ಪ್ರವೇಶವೇ ಇಲ್ಲ, ಯಾವುದೇ ಗಿಡ ಮರಗಳನ್ನು ಅಲ್ಲಿ ಕಡಿಯುವಂಥದ್ದಿಲ್ಲ. ಅದೇ ಮಾದರಿಯ ಒಂದು ಪ್ರೈಮರಿ ಫಾರೆಸ್ಟನ್ನು ಅವರ ಮನೆ ಹತ್ತಿರ ಒಂದು 5 ಎಕರೆ ಪ್ರದೇಶದಲ್ಲಿ ಅವರು ಉಳಿಸಿಕೊಂಡಿದ್ದಾರೆ. ಮಾತ್ರವಲ್ಲ, ಅದರಲ್ಲಿ ಸುಮಾರು ಬಗೆಯ ಮಾವುಗಳು, ಅಂಬಟೆ, ಇನ್ನೆಂಥದ್ದೆಲ್ಲ ಅವರೇ ಹೇಳಬೇಕಷ್ಟೆ. ಅಷ್ಟು ಬಗೆಯ ಹಣ್ಣಿನ ಮರಗಳನ್ನು ಅದರಲ್ಲಿ ಬೆಳೆಸಿದ್ದಾರೆ. ಅಂಥ ಒಂದು ಪರಿಸರ ಪ್ರೇಮಕ್ಕಾಗಿ ಅವರು ಪರಿಸರ ಪ್ರೇಮಿ ಅನ್ನೋಂಥ ಒಂದು ಪ್ರಶಸ್ತಿಯನ್ನು ಕೂಡ ಅವರು ತನ್ನದಾಗಿಸಿಕೊಂಡಿದ್ದಾರೆ 2 ವರ್ಷಗಳ ಹಿಂದೆ. ಈ ರೀತಿಯಲ್ಲಿ ಶಿಕ್ಷಣ ಸೇವೆ ಮಾಡುವುದು ಹೇಗೆ ಅಂತೇಳಿ ಹೇಳುವುದಕ್ಕೆ ಒಂದು ಐಕಾನ್ ಅಂತ ಇದ್ದರೆ ಅದು ಅವಿನಾಶ್ ಕೊಡಂಕೇರಿ ಅವರು. ಸರ್, ಇದೀಗ ನಿಮ್ಮ ಮಾತುಗಳಿಗಾಗಿ ನಾವು ಕಾತರರಾಗಿದ್ದೇವೆ. ವಿದ್ಯಾ ಸಮೃದ್ಧಿ ಟ್ಯೂಷನ್ ಆ್ಯಪ್ನ ಈ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹರಿಪ್ರಸಾದ್ರೆ, ಲೋಗೋ ಬಿಡುಗಡೆ ಮಾಡಿರುವಂತಹ ಸ್ನೇಹಿತರಾದ ಕೇಶವರೇ, ಹಾಗೆ ಸಾಧಕರಾಗಿ ಗುರುತಿಸಿರುವಂತಹ ರವಿ ಕಕ್ಕೆಪದವರೇ, ನನ್ನ ಬಹಳ ದೀರ್ಘಕಾಲದ ಮಿತ್ರರಾಗಿರುವಂತಹ ಅಬ್ರಹಾಂ ಅವರೇ, ಪದ್ಮನಾಭ ಭಟ್ಟಾರ್ ಅವರೇ, ಸೇರಿರುವಂಥ ಎಲ್ಲ ಗಣ್ಯರೇ, ಇವತ್ತು ವಿದ್ಯಾ ಸಮೃದ್ಧಿ ಆ್ಯಪಿನ ನೋಟ್ಬುಕ್ ಇದನ್ನು ಬಿಡುಗಡೆ ಮಾಡಲಿಕ್ಕೆ ಬಹಳ ವರ್ಕ್ ಬುಕ್ ಅದನ್ನು ಬಿಡುಗಡೆ ಮಾಡಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಮೊದಲನೇದಾಗಿ ಈ ಕಾರ್ಯವನ್ನು ಮಾಡ್ತಾ ಇರುವಂತಹ ಹರಿಪ್ರಸಾದ್ ಮತ್ತು ಬಳಗ ಇವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಕಾರಣ ಏನು ಅಂದರೆ, ಸುಮಾರು 25 ವರ್ಷಕ್ಕೂ ಮಿಕ್ಕಿ 27-28 ವರ್ಷಗಳ ಒಂದು ಬೋಧನಾನುಭವ ಇರುವುದರಿಂದ ಇದೆಲ್ಲ ಎಷ್ಟು ಕಷ್ಟ ಸಾಧ್ಯ ಅನ್ನುವುದರ ಅರಿವು ಸ್ಪಷ್ಟವಾಗಿ ನನಗಿದೆ. ಸಹಸ್ರಾರು ವಿದ್ಯಾರ್ಥಿಗಳು ನಮ್ಮ ಕಣ್ಣೆದುರು ಹಾದು ಹೋಗಿದ್ದಾರೆ. ಯಾವ್ಯಾವುದೋ ಹಂತದಲ್ಲಿದ್ದಾರೆ, ಅಮೇರಿಕಾದಲ್ಲಿದ್ದಾರೆ, ಎಲ್ಲೆಲ್ಲೋ ಇದ್ದಾರೆ. ಎಲ್ಲರೂ ಕಲಿಕೆಯಲ್ಲಿ ಅಂಕ ತೆಗೆದು ಹುಷಾರಾದವರೇನೂ ಅಲ್ಲ. ಕನ್ನಡ ಮಾಧ್ಯಮ ಶಾಲೆ ಆರಂಭ ಮಾಡಿ ಅದನ್ನು ಕೂಡ ಬೋಧನೆ ಮಾಡಿದ ಅನುಭವ ಇರೋದರಿಂದ ಮತ್ತು ಅಲ್ಲಿ ಬರ್ತಾ ಇರುವಂಥವರು ಹಳ್ಳಿಯ ತೀರಾ ಅನಕ್ಷರಸ್ಥ ತಂದೆ ತಾಯಿಯಂದಿರ ಮಕ್ಕಳು ಮತ್ತು ಬಡವರು ಎಲ್ಲ ಇರುವುದರಿಂದ ಕಲಿಕೆ ಎಷ್ಟು ಕಷ್ಟ ಅವರಿಗೆಲ್ಲ ಅನ್ನುವುದು ನಮ್ಮ ಕಣ್ಣೆದುರಿಗಿದೆ. ಮನುಷ್ಯನ ಇತಿಹಾಸವನ್ನು ನೋಡಿದಾಗ, ಬಹಳ ದೀರ್ಘ ಮಾತಾಡೋದಿಲ್ಲ, ಇತಿಹಾಸ ಅಂತ ಇದ್ದಾಗ ಕೆಲವರಿಗೆ ವಿಚಾರ ಬಹಳ ಉದ್ದ ಮಾತಾಡೋದಿಲ್ಲ. ಆದರೆ ನಾವು ಒಂದು ಆಲೋಚನೆಯನ್ನು ಮಾಡಬೇಕು ಅಂದರೆ, ಎಷ್ಟೋ ಮಿಲಿಯ ವರ್ಷಗಳ ಹಿಂದೆ ಮಾನವರ ಬೇರೆ ಬೇರೆ ಜನಾಂಗಗಳು ಈ ಭೂಮಿಯಲ್ಲಿ ಇತ್ತಂತೆ. ಅದರಲ್ಲಿ ಸೇಪಿಯನ್ಸ್ ಅನ್ನುವಂಥ ನಾವು, ಹೋಮೋಸೇಪಿಯನ್ಸ್ ಅನ್ನುವಂಥ ನಾವು ಮಾತ್ರ ಇವತ್ತು ಭೂಮಿಯಲ್ಲಿ ಇದ್ದು ಭೂಮಿಯನ್ನು ಆಳ್ವಿಕೆ ಮಾಡ್ತಾ ಇದ್ದೇವೆ. ಜಂತೂನಾಂ ನರಜನ್ಮಂ ದುರ್ಲಭಂ ಅಂತೆ. ಹಾಗೆ ಈ ನರಜನ್ಮ ಉಳಿದ ಪ್ರಾಣಿಗಳ ಜೊತೆಗೆ ನಾವು ಎಲ್ಲ ಒಂದೊಂದು ಪ್ರಾಣಿಗಳಿಗೆ ಒಂದೊಂದು ವಿಶೇಷ ಶಕ್ತಿ ಇದೆ. ಆದರೂ ಕೂಡ ಮನುಷ್ಯ ಬಹಳ ವಿಶೇಷ ಶಕ್ತಿ ಇಲ್ಲದೆಯೂ ಕೂಡ ಇವತ್ತು ಪ್ರಪಂಚವನ್ನು ಆಳ್ತಾ ಇದ್ದಾನೆ ಅಂದರೆ, ಉಳಿದ ಪ್ರಾಣಿಗಳನ್ನು ಆಳ್ತಾ ಇದ್ದಾನೆ, ಜಗತ್ತನ್ನು ತನಗೆ ಬೇಕಾದ ಹಾಗೆ ಟರ್ನ್ ಮಾಡ್ತಾ ಇದ್ದಾನೆ ಅಂದರೆ ಏನು ವಿಶೇಷ ಅಂತೇಳಿ. ಮಾನವ ಯಾರು ಹೋಮೋಸೆಪಿಯನ್ಸ್ ಅಂತ ನಾವಿದ್ದೇವೆ, ಈಗ ನಮ್ಮ ಜೊತೆಗೆ ಇದ್ದ ಸುಮಾರು ಮಾನವರಿದ್ದರು.
ನಿಯಾಂಡರ್ತಾಲ್ಗಳಿದ್ದರು, ಹೋಮೋ ಇರೆಕ್ಟಸ್ಗಳಿದ್ದರು, ಯಾರ್ಯಾರೆಲ್ಲ ಇದ್ದರು, ಅವರೆಲ್ಲ ನಿರ್ನಾಮ ಆಗೋದ್ರು. ಅವರ DNA ಕೆಲವು ನಮ್ಮಲ್ಲಿ ಕೂಡ ಇದೆ ಅಂತೆ, ಆದರೆ ಅವರು ನಿರ್ನಾಮ ಆಗಿ ಹೋದರು, ನಾವು ಉಳ್ಕೊಂಡಿದ್ದೇವೆ ಅಂತ. ಕಾರಣ ಏನು ಅಂತ ಕೇಳಿದರೆ ಬಹಳ ಕುತೂಹಲಕಾರಿಯಾಗಿ ಅಧ್ಯಯನ ಹೇಳುತ್ತದೆ. ಕಾಗ್ನಿಟಿವ್ ರೆವಲ್ಯೂಷನ್ ಅಂತ ಒಂದು ಪದ, ಅರಿವಿನ ಕ್ರಾಂತಿಯಾಯಿತು ಅಂತ. ಈಗ ನಾವು ಏನು ಅಂತ ಕೇಳಿದರೆ ನಾವು ಸ್ವತಂತ್ರವಾಗಿ ಎಲ್ಲವನ್ನು ಪಡ್ಕೊಂಡು ನಾವು ಹುಟ್ಟಿ ಬಂದವರಲ್ಲ, ನಾವು ಮಾತ್ರ ಅಲ್ಲ. ನಮ್ಮದು ಯಾವ ಕಾಲದಿಂದ ಪ್ರಾಣಿಯ ಜನನ ಆಯಿತು ಆ ಎಲ್ಲ ಗುಣಗಳನ್ನು ಹೊಂದಿರುವಂತಹ ಒಂದು ಮುಂದುವರಿದ ಕೊಂಡಿ ನಾವು ಅಷ್ಟೇ. ಹಾಗಾಗಿ ನಮ್ಮಲ್ಲಿ ಎಲ್ಲವೂ ಇದೆ. ಪ್ರಾಣಿಗಳಲ್ಲಿ ಕಾಡು ಮನುಷ್ಯರಲ್ಲಿದ್ದಂತಹ ಆಕ್ರಮಣಕಾರಿ ಪ್ರವೃತ್ತಿ, ಹಿಂಸಾ ಪ್ರವೃತ್ತಿ, ಸ್ಪರ್ಧೆ, ಲೈಂಗಿಕತೆ, ಆ ಎಲ್ಲ ಕೂಡ ಇವತ್ತು ಕೂಡ ನಮ್ಮಲ್ಲಿ ನಾವೇನು ವಿಶೇಷ ಅಲ್ಲ. ನಮ್ಮಲ್ಲಿ ವಿಶೇಷ ಏನಿರೋದಂದರೆ ಅರಿವು ಅಂತ. ಈ ಅರಿವಿನ ಕ್ರಾಂತಿಯಾದ ತಕ್ಷಣ ಮನುಷ್ಯನಿಗೆ ಬೆಂಕಿಯಾಗಲಿ, ಆಮೇಲೆ ವಲಸೆ ಆಗಲಿ, ಕೃಷಿ ಆಗಲಿ ಇತ್ಯಾದಿ ಎಲ್ಲ ಅವನಿಗೆ ಸ್ವಲ್ಪ ಸ್ವಲ್ಪ ಗೊತ್ತಾಗ್ಲಿಕ್ಕೆ ಶುರುವಾಯಿತು. ಅವನು ಬಿಲ್ಲು ಬಾಣ ಎಲ್ಲ ತಯಾರು ಮಾಡಿ, ಶೂಲ ಎಲ್ಲ ತಯಾರು ಮಾಡಿ ಹೊಡಿಲಿಕ್ಕೆ ಶುರು ಮಾಡಿದ. ಅಲ್ಲಿಂದ ಬಹಳ ವೇಗವಾಗಿ ಅರಿವು ವಿಕಾಸ ಆಗ್ತಾ ಬಂದದ್ರಿಂದ ನಾವು ಇವತ್ತು ಈ ಹಂತದಲ್ಲಿ ಬಂದು ನಿಂತಿದ್ದೇವೆ. ಹಾಗಾಗಿ ಅರಿವು ಅನ್ನೋದು ಎಷ್ಟು ಮುಖ್ಯ ಅಂದರೆ ಜಗತ್ತಿನಲ್ಲಿ ಉಳಿಲಿಕ್ಕೆ ಕೂಡ, ಸ್ಪರ್ಧೆಯ ಮಧ್ಯೆ ಉಳಿಲಿಕ್ಕೆ ಕೂಡ ಮತ್ತು ಜಗತ್ತಿಗೆ ಹೊಸತನ್ನು ಕೊಟ್ಟು ಜಗತ್ತನ್ನು ಮುನ್ನಡೆಸಲಿಕ್ಕೆ ಕೂಡ ಈ ಅರಿವು ಅನ್ನೋದು ಬಹಳ ದೊಡ್ಡದು. ಸಮಾಜದಲ್ಲಿ ಎಲ್ಲ ಒಂದೇ ರೀತಿ ಇರೋದಿಲ್ಲ, ಎಲ್ಲ ಮಕ್ಕಳು ಒಂದೇ ರೀತಿ ಇರೋದಿಲ್ಲ. ಯಾವ ಕಾರಣಕ್ಕೆ ಅವನಿಗೆ ಬುದ್ಧಿವಂತಿಕೆ ಬಂದಿದೆ, ಯಾವ ಕಾರಣಕ್ಕೆ ಅವನಿಗೆ ಯಶಸ್ವಿಯಾಗುವಂತಹ ಮಾರ್ಕುಗಳನ್ನು ತೆಗೆಯುವಂಥ ತಾಕತ್ತು ಬಂದಿದೆ, ಯಾವ ಕಾರಣಕ್ಕೆ ಅವನಿಗೆ ಮಾರ್ಕ್ಗಳನ್ನು ತೆಗೆಯಲಿಕ್ಕೆ ಆಗೋದಿಲ್ಲ, ಅವನ ಯಾವ ಶಕ್ತಿ. ನಾವೀಗ ಎಲ್ಲ ಒಂದೇ. ಈಗ ಮೀನಿಗೆ ಕೂಡ ಮರ ಹತ್ತಲಿಕ್ಕೆ ಬರಬೇಕು ಅಂತ ನಮ್ಮ ಶಿಕ್ಷಣ ಹಾಗೆ ಇದೆ. ಮೀನಿಗೆ ಕೂಡ ಮರ ಹತ್ತಲಿಕ್ಕೆ ಬರಬೇಕು ಅಂತ. ಮಂಗ ಮರ ಹತ್ತುತ್ತದೆ, ಆನೆಯು ಮರಕ್ಕೆ ಹತ್ತಬೇಕು ಯಶಸ್ವಿಯಾಗಬೇಕಾದ್ರೆ, ಮೀನು ಮರಕ್ಕೆ ಹತ್ತಬೇಕು. ಅದು ನಿಜವಾಗಿ ಸರಿಯಲ್ಲ. ಅದು ಮೀನಿಗೆ ಈಜುವ ತಾಕತ್ತಿದೆ, ಆನೆಗೆ ಅದರದ್ದೇ ಆದ ಶಕ್ತಿ ಇದೆ, ಮಂಗಕ್ಕೆ ಮರಕ್ಕೆ ಹತ್ತುವ ಶಕ್ತಿ ಇದೆ. ಇದು ಸಮಾನ ಆಗೋದು ಹೇಗಿಂದ. ಆದರೆ ಶಿಕ್ಷಣ ಎಲ್ಲವನ್ನು ಒಂದೇ ರೀತಿ ನೋಡ್ತದೆ, ಒಂದೇ ರೀತಿ. ಆದರೆ ಇದರಲ್ಲಿಯೂ ಕೂಡ ನಾವು ಒಂದು ಕ್ವಶನ್ ಮಾಡುವ ಹಾಗಿಲ್ಲ, ವ್ಯವಸ್ಥೆ ಆಗಿದೆ. ಹಾಗಾಗಿ ಇದಕ್ಕೆ ಬೇಕಾದದ್ದು ಯಾರು ಹುಷಾರಿದ್ದಾರೆ ಅವರಿಗೆ ಅದರದ್ದೇ ಆದ ಶಿಕ್ಷಣ, ಯಾರು ಕೆಲವರು ಏಕಸಂಧಿಗ್ರಾಹಿಗಳು ಅಂತ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಭಾಳ ಚೆನ್ನಾಗಿರ್ತದೆ. ಏಕಸಂಧಿಗ್ರಾಹಿಗಳು ಅಂತ ಒಂದು ಸಲ ಹೇಳಿದರೆ ಅವನಿಗೆ ಅದು ಪ್ರಿಂಟು, ಅದು ಅವನ ಶಕ್ತಿ, ಅದು ತಾಕತ್ತು. ಎಲ್ಲರಿಗೂ ಅದು ಇಲ್ಲ, ಇರಬೇಕಾಗಿಯೂ ಇಲ್ಲ, ಅವನ ಶಕ್ತಿ ಬೇರೆ ಇದೆ. ಹಾಗಾಗಿ ಈ ಯಾರು ಏಕಸಂಧಿಗ್ರಾಹಿಗಳಲ್ಲ ಅವನಿಗೆ 2 ಸಲ ಹೇಳಬೇಕಾಗ್ತದೆ ಅಥವಾ ಅವನಿಗೆ 3 ಸಲ ಹೇಳಬೇಕಾಗ್ತದೆ. ನೀವು ಕ್ಲಾಸಿನಲ್ಲಿ ಏಕಕಾಲಕ್ಕೆ ಎಲ್ಲರಿಗೂ ಒಂದೇ ರೀತಿ ಪಾಠ ಮಾಡ್ತಾ ಹೋದಾಗ ಕೆಲವರು ರಿಸೀವ್ ಮಾಡ್ತಾರೆ, ಕೆಲವರಿಗೆ ಪಕ್ಕಕ್ಕೆ ಆಗೋದಿಲ್ಲ, ಸ್ವಲ್ಪ ನಿಧಾನಕ್ಕೆ ಮಾಡ್ತಾರೆ. ಅದನ್ನೆಲ್ಲವನ್ನು ಗಮನಿಸಬೇಕು. ಹಾಗಾಗಿ ಸಮಾಜ ಚೆನ್ನಾಗಿ ಆರೋಗ್ಯವಂತವಾಗಿ ಹೋಗಬೇಕಾಗಿದ್ದರೆ ಪ್ರತಿಯೊಬ್ಬನಿಗೂ ಕೂಡ ಅರಿವನ್ನು, ಜ್ಞಾನವನ್ನು ಕೊಡುವ ಕೆಲಸ ಸಮಾಜ, ಅದರ ಹೊಣೆ. ಆದರೆ ನಾವು ಸೋತೋಗಿದ್ದೇವೆ ಏನಂದರೆ ಸ್ವಲ್ಪ ಹಿಂದೆ ಬಿದ್ದವರನ್ನು ಬಿಟ್ಟುಬಿಡ್ತೇವೆ ಅಂತ. ನನಗೆ ಬಹಳ ಖುಷಿಯಾದದ್ದು ಹರಿಪ್ರಸಾದ್ ಮತ್ತು ಬಳಗದವರದ್ದು ಏನು ಅಂದರೆ ಟ್ಯೂಷನ್ ಆ್ಯಪ್ ಅಂತಲೇ ಮಾಡಿದ್ದಾರೆ ಅಂತ. ಈಗ ತಂತ್ರಜ್ಞಾನ ನಮ್ಮ ಕೈಯಲ್ಲಿದೆ, ನಮ್ಮ ಬೆರಳಿನ ತುದಿಯಲ್ಲಿದೆ. ಹಾಗಾಗಿ ನಮಗೆ ಈ ಸೌಲಭ್ಯವನ್ನು ಮಾಡಿಕೊಳ್ಳಲಿಕ್ಕೆ ಆಗ್ತದೆ. ಯಾರು ಹಿಂದೆ ಉಳಿದವ ಅವ ಹಿಂದೆ ಉಳಿದದ್ದಲ್ಲ. ನಿಜವಾಗಿ ಹಿಂದೆ ಉಳಿದವರು ಎಂತೆಂಥದ್ದು ಸಾಧನೆ ಮಾಡಿದವರು ಇದ್ದಾರೆ. ಹೈಸ್ಕೂಲ್ ಫೇಲ್ ಆದವರು ಕೋಟ್ಯಾಧಿಪತಿಗಳಾಗಿದ್ದಾರೆ. ಹಾಗೆ ತಾಕತ್ತು ಅನ್ನೋದು ಬೇರೆ ಅಂತ, ಸಾಮರ್ಥ್ಯ ಅನ್ನೋದು ಬೇರೆ, ವಿದ್ಯೆ ಅನ್ನುವುದು ಮಾರ್ಕಿನಲ್ಲಿ ಮಾತ್ರ ಅಲ್ಲ. ಹಾಗಾಗಿ ಇವರಿಗೆ ಆದರೆ ಏನಂದರೆ ಬೇಸಿಕ್ ಆದಂತಹ ಒಂದು ಸರ್ಟಿಫಿಕೇಟು, ಬೇಸಿಕ್ ಆದಂತಹ ಎಜುಕೇಷನ್, ಬೇಸಿಕ್ ಆದ ನಾಲೆಜ್ ಇದೆಲ್ಲವೂ ವಿದ್ಯೆಯಲ್ಲಿ ದೊರಕಬೇಕಾಗ್ತದೆ. ಹಾಗಾಗಿ ಈ ಒಂದು ಟ್ಯೂಷನ್ ಆ್ಯಪ್ ಅನ್ನುವಂಥದ್ದು ಟ್ಯೂಷನ್ ಎಲ್ಲ ಪಡ್ಕೊಳ್ತಾರೆ. ಅಲ್ಲಿಯೂ ಕೂಡ ನಾನು ಸುಮಾರು ಸಲ ನಮ್ಮಲ್ಲಿ ಹೇಳಿಕೊಂಡು ಶಾಲೆಯಲ್ಲಿ ಎಲ್ಲ ಟ್ಯೂಷನ್ಗೆ ಹೋದರೂ ಕೂಡ ಹೋಮ್ವರ್ಕ್ ಕೊಟ್ಟದನ್ನು ಬರೆಸಿ ಬಿಡ್ತಾರೆ ಸರ್, ಮತ್ತೇನು ಮಾಡೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಅಂತಂದರೆ ನಿಜವಾದ ಕಳಕಳಿ ಇದ್ದರೆ ಮಾತ್ರ ಈ ಮಗು ಮಾರ್ಕ್ ತೆಗಿಬೇಕು, ಈ ಮಗು ಪಾಸಾಗಬೇಕು, ನನ್ನ ಟ್ಯೂಷನ್ ಸೆಂಟರ್ಗೆ ಬಂದವ ಅವನು ಹಿಂದೆ ಬೀಳಬಾರದು, ಅವು ನನ್ನ ಜವಾಬ್ದಾರಿ ಅಂತ ಹರಿಪ್ರಸಾದ್ರಂಥವರು ಶ್ರಮ ಪಟ್ಟದ್ರಿಂದ ಭಾಳ ಉತ್ತಮ ಸ್ತುತ್ಯರ್ಹ ಒಂದು ಕಾರ್ಯ ಏನು ಅಂದರೆ, ಯಾರು 2ನೇ ಪರೀಕ್ಷೆಯಲ್ಲಿ ಪಾಸಾದರೂ ಅವರನ್ನು ಗುರುತಿಸಿ ಸನ್ಮಾನ ಮಾಡಿದ್ರಲ್ಲ, ಆ ಮಗುವಿಗೆ ಇದು ಎಷ್ಟು ದೊಡ್ಡ ಬೂಸ್ಟ್ ನೀವು ಆಲೋಚನೆ ಮಾಡಿ. ಆ ಮಗುವಿಗೆ ಎಷ್ಟು ದೊಡ್ಡ ಒಂದು ಪ್ರೋತ್ಸಾಹ ನೀವು ಆಲೋಚನೆ ಮಾಡಿ. ಫೇಲ್ ಆದವರನ್ನು ಎಲ್ಲರೂ ಬೈಯೋರೆ, ದಡ್ಡ ಮಾರೆ, ನೀನು ಪ್ರಯೋಜನ ಇಲ್ಲ, ಯೂಸ್ಲೆಸ್ ಫೇಲ್. ಅವ್ನು ಮನೆಯಲ್ಲಿ ಬೈಯೋದು, ಊರಲ್ಲಿ ಬೈಯೋದು, ಶಿಕ್ಷಕರು ಬೈಯೋದು, ಎಲ್ಲರೂ ಬೈಯೋದೆ. ಅವ ಬೈಗಳ
ನಿಮಗೆ ಒಂದು ಸಿನಿಮಾ ಇತ್ತಲ್ಲ, ದಡ್ಡ 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 ಅಂತ ಏನೋ ಒಂದು ಪ್ರಾಥಮಿಕದಲ್ಲಿ ಹಾಗೆ. ಆದರೆ ಒಬ್ಬ ಅವನನ್ನು ನೀವು ಗುರುತಿಸಿ ಸನ್ಮಾನ ಮಾಡಿದಾಗ ಅವನ ಮೋರಲ್ ಬೂಸ್ಟಿಂಗ್, ಅವನ ಸಾಮರ್ಥ್ಯ, ಅವನ ಒಂದು ಏನು ಆತ್ಮವಿಶ್ವಾಸ ಅದು ಎಷ್ಟು ಬೆಳೀತದೆ ಅಂತ ಆಲೋಚನೆ ಮಾಡಿದರೆ ನಿಮ್ಮ ಕಾರ್ಯದ ಒಂದು ಫಲ ಮುಂದಕ್ಕೆ ಎಲ್ಲಿಯೋ ದೊಡ್ಡ ಮನುಷ್ಯರಾದಾಗ ನೆನಪಿಸ್ಕೊಳ್ತಾರೆ ಅಂತ ಸ್ತುತ್ಯರ್ಹ ಕಾರ್ಯವನ್ನು ನೀವು ಮಾಡಿದ್ರಿ. ನಿಜವಾಗಿ ನಾವು ಮಾಡಬೇಕಾದದ್ದು. ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಈ ನಿಮ್ಮ ಟ್ಯೂಷನ್ ಆ್ಯಪ್ ನಮ್ಮ ಸಹಕಾರ ಸದಾ ಇರ್ತದೆ. ಒಂದು ವಿದ್ಯಾಸಂಸ್ಥೆಯಾಗಿ ನಾವು ಯಾವಾಗಲೂ ಬೆಂಬಲವನ್ನು ಕೊಡ್ತೇವೆ. ಯಶಸ್ವಿಯಾಗಲಿ, ಸಾವಿರಾರು ಮಕ್ಕಳಿಗೆ ಅವರ ಜೀವನದ ಬೆಳಕನ್ನು ನೀಡುವಂತಹ ಒಂದು ಸಾಧನ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಬೆಂಬಲವನ್ನು ನಮಗೆ ನೀಡಿದ್ದೀರಿ ಸರ್, ನಾವು ಕೃತಜ್ಞರಾಗಿದ್ದೇವೆ. ಎಲ್ಲದರಲ್ಲೂ ಕೂಡ ನಂಬರ್ 1 ಆಗಿರುವಂಥದ್ದು ಒಂದು ವಿಶೇಷ. ಆ ಇಂಥ ಒಂದು ವ್ಯವಸ್ಥೆಯಲ್ಲಿ ನಾನು ನಂಬರ್ 1, ನಾನು ಮೊದಲಿಗ ಅನ್ನುವಂಥದ್ದು ಅದು ಸಾರ್ವಕಾಲಿಕವಾಗಿ ಉಳಿಯುವಂಥದ್ದು. ಮತ್ತು ನಂಬರ್ 2, 3 ಅದೆಲ್ಲ ನಗಣ್ಯ. ಅದೇ ರೀತಿ ನಮ್ಮ ವಿದ್ಯಾಸಮೃದ್ಧಿ ಟ್ಯೂಷನ್ ಆ್ಯಪ್ನ ಮೊದಲ ಸಬ್ಸ್ಕ್ರೈಬರ್ ವರುಣ್ ಬಿ ಇದ್ದೀರಲ್ಲ, ವರುಣ್ ಬಿ ಅವರು ಬಂದಿದ್ದರು, ಮತ್ತು ಯಾವುದೋ ಕಾರ್ಯನಿಮಿತ್ತ ತೆರಳಿದರು. ವರುಣ್ ಬಿ ಅವರು ನಮ್ಮ ಮೊದಲ ಸಬ್ಸ್ಕ್ರೈಬರ್ ಆಗಿ ನಮ್ಮ ಜೊತೆ ಇದ್ದಾರೆ. ಅವರು ಸೇರಿಕೊಂಡಾಗ ಅವರನ್ನು ಗುರುತಿಸುವಂಥದ್ದು ಮತ್ತು ಮೊದಲ ಸಬ್ಸ್ಕ್ರಿಪ್ಷನನ್ನು ಪ್ರಮಾಣ ಪತ್ರದ ಮೂಲಕ ಅವರಿಗೆ ನೀಡುವಂಥದ್ದನ್ನು ನಾವು ಮಾಡಲಿಕ್ಕಿದ್ದೇವೆ. ಕಾರ್ಯಕ್ರಮದಲ್ಲಿ ನಾವು ಮುಂದೊತ್ತಿ ಹೋಗುತ್ತಾ ವಿದ್ಯಾಸಮೃದ್ಧಿ ಟ್ಯೂಷನ್ ಆ್ಯಪನ್ನು ರೂಪಿಸುವಂಥ ಸಂದರ್ಭದಲ್ಲಿ ನಮಗೆ ದೊಡ್ಡ ಸವಾಲಿದ್ದದ್ದು ಇದಕ್ಕೆ ಬೇಕಾದಂಥ ಶಿಕ್ಷಕರು, ಎಲ್ಲಿಂದ ಅವರನ್ನು ಹುಡುಕುವುದು ಅಂತೇಳಿ. ಅಂಥ ಶಿಕ್ಷಕರನ್ನು ಹುಡುಕುವಂಥ ಸಂದರ್ಭದಲ್ಲಿ ನೂರಾರು ಸಮಸ್ಯೆಗಳು. ಒಬ್ಬರು ಶಿಕ್ಷಕರು ನಮಗೆ ಪಾಠವನ್ನು ಮಾಡ್ತೇನೆ ಅಂತ ಒಪ್ಪಿದ್ರು, ಅವರು ನಮ್ಮ ಜೊತೆ ಇದ್ದಾರೆ. ಆದರೆ ನಮ್ಮ ಗ್ರಹಚಾರವೋ ಅವರ ಗ್ರಹಚಾರವೋ ಗೊತ್ತಿಲ್ಲ, ಅವರ ಕಾಲಿಗೆ ನೋವಾಯಿತು. ಅವರ ಕಾಲಿಗೆ ನೋವಾಗಿ ಅವರು ನಡೆದಾಡಲಾರದಂಥ ಸ್ಥಿತಿಗೆ ಅವರು ಬಂದುಬಿಟ್ರು. ನಮ್ಮ ಪಾಠ ಅಲ್ಲೇ ಬಾಕಿಯಾಗುವಂಥ ಸಂದರ್ಭದಲ್ಲಿ ನಾವು ಬದಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಯಿತು. ಮೊದಲಿಗೆ ನಮಗೆ ಅಂತಹ ಆಶ್ವಾಸನೆಯನ್ನು ಕೊಟ್ಟು, ನಾನು ವಿಜ್ಞಾನ ಪಾಠ ಮ್ಯಾಥ್ಸ್ ಪಾಠ ಮಾಡ್ತೇನೆ ಅಂತ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದವರು ಅಮರ್ನಾಥ್ ಸರ್. ಆದರೆ ಅವರು ಸುಮಾರು 1 ವಾರದ ಕಾಲ ಅವರು ಒಳರೋಗಿಯಾಗಿ ಮನೆಯಲ್ಲಿ ಗೃಹಬಂಧನದಲ್ಲಿ ಇದ್ದ ಕಾರಣ ನಮಗೆ ನಮ್ಮ ಪಾಠಗಳನ್ನು ಅವರಿಂದ ಪಡೆಯುವುದಕ್ಕೆ ನಮಗೆ ಯೋಗ ಕೂಡಿ ಬರಲಿಲ್ಲ. ಆದರೆ ಆನಂತರ ಬೇರೆ ಬೇರೆ ಜನ ನಮಗೆ ಈ ಸಹಕಾರವನ್ನು ಕೊಟ್ಟರು. ಮುಖ್ಯವಾಗಿ ಶ್ವೇತಾ ನೆಟ್ಟಾರು ಮೇಡಮ್, ನೀವು ಶಿಕ್ಷಕಿಯಾಗಿ ನಮ್ಮ ವಿದ್ಯಾಸಮೃದ್ಧಿ ಟ್ಯೂಷನ್ ಆ್ಯಪ್ನಲ್ಲಿ ನೀವು ಸಹಕರಿಸಿದ್ದೀರಿ. ನೀವು ಬರಬೇಕು, ನಮ್ಮ ಸಭೆಯ ಅಧ್ಯಕ್ಷರಿಂದ ನೀವು ಶಿಕ್ಷಕಿಯ ನೆಲೆಯಲ್ಲಿ ಸ್ವೀಕರಿಸಬೇಕಾದಂಥ ಗೌರವವನ್ನು ನೀವು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ವೇತಾ ನೆಟ್ಟಾರು ಅವರು ಕೂಡ ಒಳ್ಳೆಯ ಗಾಯಕಿ. ಕಾರ್ಯಕ್ರಮದ ಆರಂಭದಲ್ಲಿ ಉಪಸ್ಥಿತರಿದ್ದ ಎಲ್ಲರೂ ಕೂಡ ಅವರ ಕಂಠಸಿರಿಯನ್ನು ನಾವು ಆಸ್ವಾದಿಸಿದ್ದೇವೆ. ಅವರಿಗೆ ನಾವು ಸರಳವಾದಂಥ ಗೌರವವನ್ನು ನಾವೀಗ ನೀಡ್ತಾ ಇದ್ದೇವೆ. ಸಭಾಧ್ಯಕ್ಷರು ಅವರಿಗೆ ಗೌರವವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ನೆಟ್ಟಾರು ಕುಟುಂಬದ ಕುಡಿ, ಭವಿಷ್ಯದ ವೈದ್ಯೆ ಚಂದನಲಕ್ಷ್ಮಿ ಕೂಡ ನಮ್ಮಲ್ಲಿ ವಿಜ್ಞಾನದ ಕೆಲವು ಪಾಠಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ. ಎಂಥ ಎಳೆಯ ಪ್ರತಿಭೆ ನೋಡಿ. ಇನ್ನಷ್ಟೇ ಅವಳು ವೈದ್ಯಕೀಯ ಶಿಕ್ಷಣವನ್ನು ಪಡಿಬೇಕು. ಈ ಮಧ್ಯೆ ನಮಗೋಸ್ಕರ ಕೆಲವು ಪಾಠಗಳನ್ನು ಕೂಡ ಅತ್ಯಂತ ಚಂದವಾಗಿ ಒಬ್ಬ ಪ್ರೊಫೆಷನಲ್ ಟೀಚರ್ ಮಾಡುವ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾವು ಗೌರವವನ್ನು ಇವತ್ತು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕಾವು ಬುಷ್ರಾ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಶ್ರೀಯುತ ಪ್ರದೀಪ್ ಸರ್ ಬಂದಿದ್ದೀರಾ? ಇಲ್ಲ. ಇನ್ನು ಪ್ರೇರಣಾ ಪುತ್ತೂರು ಇದರ ನಿರ್ದೇಶಕರು ಆಗಿರುವಂತಹ ಆಡಳಿತ ನಿರ್ದೇಶಕರಾಗಿರುವಂಥ ಮುರಳೀಧರ್ KL ಅವರು ಕೂಡ ನಮ್ಮ ಜೊತೆ ಉಪನ್ಯಾಸಕರಾಗಿ ಸಹಕರಿಸಿದರು. ಅವರಿಗೆ ಗೌರವವನ್ನು ನೀಡುವಂಥ ಇರಾದೆ ನಮ್ಮದಾಗಿತ್ತು. ಹಾಗೆ ಹಿರಿಯರಾದಂಥ ರಮೇಶ್ ಭಟ್ ಅವರು ಸುಮಾರು 35 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಅವರು ಗಣಿತ ಶಾಸ್ತ್ರದಲ್ಲಿ ಒಬ್ಬ ನಂಬರ್ 1, ದಕ್ಷಿಣ ಕನ್ನಡದಲ್ಲೇ ನಂಬರ್ 1 ಅವರು ಶ್ರೀಯುತ ರಮೇಶ್ ಭಟ್ ಅಂತೇಳಿ ಕಾರಣಾಂತರದಿಂದ ಇವತ್ತು ಬರಲಿಕ್ಕೆ ಆಗಲಿಲ್ಲ ಅವರಿಗೆ. ಅವರು ಕೂಡ ನಮ್ಮ ಈ ಬಳಗದಲ್ಲಿ ಇದ್ದಾರೆ. ಈ ಹೊತ್ತು ಸರಸ್ವತಿ ವಿದ್ಯಾಮಂದಿರದ ಆವರಣದಲ್ಲಿ ಕ್ಯಾಂಪಸ್ ಮ್ಯಾನೇಜರ್ ಆಗಿ, ಹಾಸ್ಟೆಲ್ನ ವಾರ್ಡನ್ ಆಗಿ ಕೆಲಸ ಮಾಡ್ತಾ ಇರುವಂಥ ಶ್ರೀಯುತ ಕೃಷ್ಣಪ್ಪ BK ಅವರಿದ್ದಾರೆ. ಸರ್, ನಿಮ್ಮನ್ನು ಬಹಳ ಪ್ರೀತಿಯಿಂದ ನಾವು ಗುರುತಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ಈ ಕಾರ್ಯಕ್ರಮದ
ಸಂದರ್ಭದಲ್ಲಿ ನಮ್ಮ ವಿದ್ಯಾಸಮೃದ್ಧಿ ಆ್ಯಪ್ನ ಪರವಾಗಿ ನಾವು ಒಂದು ಬ್ರೋಷೂರ್, ಒಂದು ಕರಪತ್ರವನ್ನು ರೂಪಿಸಿದ್ದೇವೆ. ಆ ಕರಪತ್ರವನ್ನು ಈಗ ನಾವು ಬಿಡುಗಡೆ ಮಾಡುವಂಥ ಹೊತ್ತು ನಮ್ಮ ಅತಿಥಿಗಳಲ್ಲಿ ಓರ್ವರಾದಂತಹ ಶ್ರೀಯುತ ಪದ್ಮನಾಭ ಸರ್ ತಾವು ಈ ಕರಪತ್ರವನ್ನು ಬಿಡುಗಡೆ ಮಾಡಬೇಕು, ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಕರಪತ್ರವನ್ನು ನಾವು ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆಲ್ಲರಿಗೂ ಕೂಡ ನೀಡುವರಿದ್ದೇವೆ. ಜೊತೆಗೆ ಈ ವಿದ್ಯಾಸಮೃದ್ಧಿ ಟ್ಯೂಷನ್ ಆ್ಯಪನ್ನು ಸಬ್ಸ್ಕ್ರೈಬ್ ಮಾಡುವುದು ಹೇಗೆ, ಅದಕ್ಕೆ ಒಂದು ಲಿಂಕ್ ಇದೆ. ಆ ಲಿಂಕನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ವಾಟ್ಸಾಪ್ನ ಮೂಲಕ ನಿಮಗೆ ನಾವು ನೀಡುವರಿದ್ದೇವೆ. ಇದೀಗ ಕರಪತ್ರವನ್ನು ಬಿಡುಗಡೆ ಮಾಡಿದಂಥ ಪ್ರೊಫೆಸರ್ ಪದ್ಮನಾಭ ಸರ್, ವೇದಿಕೆ ನಿಮಗಾಗಿ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಸಹೃದಯ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಸಜ್ಜನ ಬಾಂಧವರೇ, ಇವತ್ತೊಂದು ವಿಶೇಷವಾದಂಥ ದಿನ. ವಿದ್ಯಾಸಮೃದ್ಧಿ ಆ್ಯಪ್ನ ಬಿಡುಗಡೆ ಆಗ್ತಾ ಇದೆ ಇವತ್ತು. ಒಬ್ಬ ವ್ಯಕ್ತಿಯ ಶಿಕ್ಷಣದಲ್ಲಿ ಅವನು ಎಷ್ಟೇ ದೊಡ್ಡ ಪ್ರಾಥಮಿಕ ಪ್ರೌಢ ಶಿಕ್ಷಣ ಮತ್ತು ಡಿಗ್ರಿ ಪದವಿ, ಸ್ನಾತಕೋತ್ತರ ಪದವಿ ಅಥವಾ ಇನ್ಯಾವುದೋ ಬೇರೆ ಬೇರೆ ಪದವಿಗಳನ್ನು ಪಡೆದು ಕೂಡ SLC ಶಿಕ್ಷಣ ಅನ್ನುವಂಥದ್ದು ಬಹುಶಃ ಅತ್ಯಂತ ಮಹತ್ವದ ಒಂದು ಘಟ್ಟ ಅಂತ ನಾನು ಭಾವಿಸ್ತಿದ್ದೇನೆ. ಎಷ್ಟೋ ವಿದ್ಯಾರ್ಥಿಗಳು SLCಯಲ್ಲಿ ಅನುತ್ತೀರ್ಣರಾದಾಗ ಅವರು ವಿದ್ಯೆಯನ್ನು ಮುಂದುವರಿಸದೆ ಜೀವನ ನಡೆಸಿದಂಥ ಎಷ್ಟೋ ವಿಚಾರಗಳನ್ನು ನಾವು ಗಮನಿಸಿದ್ದೇವೆ. ಅದರಲ್ಲೂ ಕೂಡ ನನಗೆ ಇದೊಂದು ಈ ವಿಚಾರವನ್ನು ಈ SLCಯ ಒಂದು SLC ಟ್ಯೂಷನ್ ಆ್ಯಪನ್ನು ನಾವು ಅಭಿವೃದ್ಧಿಪಡಿಸ್ತೇನೆ ಅಂತೇಳಿ ಮಿತ್ರರಾದಂಥ ಹರಿಪ್ರಸಾದ್ ನನ್ನ ಗಮನಕ್ಕೆ ತಂದಾಗ ಮತ್ತು ಅದಕ್ಕೆ ಬೇರೆ ರೀತಿಯ ಸಹಾಯವನ್ನು ಕೋರಿದಾಗ ನಾನು ತುಂಬ ಪ್ರೀತಿಯಿಂದ ಅದಕ್ಕೆ ಒಪ್ಪಿಕೊಂಡದ್ದು. ಕಾರಣ ಏನು ಅಂತ ಹೇಳಿದರೆ, ನಾನು ಕೂಡ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ ನಂತರ ಬಹುಶಃ ಒಂದು ಪರ್ಮನೆಂಟ್ ಜಾಬ್ ಆಗಬೇರೆ ಒಂದು 10-12 ವರ್ಷ ನಾನು ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡ್ತಾಯಿದ್ದೆ. ಅದರಲ್ಲಿ ಇದು ಕೂಡ ಒಂದು ಟ್ಯೂಷನ್ ಕೊಡ್ತಾ ಇದ್ದಂಥದ್ದು ಕೂಡ ಒಂದು. ಬಹುಶಃ ಬೆಳ್ಳಾರಿಯಲ್ಲಿ ಅಕ್ಷಯ ಕಂಪ್ಯೂಟರ್ಸ್ ತಿಳ್ಕೊಂಡು ಒಂದು SLC ಟ್ಯೂಷನ್ ಕೊಡ್ತಾ ಇದ್ದೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಅವರು ಆ SLCಯಲ್ಲಿ ಫೇಲ್ ಆದ ಕಾರಣ ಅವರು ಶಿಕ್ಷಣವನ್ನೇ ನಿಲ್ಲಿಸಿ ಅಲ್ಲಿಗೆ ತನ್ನ ವಿದ್ಯಾಭ್ಯಾಸ ಮುಗಿಯಿತು ಅಂತ ಹೇಳುವಂಥ ಸಂದರ್ಭದಲ್ಲಿ ಅಂಥ ಟ್ಯೂಷನ್ ಸಿಕ್ಕಿದ ಕಾರಣ ಅವರು ತನ್ನ ಜೀವನದಲ್ಲಿ ಮತ್ತೆ ಶಿಕ್ಷಣವನ್ನು ಮುಂದುವರಿಸಿಕೊಂಡು ಸಾಧನೆಯನ್ನು ಮಾಡಿದಂಥ ಎಷ್ಟೋ ನಿದರ್ಶನಗಳು ನನ್ನ ಮುಂದೆ ಇತ್ತು. ಆದ ಕಾರಣ ಎಲ್ಲರಿಗೂ ಕೂಡ ಕೈಗೆಟಕುವ ದರದಲ್ಲಿ ಇಂಥ ಒಂದು ಟ್ಯೂಷನನ್ನು ಇದನ್ನು ಡೆವಲಪ್ ಮಾಡ್ತೇವೆ ಅಂತ ಹೇಳಿದಾಗ ನಾನು ಮನೆಯಲ್ಲಿ ಡಿಸ್ಕಸ್ ಮಾಡಿ ಖಂಡಿತ ಇದಕ್ಕೆ ಸಪೋರ್ಟ್ ಮಾಡುವ ಅಂತ ಹೇಳುವಂಥ ಒಂದು ನಿರ್ಧಾರಕ್ಕೆ ಬಂದಂಥದ್ದು. ಬಹುಶಃ ಸರ್ ಇದನ್ನು ಇವರಿಷ್ಟು ಮಾತಾಡುವಾಗಲೂ ಕೂಡ ಇದರ ದರದ ಬಗ್ಗೆ, ರೇಟ್ನ ಬಗ್ಗೆ ಬಹುಶಃ ಯಾರ ಗಮನಕ್ಕೆ ತರಲಿಲ್ಲ ಅಂತ ಕಾಣ್ತದೆ. ನೀವು ಬಹುಶಃ ಕೇಳಿರ್ಬೋದು, ಬೈಜೂಸ್ ಆ್ಯಪ್ ಇರ್ಬೋದು ಅಥವಾ ಬೇರೆ ಬೇರೆ ಆ್ಯಪ್ಗಳಿದ್ದಾವೆ. ಅವುಗಳ ಬೆಲೆ ನಾವು ನೋಡಿದರೆ 50,000 ರಿಂದ 60,000 70,000. ಅದು ಒಬ್ಬ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಕೈಗೆಟಕುವಂಥ ಪರಿಸ್ಥಿತಿ ಭಾರಿ ಕಷ್ಟ. ಆದರೆ ಇಲ್ಲಿ ಇವರು ಮಾಡುವಂಥದ್ದು ಕೇವಲ 5,999 ರೂಪಾಯಿ. ಅದರಲ್ಲಿ ಇಂಗ್ಲೀಷ್, ಸೈನ್ಸ್ ಮತ್ತು ಮ್ಯಾಥ್ಸ್ 3 ಸಬ್ಜೆಕ್ಟ್ಗಳಿಗೆ ಕನ್ನಡ ಮೀಡಿಯಂ ಆ್ಯಸ್ ವೆಲ್ ಆಸ್ ಇಂಗ್ಲೀಷ್ ಮೀಡಿಯಮಿಗೆ ಟ್ಯೂಷನ್ ಕೊಡ್ತಾರೆ. ಬಹುಶಃ ನೀವು 5,999 ಅದರಲ್ಲಿ ಸಾಧಾರಣ ನಮ್ಮ ಟ್ಯಾಕ್ಸ್ ಕನ್ಸಲ್ಟೆಂಟ್ ನಮ್ಮ ಜೊತೆಗೆ ಇದ್ದಾರೆ. ಸಾಧಾರಣ 915 ರೂಪಾಯಿ GST ಹೋಗ್ತದೆ ಅದರಲ್ಲಿ. ಇನ್ನೊಂದು 120 ರೂಪಾಯಿ ನಾವು ಆ್ಯಪ್ ಇದು ಮಾಡಿದ್ದಕ್ಕೆ ಅಂದರೆ 120 ರೂಪಾಯಿ ಅದಕ್ಕೆ ಹೋಗ್ತದೆ ಅವರ ಗೇಟ್ ವೇ ಅಂತೇಳಿ ಪೇಮೆಂಟಿಗೆ. ಮತ್ತೆ ಉಳಿದದ್ರಲ್ಲಿ ಬೇರೆ ಎಲ್ಲ ಖರ್ಚುಗಳನ್ನು ನಿಭಾಯಿಸಬೇಕು. ಬಹುಶಃ ಅದರಲ್ಲಿ ವರ್ಕ್ ಬುಕ್ಕಿಗೆ ಸಾಧಾರಣ 1,000 ರೂಪಾಯಿ ಹೋಗ್ತದೆ. ಹಾಗಿದ್ರೆ ನೀವು ಗಮನಿಸಿ ಅದರಲ್ಲಿ ಉಳಿಕೆ ಆಗುವಂಥದ್ದು ಎಷ್ಟು. ಮತ್ತು ಅದರಲ್ಲೆಲ್ಲ ನಮ್ಮ ಇದಕ್ಕೆ ಆ್ಯಪ್ ಡೆವಲಪಿಂಗ್ಗೆ ಇದಕ್ಕೆಲ್ಲ ಎಷ್ಟೋ ಲಕ್ಷಗಟ್ಟಲೆ ಹಣವನ್ನು ವ್ಯಯಿಸಬೇಕು. ಹಾಗಾದರೆ ಅಲ್ಲಿ ಪ್ರಾಫಿಟ್ ಮಾರ್ಜಿನ್ ಇರುವಂಥದ್ದು ಭಾರಿ ಕಡಿಮೆ. ಆದರೂ ಕೂಡ ಒಂದು ಒಳ್ಳೆಯ ಒಂದು ಗುಣದಿಂದ, ಒಳ್ಳೆಯ ಒಂದು ಉದ್ದೇಶದಿಂದ ಈ ಒಂದು ಆ್ಯಪನ್ನು ಡೆವಲಪ್ ಮಾಡಿದ್ದಾರೆ. ಆದ ಕಾರಣ ಅದಕ್ಕೆ ನಾವೆಲ್ಲ ರೀತಿಯ ಸಹಾಯವನ್ನು ಮಾಡುವ ಅಂತ ಹೇಳುವಂಥ ರೀತಿಯಲ್ಲಿ ನಾವು ಮುಂದೆ ಬಂದಿದ್ದೇವೆ. ನೀವು ಕೂಡ ಇದೇ ರೀತಿಯ ಸಹಾಯಕವನ್ನು ನೀಡುವುದರ ಮೂಲಕ ಈ ಒಂದು ಎಲ್ಲರಿಗೂ ಕೂಡ ಇದು ತುಂಬ ಸಹಕಾರಿಯಾಗಲಿ ಅಂತ ನಾನು ಹೇಳ್ಕೊಳ್ತಾ ಇದ್ದೇನೆ. ಇನ್ನೊಂದು ವಿಚಾರ, SLC ಅಂತ ಹೇಳಿದಾಗ ನಾವು ಈ ಕಡೆಯಲ್ಲಿ ನಾವು ಬಹುಶಃ ಪೇಪರಲ್ಲಿ ರಿಸಲ್ಟ್ ಬಂದಾಗ ನಾವು ಗಮನಿಸ್ತಿರಬಹುದು, ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಎಲ್ಲದಕ್ಕೂ ಕೂಡ ನಾವು ಅದನ್ನು ಹೊರಗಿಟ್ಟು ಮಾತಾಡಬೇಕಾಗ್ತದೆ ನಾವು ರಿಸಲ್ಟನ್ನು ನೋಡುವಾಗ. ಯಾವಾಗಲೂ ಕೂಡ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸಲ್ಲಿ ಇರುವಂಥದ್ದು. ಆದರೆ
0% ರಿಸಲ್ಟನ್ನು ಕೂಡ ರೆಕಾರ್ಡ್ ಮಾಡಿದಂಥ ಡಿಸ್ಟ್ರಿಕ್ಟ್ ಅಥವಾ ಜಿಲ್ಲೆಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ. ಅಂಥವು ಬಹುಶಃ ನಮ್ಮ ಆ್ಯಪ್ನವರ ಮೇಯ್ನ್ ಟಾರ್ಗೆಟ್ ಇದ್ದದೇ ಉತ್ತರ ಕರ್ನಾಟಕದ ಜಿಲ್ಲೆಗಳು. ಪ್ರಥಮವಾಗಿ ಬಾಗಲಕೋಟೆ, ಚಿಕ್ಕೋಡಿ ಅಂತ ಸಾಕಷ್ಟು ನಮ್ಮ ಮಾರ್ಕೆಟಿಂಗಿನವರಿದ್ದಾರೆ. ಎಲ್ಲ ಜಿಲ್ಲೆಗಳಿಗೆ ಹೋದಾಗ ಇದರ ಬಗ್ಗೆ ಸಾಕಷ್ಟು ರೀತಿಯ ಒಂದು ಪ್ರಶಂಸೆ ಅಥವಾ ಇದು ಅಗತ್ಯ ಬೇಕಾಗಿತ್ತು ಅಂತ ಹೇಳುವಂಥ ಮಾತುಗಳು ಕೇಳಿ ಬಂದಿದೆ. ಆದ ಕಾರಣ ಅದು ನೀವು ಮುಂದಿನ ದಿನಗಳಲ್ಲಿ ಬಹುಶಃ ಹೆಲ್ಪ್ ಆಗ್ಬೋದು ನಾನು ಖಂಡಿತ ಭಾವಿಸ್ಕೊಳ್ತೇನೆ. ಇದಕ್ಕೆ ಸಹಕಾರ ನೀಡಿದಂಥ ಅಥವಾ ಶ್ರಮಿಸ್ತಿರುವಂಥ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಗಣ್ಯರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಮ್ಯಾಥಮೆಟಿಕ್ಸ್ ಮೇಡಮ್ ಆಗಿರುವಂತಹ ಮುಮ್ತಾಜ್ ಮೇಡಮ್ ತಾವು ಇದ್ದೀರಿ. ತಮ್ಮ ಉಪಸ್ಥಿತಿಯನ್ನು ಬಹಳ ಪ್ರೀತಿಯಿಂದ ನಾವು ಗುರುತಿಸ್ತಾ ಇದ್ದೇವೆ. ಹಾಗೆಯೇ ಶ್ರೀಲಕ್ಷ್ಮಿ ನರಸಿಂಹ ಯುವಕ ಮಂಡಲ ಕಾಣಿಯೂರು ಇದರ ಅಧ್ಯಕ್ಷರಾದ ರಾಜೇಶ್ ಮೀಜೆ ಸರ್ ತಾವಿದ್ದೀರಿ. ತಮ್ಮನ್ನು ಕೂಡ ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಹಿರಿಯ ಪ್ರಾಥಮಿಕ ಶಾಲೆ ಕಾಣಿಯೂರು ಇದರ SDMC ಅಧ್ಯಕ್ಷರಾದ ಪರಮೇಶ್ವರ ಅನಿಲ ಸರ್ ತಾವಿದ್ದೀರಿ. ನಿಮ್ಮನ್ನು ಕೂಡ ಬಹಳ ಪ್ರೀತಿಯಿಂದ ಗುರುತಿಸ್ತಾ ಇದ್ದೇವೆ. ಹಾಗೆ ಕಣ್ವಶ್ರೀ ಮಹಿಳಾ ಮಂಡಲದ ಅಧ್ಯಕ್ಷೆ ಮಮತಾ ಅವರಿದ್ದೀರಿ. ಮಮತಾ ಲೋಕೇಶ್, ನಿಮ್ಮನ್ನು ಕೂಡ ಬಹಳ ಪ್ರೀತಿಯಿಂದ ನಾವು ಗುರುತಿಸ್ತಾ ಇದ್ದೇವೆ. ಮತ್ತು ನಾವು ಇದೀಗ ಕಾರ್ಯಕ್ರಮದಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ನಮ್ಮ ವಿದ್ಯಾ ಸಮೃದ್ಧಿ ಟ್ಯೂಷನ್ ಆ್ಯಪ್ ಇದು ಸಶಕ್ತವಾಗಿ ಬೆಳಿಬೇಕು ಅಂತಾದರೆ ನಮಗೆ 2-3 ಕಡೆಯಿಂದ ಏಕಕಾಲದ ಬೆಳವಣಿಗೆ ಬೇಕಾಗಿತ್ತು. ಒಂದು ಕಡೆಯಿಂದ ಆರ್ಥಿಕ ಬೆಂಬಲ ಮತ್ತು ಆ ಯೋಜನೆಯನ್ನು ರೂಪಿಸುವಂಥದ್ದು, ಇನ್ನೊಂದು ಕಡೆಯಿಂದ ಶಿಕ್ಷಕರ ತಂಡದ ಕೆಲಸ, ಅದರ ಜೊತೆಗೆ ಮತ್ತೊಂದು ಕಡೆಯಿಂದ ನಾವು ಎರಡೂ ತಂಡದವರು ಸೇರಿ ಮಾಡಿದಂಥ ಈ ಕೆಲಸ ಏನಿದೆ ಇದನ್ನು ಜಗಜ್ಜಾಹೀರುಪಡಿಸಲಿಕ್ಕೆ ಬೇಕಾದಂಥ ಮಾರ್ಕೆಟಿಂಗ್ ಟೀಮ್, ಅದನ್ನು ಮಾರುಕಟ್ಟೆಗೆ ಪರಿಚಯಿಸುವಂಥ ಒಂದು ತಂಡವು ಕೂಡ ನಮಗೆ ಬೇಕಾಗಿತ್ತು. ನಮಗೆ ನಮ್ಮ ಅದೃಷ್ಟವಶಾತ್ ಅತ್ಯಂತ ಸಶಕ್ತವಾದ ಮತ್ತು ಬ್ಯುಸಿ ಲೈಕ್ ಎ ಬಿ ಅಂತ ಹೇಳ್ತೇವಲ್ಲ, ಜೇನ್ನೊಣದ ಹಾಗೆ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡುವಂಥ ಒಂದು ಮಾರ್ಕೆಟಿಂಗ್ ಟೀಮ್ ನಮಗೆ ಅದ್ಭುತವಾಗಿ ಸಿಕ್ಕಿದೆ. ಅದು ನಮ್ಮ ಯಶಸ್ಸಿನ ದೊಡ್ಡ ಭಾಗ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅಂತಹ ಆ ಮಾರ್ಕೆಟಿಂಗ್ ಟೀಮನ್ನು ಸಕ್ರಿಯ ಸದಸ್ಯರನ್ನು ಗುರುತಿಸುವಂಥ ಹೊತ್ತು ನಾವು ಸಂತೋಷ ಪಡ್ತೇವೆ. ನಮ್ಮ ಅತಿಥಿಗಳಲ್ಲಿ ಓರ್ವರಾದಂಥ ಶ್ರೀಮತಿ ವಿಶಾಲಾಕ್ಷಿ ಪದ್ಮನಾಭ ನೆಟ್ಟಾರ್ ಮೇಡಮ್, ತಾವು ನಮ್ಮ ಮಾರ್ಕೆಟಿಂಗ್ ಟೀಮನ್ನು ಗುರುತಿಸಬೇಕು, ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮೊದಲಿಗೆ ಶ್ರೀಯುತ ವಿನೇಶ್ ಬಿಳಿನೆಲೆ ಸರ್, ತಾವು ಬನ್ನಿ. ವಿದ್ಯಾಸಮೃದ್ಧಿಯ ಪರವಾಗಿ ನಮ್ಮ ಪುಟ್ಟದಾದಂತಹ ಗೌರವವನ್ನು ಸ್ವೀಕಾರ ಮಾಡಿ. ಶಾಲು ಮತ್ತು ಸುಂದರವಾದಂಥ ಚೆಂಗುಲಾಬಿಯನ್ನು ನೀಡಿ ಅವರನ್ನು ನಾವು ಗೌರವಿಸ್ತಿದ್ದೇವೆ. ಮುಂದೆ ಶ್ರೀಯುತ ಶಶಿಧರ್ MJ ಸರ್, ತಾವು ದಯವಿಟ್ಟು ಬನ್ನಿ. ಶಶಿಧರ್ MJ ಅವರು ನಮ್ಮ ಮಾರ್ಕೆಟಿಂಗ್ ತಂಡದ ಆಕ್ಸಿಜನ್ ಟ್ಯಾಂಕ್, ಅವರು ಆಮ್ಲಜನಕದ ಘಟಕ. ಅವರಿದ್ದಲ್ಲಿ ಯಾವಾಗಲೂ ಕೂಡ ಸಂತೋಷದ ಚಿಲುಮೆ ಇರ್ತದೆ. ಬಹಳ ಸಂತೋಷವಾದಂಥ ಒಂದು ಘಟನೆಯನ್ನು ನೆನಪಿಸಿಕೊಳ್ಳಬೇಕು. ಅವರು ಚಿಕ್ಕೋಡಿಗೆ ಹೋಗಿದ್ದಾಗ ಚರುಮುರಿ ಅಂಗಡಿಗೆ ಹೋದರು. ಅಲ್ಲಿ ಸ್ಪೆಷಲ್ ಏನಿದೆ ಅಂತ ಕೇಳಿದರು. ಚರುಮುರಿ ಅಂಗಡಿ ಅವ ಹೇಳಿದ, ಇಲ್ಲಿ ಸಂಗೀತ ಅಂತೇಳಿ ಸ್ಪೆಷಲ್ ಇದೆ ಅಂತ, ಅದು ಕೊಡಿ ಅಂತ ಹೇಳಿದರು. ಬಂದದ್ದು ಏನು, ಒಂದು ಸೇರಿನಷ್ಟು ಬಾಯಿಗೆ ಇಡಲಿಕ್ಕೆ ಸಾಧ್ಯ ಆಗದಷ್ಟು ಖಾರವನ್ನು ತುಂಬಿರುವಂಥ ಮಂಡಕ್ಕಿ ಅವರಿಗೆ ಬಂತು. ಅದು ಆ ತಂಡದ ವಿಶೇಷವಾದಂಥ ಒಂದು ನೆನಪು ಅಂತ ಅವರು ಸ್ಮರಿಸಿಕೊಳ್ತಾ ಇದ್ದಾರೆ. ಅಂತಹ ಒಂದು ಆಕ್ಸಿಜನ್ ಟ್ಯಾಂಕ್ ಶಶಿಧರ್ MJ ನಮ್ಮ ಜೊತೆ ಇದ್ದಾರೆ. ಹಾಗೆ ಇನ್ನೋರ್ವ ರಂಗಕರ್ಮಿಯಾಗಿ, ರಂಗಕಲಾವಿದನಾಗಿ, ರಂಗ ನಿರ್ದೇಶಕನಾಗಿ ಹೆಸರು ಮಾಡಿದಂಥ ಕೃಷ್ಣಪ್ಪ ಬಂಬಿಲ, ಒಬ್ಬ ಉತ್ತಮ ಗಾಯಕರು ಕೂಡ ಹೌದು. ಮುಂದೆ ಈ ಸಭಾ ಕಾರ್ಯಕ್ರಮದ ಮಧ್ಯೆ ಒಂದು ಗಾಯನವನ್ನು ಕೂಡ ಅವರು ಮಾಡುವುದಕ್ಕಿದ್ದಾರೆ. ಇದೀಗ ಅವರಿಗೆ ಗೌರವಾರ್ಪಣೆ. ಹಾಗೆ ಮತ್ತೋರ್ವ ನಮ್ಮ ಮಾರ್ಕೆಟಿಂಗ್ ತಂಡದ ಮತ್ತೋರ್ವ ಸದಸ್ಯ ಶ್ರೀಯುತ ಶ್ರೀರಂಜನ್ MP. ನಮ್ಮಲ್ಲಿ ಇಬ್ಬರು MPಗಳು ಇದ್ದಾರೆ. ಬಹುಶಃ ಒಬ್ಬರು ಉಡುಪಿಗೆ ಆಗ್ಬೋದು, ಒಬ್ಬರು ದಕ್ಷಿಣ ಕನ್ನಡಕ್ಕಾಗಬಹುದೇ. ಒಬ್ಬರು ಯಶಸ್ವಿ MP ಇದ್ದಾರೆ, ಇವರು ಶ್ರೀರಂಜನ್ MP. ಅವರು ಕೂಡ ನಮ್ಮ ಮಾರ್ಕೆಟಿಂಗ್ ತಂಡದಲ್ಲಿ ಬಹಳ ಸಶಕ್ತವಾಗಿ ಅವರು ದುಡಿದವರು. ಇವರನ್ನು ಸನ್ಮಾನಿಸೋದಕ್ಕೆ ನಾವು ಸಂತೋಷ ಪಡ್ತೇವೆ. ಇವರ ಜೊತೆಗೆ ಮಾರ್ಕೆಟಿಂಗ್ ಚೀಫ್ ಆಗಿ ಮೇಡಮ್ ಸಾಜಸ್ ಅಂತ ಇದ್ದಾರೆ, ಅವರು ಬಿಳಿನೆಲೆಯವರು. ಅವರು ಕೂಡ ಅದ್ಭುತವಾದಂಥ ಕೆಲಸವನ್ನು ಮಾಡಿದವರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅವರು ನಮ್ಮನ್ನು ಬಂದು ಸೇರಿಕೊಳ್ಳುವಂಥ ನಿರೀಕ್ಷೆ ಇದೆ. ಈಗ ಈ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮದಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ಈಗ ನಮ್ಮ ಜೊತೆ ಅತಿಥಿಗಳಾಗಿ ನಮ್ಮನ್ನು ಬೆಂಬಲಿಸಿದವರು ಮತ್ತು ಸದಾ ಇನ್ನೊಂದು ಎಡ್ಡೆ ಬೇಲೆ ಕೇವಳ್ರೆ ಭಾರಿ ಪೋರ್ಲಾತಂಡು ಇಂದೇನು ಯಾನು ಎನ್ನ ಸಂಘ ತಗಲಿಗೆ ಪೂರೆರೆಗ್ಲ ಪನ್ಪೆ ಐನ ಬಗ್ಗೆ ದಾಲ 4 ಸಾಲಿತ್ತನಕ್ಕೆ ಬರೀತು ವಾಟ್ಸಪ್ ಪಾಡಲಿ ಐನ ಫಾರ್ವರ್ಡ್ ಮಲ್ಪೆ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಬರುವ ಮೊದಲೇ ನಮಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟವರು ಅಬ್ರಹಾಂ SA ಸರ್. ರಾಷ್ಟ್ರ ಭಾಷೆ ಹಿಂದಿಯನ್ನು ಬೋಧಿಸುವವರು ಮತ್ತು ಸ್ಥಳೀಯ ಭಾಷೆ ತುಳುನಲ್ಲಿ ಮಾತಾಡುವವರು.
ಈ ಒಂದು ವಿಶೇಷ ಕಾಂಬಿನೇಷನ್ನೊಂದಿಗೆ ಅಬ್ರಹಾಂ ಎಸ್.ಎ. ಬಸ್ ಸ್ಟ್ಯಾಂಡ್ನ ಪಕ್ಕದ ಶಿವರಾಮ ಕಾರಂತ ಸರಕಾರಿ ಪ್ರೌಢಶಾಲೆಯಲ್ಲಿ ಅವರು ಹಿಂದಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಅದ್ಭುತ ಸಂಘಟಕರು ಕೂಡ ಹೌದು. ನಮ್ಮ ಇವತ್ತಿನ ಅತಿಥಿಗಳಾದ SRK ಲ್ಯಾಡರ್ಸ್ನ ಕೇಶವಣ್ಣನಿಗೆ ಆತ್ಮೀಯರು ಕೂಡ ಹೌದು. ಅಂತಹ ಅತಿಥಿಗಳಾಗಿರುವ ಅಬ್ರಹಾಂ ಸರ್, ಇದೀಗ ನಿಮ್ಮ ಮಾತುಗಳಿಗಾಗಿ ನಮ್ಮ ಕಾತರ. ಸರ್, ಸನ್ಮಿತ್ರರಾದ ಕೇಶವ SRK ಸಂಚಾಲಕರಾದ ಸರಸ್ವತಿ ವಿದ್ಯಾಸಂಸ್ಥೆಯ ಸಂಚಾಲಕರಾದ ಅವಿನಾಶ್ ಗೌಡ್ಕೇರಿ, ಪ್ರೊಫೆಸರ್ ಪದ್ಮನಾಥ್ ಸರ್, ಅದೇ ರೀತಿ ಅವಿನಾಕ್ಷಿ ಮೇಡಮ್, ಸಮಾಜ ಸೇವಕ ರವಿ ಕರ್ಕೇಪುರ ಅವರೇ, ಅದೇ ರೀತಿ ಉತ್ತಮ ನಿರೂಪಕ, ಯಾರನ್ನು ನಿಮಿಷ ಮಾತ್ರದಲ್ಲಿ ಅತ್ಯಂತ ಮೇಲೆ ಏರಿಸಿ ಬಿಡುವಂಥ ಚಾಕಚಕ್ಯತೆ ಹೊಂದಿರುವಂಥ ಕೇವಲ ಸೀತಾರಾಮ ಅಲ್ಲ, ಸೀತಾರಾಮ ಕೇವಲ ಅವರು. ಬಹುಶಃ ಅನೇಕ ವರ್ಷದ ಒಡನಾಟ, ಆದ್ದರಿಂದ ಆ ಅನ್ಯೋನ್ಯತೆ ನಮ್ಮಲ್ಲಿ. ಬಹುಶಃ ಶಿಕ್ಷಕ ಸಂಘ ಅಧ್ಯಕ್ಷನಾಗಿ ಅನೇಕ ವರ್ಷಗಳ ಅನುಭವ ನನಗಿದೆ. ಆ ಅನುಭವದ ಆಧಾರದಲ್ಲಿ ನಾನು ಸರ್ಕಾರಿ ಶಿಕ್ಷಕನಾಗಿ ಇರುವ ಕಾರಣ ಇದು ಈ ಸಮೃದ್ಧಿ ಆ್ಯಪು ಅತ್ಯಂತ ಯಶಸ್ವಿ ಆಗುತ್ತದೆ ಎಂಬುದಕ್ಕೆ ಎರಡು ಮಾತಿಲ್ಲ ಅಂತ ಹೇಳಿ ಮೊದಲೇ ನಾನು ಹೇಳಲು ಬಯಸ್ತೇನೆ. ಕಾರಣ ಚಿತ್ರದುರ್ಗ, ಧಾರವಾಡದಲ್ಲಿ ಇಂಥ ಅನೇಕ ಯೂಟ್ಯೂಬ್ಗಳಲ್ಲಿ ಇತರ ವಿಷಯಗಳಲ್ಲಿ ನಾವು ನೋಡ್ತೇವೆ. ಒಬ್ಬರು ಮಾಸ್ಟರಲ್ಲಿ ಈ ರೀತಿಯಾಗಿ ಮಾತನಾಡುವಾಗ ಅವರೆಲ್ಲ ಪುಸ್ತಕ ತಯಾರು ಮಾಡ್ತಾ ಇದ್ದಾರೆ. ಆದರೆ ದಕ್ಷಿಣ ಕನ್ನಡದವರು ಯಾಕೆ ಈ ರೀತಿ ಮಾಡ್ತಾ ಇಲ್ಲ ಎಂಬುದಾಗಿ ಚರ್ಚೆ ಮಾಡುವಾಗ ಒಬ್ಬರು ಹಾಸ್ಯವಾಗಿ ಹೇಳಿದರು, ಅವರ ಹೆಂಡತಿಯರಿಗೆ ಕೆಲಸ ಇರುವುದಿಲ್ಲ, ಆದ್ದರಿಂದ ಈ ಗಂಡ ಬಂದು ಮನೆಯಲ್ಲಿ ಕೂತಾಗ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳಿಕ್ಕೆ ಆರಾಮವಾಗಿ ನೀವು ಕೂತ್ಕೊಳ್ಳಿ, ನಿಮ್ಮ ಕೆಲಸ ಮಾಡಿ, ತಿಂಡಿ ತಂದು ಕೊಡೋದು ಎಲ್ಲ ಮಾಡ್ತಾರೆ. ಇವರು ಬರಿತಾನೇ ಇದ್ದರು, ಆದ್ದರಿಂದ ಅಲ್ಲಿ ಆಗ್ತದೆ. ಇಲ್ಲಿ ದಕ್ಷಿಣ ಕನ್ನಡ ಹಾಗೆಲ್ಲ ಗಂಡ ಹೆಂಡತಿ ಇಬ್ಬರೂ ಕೆಲಸದಲ್ಲಿದ್ದಾರೆ, ಆದ್ದರಿಂದ ಇಬ್ಬರಿಗೂ ಪುರ್ಸೋತು ಇಜ್ಜಿ ಅಂತ ಹೇಳಿದ್ರು, ತಮಾಷೆಯಾಗಿ ಹೇಳಿದಷ್ಟೇ. ಬಹುಶಃ ಹೌದು, ಅನೇಕರು ವ್ಯಾಪಾರ ದೃಷ್ಟಿಯಿಂದ ಈ ರೀತಿಯಾಗಿ ನಮ್ಮ ಕಡೆ ಬರುವುದು, ನಾವು ಅದನ್ನು ಪರ್ಚೇಸ್ ಮಾಡುವಂಥದ್ದೆಲ್ಲ ಕಾಣ್ತೇವೆ. ಆದರೆ ಇಂಥ ಒಂದು ಸಮೃದ್ಧಿ ಆ್ಯಪ್ ನಾವೆಲ್ಲ ಟ್ಯೂಷನ್ ಹಿನ್ನೆಲೆಯಿಂದ ಬಂದವರು ಅನೇಕರು. ಕೇಶವರು ಹೇಳಿದಾಗೆ ನಾನು ಕೂಡ ಆ ಕಾಲದಲ್ಲಿ 5 ರೂಪಾಯಿ ಟ್ಯೂಷನ್ ಕೊಟ್ಟು, ನಾನು ಕೂಡ 7 ಕಿಲೋಮೀಟರ್ ನಡೆದೋಗಿ 5 ರೂಪಾಯಿ ಟ್ಯೂಷನ್ ಕೊಟ್ಟು ಮನೆಗೆ ನಡೆದು. ಇಂಥ ವ್ಯವಸ್ಥೆಗಳು ಇರಲಿಲ್ಲ. ಆದರೆ ಇದನ್ನು ಖಂಡಿತವಾಗಿ ಈ ಸಲ ಇದನ್ನು ಲಾಂಚ್ ಮಾಡಿದ್ದಾರೆ, ಬಹಳ ಸಂತೋಷವಾಗ್ತದೆ. ಖಂಡಿತವಾಗಿ ದಕ್ಷಿಣ ಕನ್ನಡದಿಂದ ಮಾಡಿದ್ದರಿಂದ ಇದರ ಎಲ್ಲ ಜಿಲ್ಲೆಗಳಲ್ಲಿ ಸ್ವೀಕರಿಸ್ತಾರೆ ಎಂಬುದಾಗಿ ನನ್ನ ಅನಿಸಿಕೆ ಮತ್ತು ಅನುಭವ. ಯಾಕೆಂದರೆ ಶಿಕ್ಷಕರು ಖಾಲಿ ಹುದ್ದೆ ಎಲ್ಲಿಯಾದರೂ ಇದ್ದರೆ ತಕ್ಷಣ ಹೇಳುವುದು ದಕ್ಷಿಣ ಕನ್ನಡದವರಿದ್ದಾರಾ ಅಂತ. ದಕ್ಷಿಣ ಕನ್ನಡದವರಿದ್ದರೆ ಉತ್ತರ ಕನ್ನಡದಲ್ಲಿ ಅವರಿಗೆ ಅಂದರೆ ವಿಶೇಷವಾಗಿ ಪಾಠ ಮಾಡುವವರು, ವಿಶೇಷ ಜ್ಞಾನವುಳ್ಳವರು, ಡೆಡಿಕೇಶನ್ ಇರುವಂಥ ಶಿಕ್ಷಕರು ಎಂಬ ಧಾರಣೆಯಿಂದ ನಮ್ಮನ್ನು ಅವರು ಸ್ವೀಕರಿಸ್ತಾರೆ. ಅದೇ ರೀತಿ ಈ ಸಮೃದ್ಧಿ ಆ್ಯಪ್ ಕೂಡ ಯಶಸ್ವಿ ಆಗ್ತದೆ, ಆಗಲಿ ಎಂಬುದ ಹಾರೈಕೆ ನಮ್ಮ ಹಂತದಲ್ಲಿ, ಶಿಕ್ಷಕ ಸಂಘಟನೆ ಅಧ್ಯಕ್ಷ ಹಂತದಲ್ಲಿ ಈಗಾಗಲೇ ಅವರು ಹೇಳಿದಾಗೆ ನಾನು ಅದನ್ನು ಫಾರ್ವರ್ಡ್ ಗ್ರೂಪ್ ಮುಖ್ಯೋಪಾಧ್ಯಾಯರ ಸಂಘಕ್ಕೂ ಸಹ ಶಿಕ್ಷಕ ಸಂಘಕ್ಕೂ ಅದನ್ನು ಫಾರ್ವರ್ಡ್ ಮಾಡಿದ್ದೇನೆ. ಇನ್ನು ನನ್ನ ಹಂತದಲ್ಲಿ ಏನು ಮಾಡಲಿಕ್ಕೆ ಸಹ ಇದೆ, ಖಂಡಿತವಾಗಿಯೂ ಅವರಿಗೆ ನಾನು ನನ್ನ ಹಂತದಲ್ಲಿ ಖಂಡಿತವಾಗಿಯೂ ಸಹಕಾರ ನೀಡ್ತೇನೆ, ಯಶಸ್ವಿಯಾಗಲಿ ಎಂಬುದಾಗಿ ಹೇಳ್ತಾ ಇದ್ದೆ. ಬಹುಶಃ ನಾನು ಶಿಕ್ಷಕ ಆದ ಕಾರಣ 45 ನಿಮಿಷಗಳ ಒಂದು ಪಾಠ ಟೈ ಅಂತೇಳಿ ಬೆಲ್ಲೊಡುಗು ಅಲ್ಲಿ ತನಕ ನಿಲ್ಲಿಸಿದ್ವಿ. ಅದರ ಅನಿವಾರ್ಯ ಕಾರಣ ಬಹಳಷ್ಟು ಮಾತನಾಡಲಿಕ್ಕಿದೆ. ನಮಗೆ ಮಕ್ಕಳ ನರನಾಡಿ ಗೊತ್ತಿರೋದ್ರಿಂದ, ಇಲ್ಲಿ ಪ್ರೇಕ್ಷಕರ ಮುಖಗಳ ಗೊತ್ತಿರೋದ್ರಿಂದ ಇಲ್ಲಿಗೆ ನಿಲ್ಲಿಸ್ತೇನೆ. ಶುಭವಾಗಲಿ, ನಿಮ್ಮ ತಂಡ ಯಶಸ್ವಿಯಾಗಲಿ, ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ ಎಂಬುದಾಗಿ ಆಶಿಸ್ತಾ ಇದ್ದೇನೆ. ಧನ್ಯವಾದಗಳು. ವಿಶೇಷವಾದಂತಹ ಈ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾವು ವಿದ್ಯಾ ಸಮೃದ್ಧಿ ಐಕಾನ್ 2025 ಅನ್ನುವಂತಹ ನಮ್ಮ ಮಟ್ಟಿನ ಅತಿ ಶ್ರೇಷ್ಠವಾದಂತಹ ಒಂದು ಪ್ರಶಸ್ತಿಯನ್ನು ಅತ್ಯಂತ ಗೌರವದಿಂದ, ಅತ್ಯಂತ ಆರ್ದ್ರ ಹೃದಯಿಗಳಾಗಿ ನಾವು ಅದನ್ನು ನೀಡುವವರಿದ್ದೇವೆ. ದಯವಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಆ ಪ್ರಶಸ್ತಿಗೆ ಭಾಜನರಾದಂತಹ ಮಾನ್ಯ ಡಾಕ್ಟರ್ ರವಿ ಕಕ್ಕೆಪದವು ಅವರು ನಮ್ಮ ವೇದಿಕೆಯ ಎದುರು ಭಾಗದ ಕುರ್ಚಿಯಲ್ಲಿ ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. The team Vidya Samruddhi takes pride to facilitate Dr. Ravi Kakkepadavu, the dedicated social worker with prestigious Vidya Samruddhi Icon Award 2025. ಬಹುಮಾನ್ಯ ಮಾನವತಾವಾದಿ ಡಾಕ್ಟರ್ ರವಿ ಕಕ್ಕೆಪದವು ಅವರೇ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಕ್ಕೆಪದವು ಎಂಬ ಹಳ್ಳಿಯ ಸೀದಾ ಸಾದಾ ಹೈದ ನೀವು. ವಂಶ ಪಾರಂಪರ್ಯವಾಗಿ ಬಂದ ದಾರಿದ್ರ್ಯದ ದೆಸೆಯಿಂದಾಗಿ ಶಾಲೆಯ ಮೆಟ್ಟಿಲು ಹತ್ತುವ ಸೌಭಾಗ್ಯ ನಿಮ್ಮ ಅದೃಷ್ಟದ ಪಟ್ಟಿಯಲ್ಲಿಲ್ಲದಿದ್ದರೂ ಸಹ ಓರ್ವ ಶಿಕ್ಷಣದಾತನಾಗಿ ಶಾಲೆಯ ಮೆಟ್ಟಿಲನ್ನು ಹತ್ತಿ ಸಮಾಜದಲ್ಲಿ ಮಾದರಿಯಾದುದು ನಿಮ್ಮ ಅನನ್ಯ ಸಾಧನೆ. ನಿಮ್ಮ ಕಾರ್ಯಕ್ಷೇತ್ರವಾದ ಸುಬ್ರಹ್ಮಣ್ಯ ಪರಿಸರದ ಕೈಕಂಬ ಪ್ರಾಥಮಿಕ ಶಾಲೆಯ 100 ಮಕ್ಕಳಿಗೆ ಶಾಲಾ ಸಮವಸ್ತ್ರವನ್ನು ದಾನವಾಗಿ ನೀಡಿ ಅವರು ಸಮವಸ್ತ್ರಧಾರಿಗಳಾಗಿ
ಶಾಲೆಗೆ ಹೋಗುವುದನ್ನು ನೋಡಿ ಆನಂದ ತುಂದಿಲರಾದವರು ನೀವು. ಧರ್ಮಸ್ಥಳದಲ್ಲಿ ದಿನಪತ್ರಿಕೆ ಹಾಕುವ ಕಾಯಕದೊಂದಿಗೆ ಸಮಾಜಕ್ಕೆ ತೆರೆದುಕೊಂಡ ನೀವು ಕಾರ್ಮಿಕನಾಗಿ ಸುಬ್ರಹ್ಮಣ್ಯಕ್ಕೆ ಬಂದಿರಿ. ಮುಂದೆ ಗುತ್ತಿಗೆದಾರನಾದಿರಿ. ಇಂದು ಸಾಧಕನಾಗಿ ಬೆಳೆದು ನಿಂತಿರಿ. ಸಮಾಜ ಸೇವಾ ಟ್ರಸ್ಟನ್ನು ಸ್ಥಾಪಿಸಿದಿರಿ. ದಾನ ಧರ್ಮಗಳನ್ನು ನಿಮ್ಮ ಕಾಯಕವನ್ನಾಗಿರಿಸಿಕೊಂಡಿರಿ. ಸಮರ್ಪಕ ವಾಸದ ಮನೆಯಿಲ್ಲದ ಕುಟುಂಬದಲ್ಲಿ ಜನಿಸಿ ಎಳವೆಯಲ್ಲಿ ಅನುಭವಿಸಿದ ಕಷ್ಟ ಪರಂಪರೆಗಳನ್ನು ಹೃದಯದಲ್ಲಿ ಸ್ಥಾಯಿಯಾಗಿರಿಸಿಕೊಂಡು ನಿಮ್ಮ ದುಡಿಮೆಯ ಹಣದಲ್ಲಿ ನೀವು ದುಡಿದ ಜೆಸಿ ಸಂಸ್ಥೆಯ ಹೆಸರಿನಲ್ಲಿ ಜೆಸಿ ನಿಲಯ ಎಂಬ ನಾಮಾಂಕಿತದೊಂದಿಗೆ ಇಂದು ಮನೆರಹಿತರಿಗೆ ಉಚಿತವಾಗಿ ಮನೆ ಕಟ್ಟಿ ದಾನವಾಗಿ ನೀಡುತ್ತಿರುವ ನೀವು ಕಲಿಯುಗದ ಕರ್ಣನೇ ಸರಿ. ಕೈಲಾದಷ್ಟು ಶೈಕ್ಷಣಿಕ ಸೇವೆಯನ್ನು ಮಾಡುವ ಸಂಕಲ್ಪ ಹೊತ್ತ ವಿದ್ಯಾಸಮೃದ್ಧಿ ತಂಡವು ನಿಮ್ಮ ಸಾಧನೆಗೆ ತಲೆಬಾಗಿ ನಿಮ್ಮ ಬದುಕಿನ ಆದರ್ಶಗಳನ್ನು ಮನನ ಮಾಡಿಕೊಂಡು ಇಂದು ವಿದ್ಯಾಸಮೃದ್ಧಿ ಐಕಾನ್ ಪ್ರಶಸ್ತಿ 2025 ಇದನ್ನು ಗೌರವಪೂರ್ವಕವಾಗಿ ನಿಮಗೆ ಸಮರ್ಪಿಸುತ್ತಿದೆ. ಸರ್ವ ಮಂಗಳವಾಗಲಿ. ರವಿ ಕಕ್ಕೆಪದವು ಅವರನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾನೆ. ಮಾನ್ಯ ಕೇಶವಣ್ಣ, ನಿಮ್ಮ ಸಾರಥ್ಯದಲ್ಲಿ ನಾವೆಲ್ಲರೂ ಕೈ ಜೋಡಿಸ್ತೇವೆ, ಅವರನ್ನು ಸನ್ಮಾನಿಸ್ತೇವೆ. ತುಂಬ ತುರ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಶಿಕ್ಷಕರ ಬಳಗವನ್ನು ಕೂಡ ಸೇರಿಸಿಕೊಂಡು ನಮ್ಮ ಸನ್ಮಾನಿತರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಹುಶಃ ಕಾರ್ಯಕ್ರಮದಲ್ಲಿ ಮಧ್ಯದಲ್ಲಿ ಹೋಗಬೇಕು ಅನ್ನುವಂಥ ಇಚ್ಛೆ ಅವರಿಗೆ ಇತ್ತು, ಆದರೆ ನಮ್ಮ ಮೇಲಿನ ಪ್ರೀತಿ ಅವರನ್ನು ಮಧ್ಯದಲ್ಲಿ ಹೋಗದಂತೆ ತಡೆದಿದೆ. ಆದರೆ ಈಗ ಸಹನೆಯ ಕಟ್ಟೆ ಒಡಿತಾ ಇದೆ. ಸರ್, ಇವತ್ತು ಆದಿತ್ಯವಾರ ಸಹನ ಮೂರ್ತಿಗಳು ನಾವೆಲ್ಲ, ಹಾಗಾಗಿ ನೀವು ಸಹನೆಯಿಂದ ಇದ್ದೀರಿ. ಖಂಡಿತ ಈ ಹೊತ್ತು ನಮ್ಮ ಪ್ರೀತಿ ಸಹಿತವಾದಂಥ ಈ ಸನ್ಮಾನವನ್ನು ಸ್ವೀಕರಿಸಿದ ಸಲುವಾಗಿ ನಿಮ್ಮ ಮನದ ಮಾತುಗಳನ್ನು ನಮ್ಮೆದುರು ಇಡಬೇಕು ಅಂತ ರವಿಯಣ್ಣನ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಂತ ಎಲ್ಲ ಗೌರವ ಗಣ್ಯರು, ಇವತ್ತು ಭಾಳ ಒಂದು ಖುಷಿ ಆಗ್ತದೆ. ಯಾಕೆಂದರೆ ಅರಿಯಣ್ಣನ ಮುಖ ಇದೇ ರೀತಿ ನಲಿಗೊಂಡಿರ್ಬೇಕಂತೇಳಿ ನನಗೆ ಇವತ್ತು ಭಾಳ, ಯಾಕೆಂದರೆ ಅವರ ಮುಖ ಬಹಳ ಒಂದು ಚಪ್ಪೆಯಲ್ಲಿದ್ದಂಥ ಮುಖ, ಅದು ಬಹಳ ಒಂದು ಬೇಸರದಲ್ಲಿದ್ದಂಥ ಮುಖ. ಮೊನ್ನೆ ನನ್ನ ಮನೆಗೆ ಬಂದು ರವಿಯಣ್ಣ, ನೀವು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿದ್ರು. ಆಯ್ತು ಸರ್ ನಾನು ಬರ್ತೇನೆ ಸರ್ ಅಂತ. ಆದರೆ ಏನು ವಿಷಯ ನಾನು ಕೇಳಿದೆ ಅವರೊಟ್ಟಿಗೆ. ಆವಾಗ ನನಗೆ ಒಂದು ಎಷ್ಟೋ 1000 ಮಕ್ಕಳಿಗೆ ಒಂದು ಟ್ಯೂಷನ್ ಕೊಡುವಂಥ ಒಂದು ಮೊಬೈಲ್ ಇದರಲ್ಲಿ ಕೊಡುವಂಥ ಮಾಹಿತಿಯನ್ನೆಲ್ಲ ನನಗೆ ಕೊಟ್ಟರು. ನನಗೆ ಭಾಳ ಖುಷಿಯಾಯಿತು. ಅದೇ ಒಂದು 10 ದಿನಕ್ಕೆ ಮೊದಲು ನಾವು ಭಾಳ ನಮ್ಮ ಸುಬ್ರಹ್ಮಣ್ಯದಲ್ಲಿ ಸಾಧಾರಣ ಒಂದು 600 ಅಂದರೆ ಒಂದು ವರ್ಷ ಫಸ್ಟ್ ವರ್ಷ ಟ್ಯೂಷನ್ ಕೊಡುವಾಗ 40 ಮಕ್ಕಳಿದ್ರಲ್ಲಿ. ಆ 40 ಮಕ್ಕಳಲ್ಲಿ ಸಹ ಎಲ್ಲ ಮಕ್ಕಳು ಒಳ್ಳೆ ಮಾರ್ಕ್ಗಳು ಬಂದಿದ್ದಾರೆ. ಸಾಧಾರಣ ಒಂದು 617 622 ಮಾರ್ಕ್ ತಗೊಳ್ಳುವಂಥ 625ರಲ್ಲಿ ಅಷ್ಟು ಒಂದು ಮಕ್ಕಳಿಗೆ ಒಳ್ಳೆ ಟ್ಯೂಷನ್ ಕೊಟ್ಟು ಒಳ್ಳೆ ಹೆಸರು ಅವರು ಮಾಡಿಕೊಂಡಿದ್ದರು. ಆದರೆ ಅದರ ನಂತರ ಅವರ ನೆಕ್ಸ್ಟ್ ಟ್ಯೂಷನ್ ಟೈಮಲ್ಲಿ ಅವರು ಪಾಪಕ್ಕೆ ನಿಜವಾಗಲೂ ಬರುವುದು ಕಾಣಿರುತ್ತ ಭಾಳ ದೂರದಿಂದ. ಆದರೆ ನನಗೆ ಅವರಿಗೆ ಕಾಂಟ್ಯಾಕ್ಟ್ ಆಗಲಿಕ್ಕೆ ಕಾರಣ ಏನಂದರೆ, ನನ್ನ ಮಗ
ಮಗನಿಂದ ಕಾಂಟ್ಯಾಕ್ಟ್ ನನಗೆ. ಯಾಕೆಂದರೆ ನನ್ನ ಮಗನಿಗೆ 10ನೇ ಕ್ಲಾಸಲ್ಲಿ ಖಾಲಿ 93 ಮಾರ್ಕ್. 9 ತಿಂಗಳು ನನ್ನ ಮಗ 93 ಮಾರ್ಕ್ ಅವನಿಗಿದ್ದದು. ಅದೇ ಎಲ್ಲ ಒಬ್ಬರು ಅವನ ಫ್ರೆಂಡ್ ಹೀಗೆ ಒಬ್ಬರು ಕಾಣಿಯೂರಲ್ಲಿ ಒಂದು ಮಾತು ಅಲ್ಲ ಕಾಣಿಯೂರಲ್ಲಿ ಹೀಗೆ ಒಂದು ಟ್ಯೂಷನ್ ಕೊಡುವಂಥ ಒಬ್ಬರು ಮಾಸ್ಟರ್ ಇದ್ದಾರೆ, ಟ್ಯೂಷನ್ ಕೊಡೋರು ಅಂತ. ಆವಾಗ ನನ್ನ ಮಗನಿಗೆ ಇನ್ನೂ ಸಾಧ್ಯ ಇಲ್ಲ, 10ನೇ ಕ್ಲಾಸ್ ಪಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವನಂತ ಅಷ್ಟೊಂದು ಮನಸ್ಸು ಬೇಸರಲ್ಲಿ ನಾನು ಮತ್ತು ನನ್ನ ಮಿಸಸ್ ಮಾತಾಡ್ತಿರುವಾಗ ಒಬ್ಬ ಹುಡುಗ ಹೀಗೆ ನಾನು ಅವರಲ್ಲಿ ಟ್ಯೂಷನ್ ಹೋಗ್ತೇವೆ ಅಂತ ಹೇಳಿದರು. ಆವಾಗ ನೋಡುವಾಗ ಅಲ್ಲಿ ಒಂದು 7-10 ಮಕ್ಕಳು ಜಾಸ್ತಿ ಅಲ್ಲಿ ಅಲ್ಲಿಗೆ ಬರ್ತಿದ್ರು. ಆವಾಗ ನನ್ನ ಮಗ 9 ತಿಂಗಳು ಕಳೆದದ್ದು ಅವನು 3 ತಿಂಗಳಲ್ಲಿ 371 ಅಂಕವನ್ನು ಪಡ್ಕೊಂಡು ಅವನು SSLC ಪಾಸ್ ಮಾಡಿಕೊಟ್ರು ಸರ್. ಇದಕ್ಕೆ ನನಗೆ ನಾನು ನೆನೆಸಿಲ್ಲ ಅವನು ಅಷ್ಟು ಅಂದರೆ ಅವನು ಫೋರ್ಸಲ್ಲಿದ್ದಾನೆ. ಈಗಾಗಲೇ ನನ್ನ ಮಗ ಅವನು ಖಾಲಿ ಎಜುಕೇಷನಲ್ಲಿ ಮಾತ್ರ ಅಲ್ಲ, ಈಗ ನನಗೆ 4 ಗಂಡು ಮಕ್ಕಳು ಒಬ್ಬಳು ಹೆಣ್ಣು ಮಗಳು ನನಗೆ ಮಕ್ಕಳು, ಅದರಲ್ಲಿ 4 ಮಕ್ಕಳು ಸಹ ಎಲ್ಲ ಫೋರ್ಸಲ್ಲಿ. ಆದರೆ ಅವರು ಕೊಟ್ಟ ಮಗ ನನ್ನ ಮಗ ಅವರು ಕೊಟ್ಟ ಟ್ಯೂಷನಲ್ಲಿ ಅವನು ಇವತ್ತು ಇದೇ ನೀವು ಟಿ ವಿಯೆಲ್ಲ ಮೊನ್ನೆ ನೋಡಿರ್ಬೋದು. ಯಾಕೆಂದರೆ ಅವನು ವೆಯ್ಟ್ ಲಿಫ್ಟಲ್ಲಿ ಸಹ ಮೊನ್ನೆ ನಮ್ಮ ಸ್ಟೇಟ್ ಲೆವೆಲ್ಗೆ ಆಯ್ಕೆ ಆಗಿದ್ದಾನೆ. ಆದರೆ ಅದ ಮೊನ್ನೆ ಕುಸ್ತಿಯಲ್ಲಿ ಸಹ ಅವನು ಇದರಲ್ಲಿ ಸ್ಟೇಟಲ್ಲ ಇದಕ್ಕೆ ಆಯ್ಕೆ ಆಗಿದ್ದಾನೆ, ಯಾವುದು ಅಂದರೆ ಜಿಲ್ಲಾ ಮಟ್ಟದಲ್ಲಿ. ಆದ ಕಾರಣ ಅವನೊಂದು ಅಷ್ಟು ಬೆಳ್ಳಿಗೆ ಕಾರಣ ಇಂಥ ಒಂದು ಟ್ಯೂಷನ್ ಮಾಸ್ಟರ್ ಇದ್ದ ಕಾರಣ ಅದು ಸಾಧ್ಯ ಆಯಿತು. ಯಾಕೆಂದರೆ ಏನು ಈಗ ನಾನು ಇವತ್ತು ಈ ವೇದಿಕೆಯಲ್ಲಿ ಇರಬೇಕಾದ್ರೆ ನಿಜವಾಗ್ಲೂ ನನಗೆ ಭಾಳ ಖುಷಿ. ಯಾಕೆಂದರೆ ಕೇಶವಣ್ಣ ಅಂತ ಒಂದು ಇಂಟರ್ನ್ಯಾಷನಲ್ ಸ್ಪೀಕರ್ ಅಂತ ಹೇಳ್ಬೋದು ಅವರನ್ನು. ಯಾಕೆಂದರೆ ಅಂಥ ವ್ಯಕ್ತಿಯೊಟ್ಟಿಗೆ ನಾವು ಇದ್ದೇವೆ ಅಂತ ಹೇಳಿದರೆ ನಿಜವಾಗ್ಲೂ ನಮಗೆ ಭಾಳ ಸಂತೋಷ. ಎಷ್ಟ ಲಕ್ಷಗಟ್ಟಲೆ ಉದ್ಯೋಗ ಕೊಟ್ಟಂಥ ವ್ಯಕ್ತಿಯವರು. ಹಾಗೆ ಈ ವೇದಿಕೆಯಲ್ಲಿ ನಮ್ಮ ಇವರು ನನಗೆ ಭಾಳ ತರಬೇತಿ ನೀಡುತ್ತಿರುವಂಥವರೊಬ್ಬರು ಸತೀಶ್ ಭಟ್ರು ಮತ್ತು ನಮ್ಮ ಇವರು ಸೀತಾರಾಮ್ ಅವರು. ನಾನು ಶಾಲೆಗೆ ಓದೋದು ಖಾಲಿ 15 ದಿನ ಮಾತ್ರ. ಆದರೆ ನನಗೆ ಬರೀಲಿಕ್ಕೆ ಗೊತ್ತಿಲ್ಲ, ಓದಲಿಕ್ಕೆ ಗೊತ್ತಿಲ್ಲ. ಈಗಲೂ ನೀವೊಂದು ಅಂದರೆ ನನಗೆ ಗೊತ್ತಿಲ್ಲ. ಅಂಥದ್ದನ್ನು ನನಗೆ JCಯಲ್ಲಿ ನಾನೊಂದು ಸ್ಟಾರ್ಟಿಂಗ್ JCಯಲ್ಲಿ ನನ್ನನ್ನು ಸೇರಿಸಿ JCಯಲ್ಲಿ ಒಂದು ಅಧ್ಯಕ್ಷನ ಮಾಡಿ ರಾಷ್ಟ್ರೀಯ ಉಪಾಧ್ಯಕ್ಷನಾಗಿ ಮಾಡಿದಂಥ ನಮ್ಮ ಸಿದ್ದರಾಮಣ್ಣವರು. ಅಂದರೆ ಏನು ಗೊತ್ತಿಲ್ಲ ಅಂತೇಳಿ ಹಿಂದೆ ಇದ್ದರೆ ನೀವು ಹಿಂದೆ ಬಾಕಿ ಆಗ್ತೀರಿ, ನೀವು ಮುಂದೆ ಬರಬೇಕಂತ. ಆವಾಗ ನಾನು ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ನಾನೀಗ ಲೋಟ್ರಿ JC ಇದರಲ್ಲಿ ಈ ಸಂಘಟನೆಯ ಕಾರಣ ನಾನು ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ನಾನು ಯಾಕೆ ಮುಂದೆ ಬಂದೆ ಅಂದರೆ ನನಗೆ ಶಾಲೆಗೆ ನನ್ನ ತಂದೆ ನನ್ನನ್ನು ಶಾಲೆಗೆ ಕಳಿಸಿರು. 15 ದಿನ ನಾನು ಶಾಲೆಗೆ ಹೋಗಿದೆ. ಶಾಲೆಗೆ ಹೋಗುವಾಗ ನನ್ನ ತಂದೆ ಕಾಲಿಗೆ ಒಂದು ಸ್ವಲ್ಪ ಪೆಟ್ಟಾಯಿತು. ಅದರ ನಂತರ ನನಗೆ ಕಲೀಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ನಾನು ನಮ್ಮ ಮನೇಲಿ ಊಟಕ್ಕೆ ಇದಿರಲಿಲ್ಲ, ನಾವೊಂದು ಕಲ್ಪರ್ ಮನೇಲಿ ಇದ್ದಂಥ ವ್ಯಕ್ತಿ. ಆವಾಗ ನಮ್ಮ ಊರಿನವರು ಒಬ್ಬರು ಧರ್ಮಸ್ಥಳಕ್ಕೆ ಪೇಪರ್ ಮಾರಲಿಕ್ಕೆ ನನ್ನ ಕರ್ಕೊಂಡು ಹೋದರು. ನಾನು ಅಲ್ಲಿಂದ ಪೇಪರ್ ಮಾರ್ಕೊಂಡು ಹೋಟೆಲ್ಲಿ ಕ್ಲಾಸೆಲ್ಲ ತೊಳ್ಕೊಂಡು ಒಂದೊಂದೇ ಇದು ಅಂದರೆ ನನ್ನ ಮನೆಯವರು ನೋಡಬೇಕಾದ್ರೆ ನನ್ನ ತಮ್ಮನ ಕಳಿಸ್ಬೇಕಾದ್ರೆ ನಾನು ಹಾಗೆ ಮಾಡಲೇಬೇಕಿತ್ತು. ಆ ಥರ ಹೋದೆ. ಅದರ ನಂತರ ನಾನು ಅಲ್ಲಿ ಸಹ ಧರ್ಮಸ್ಥಳದಿಂದ ನಾನು ಇನ್ನೂ ಬೇರೆ ಕಡೆ ಹೋಗಿ ಸ್ವಲ್ಪ ಇನ್ನೂ ಸಹ ಏನಾದರೂ ಒಂದು ಹುದ್ದೆಗೆ ಬರಬೇಕಂತೇಳಿ ನಾನು ಹಾಗೆ ಒಂದು ಉಡುಪಿಗೆ ಹೋದೆ. ಉಡುಪಿಯಿಂದ ನಂತರ ಬೆಳಗಾಂ ಬಂದೆ. ಅಲ್ಲಿ ಸಹ ಸಾಧನೆ ಮಾಡಬೇಕಂತೇಳಿ ಅಲ್ಲಿಂದ ಸಹ ಆಗದೆ ಸೀದಾ ಬೊಂಬೈಗೆ ಹೋದೆ. ಇನ್ನು ಅಲ್ಲಿ ಏನಾದರೂ ದೊಡ್ಡ ಸಾಧನೆ ಮಾಡಬೇಕಂತೇಳಿ ಅಲ್ಲಿ ಸಹ ನಾನು ಸ್ವಲ್ಪ ಸಾಧನೆ ಮಾಡಿದೆ. ಆದರೆ ನನಗೆ ಸ್ವಲ್ಪ ಕೆಟ್ಟ ಇದಾಯಿತು. ಅಂದರೆ ಒಳ್ಳೆ ಅಂದರೆ ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡಿಕೊಂಡಿದ್ದೆ ಅಲ್ಲಿ. ಅದರ ನಂತರ ಒಂದು ಬೊಂಡ ದೂಳುವ ಗಾಡಿಯನ್ನು ನಾನು ಅದರಲ್ಲಿ ಕೆಲಸ ಮಾಡಿದೆ. ಅದರಲ್ಲಿ ಆವಾಗ ನನಗೆ ಒಳ್ಳೆ ಒಂದು ಇನ್ಕಮ್ ಬಂದಿತ್ತು. ಆದರೆ ನನಗೆ ಸ್ವಲ್ಪ ಕೆಟ್ಟದ ಇದು ಹೋಯಿತು. ಅಂದರೆ ಎಲ್ಲರೊಟ್ಟಿಗೆ ಒಂದು 10-20 ಹುಡುಗರನ್ನು ಸೇರಿಸ್ಕೊಂಡು ಅಂಥ ಒಂದು ಬುದ್ಧಿ ಬಂದ ಕಾರಣ ಅಲ್ಲಿ ನನಗೆ ಬೆರಲಿಕ್ಕೆ ಆಗಲಿಲ್ಲ. ನಾನು ಸರಿಯಾದಂಥ ಒಂದು ಇದಕ್ಕೆ ಬಂದದಂದರೆ ನನಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವರ ಜಾಗದಲ್ಲಿ ಇವತ್ತು ನಾನು ಒಂದು 250 ಜನಕ್ಕೆ ಕೆಲಸ ಒಂದು 7-8 ಜನ ಇಂಜಿನಿಯರ್ಗಳಿಗೆ ಒಂದು ವರ್ಕ್ ಕೊಡಬೇಕಾದ್ರೆ ನನಗೆ ಕಾರಣಕರ್ತ ಸುಬ್ರಹ್ಮಣ್ಯ ದೇವರು. ಮತ್ತು ಇವತ್ತು ನನಗೇನು ಒಂದು ದೇವರು ಒಂದು ಇನ್ಕಮ್ ಕೊಡ್ತಾರೆ. ಇವತ್ತು 100 ರೂಪಾಯಿ ಸಿಕ್ಕಿದ್ರು ನಾನು 25 ರೂಪಾಯಿ ಅವತ್ತೇ ನಾನು ತೆಗೆದಿಟ್ಕೊಂಡಿದ್ದೆ. ಅದರಲ್ಲಿ ನಾನು ಇದ್ದಂಥ ಇರುವಾಗೆ ಮತ್ತೊಬ್ಬರು ಇರಬಾರದು. ಅಂದರೆ ನಾನು ಇದ್ದದ್ದು ಒಂದು ಟಲ್ಪರ್ ಮನೆಯಲ್ಲಿ. ಆ ಥರ ಮತ್ತೊಬ್ಬರನ್ನು ನೋಡುವಾಗ, ಯಾಕೆಂದರೆ ನಮಗೆ ಆವಾಗಿದ್ದ ಕಷ್ಟ ನನಗೆ ಗೊತ್ತಿತ್ತು. ಯಾಕೆಂದರೆ ನನ್ನಾಗೆ ಇನ್ನೊಬ್ಬರು ಕಷ್ಟದ ಇರಬಾರ್ದು, ನನ್ನಿಂದ ಯಾರು ನಿಜವಾಗಲೂ ಇದರಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ಅವರಿಗೆ ನಾನು ಪ್ರತಿ ವರ್ಷ ಸುಬ್ರಹ್ಮಣ್ಯ ದೇವರ ಒಂದು ಅನುಗ್ರಹದಿಂದ ನನಗೆ 3.5 ಸೆನ್ಸ್ ಜಾಗವನ್ನು ಖರೀದಿಸಿ ಅವರಿಗೆ ಒಂದು ಮನೆ ಮಾಡಿಕೊಡುವಂಥ ಅವಕಾಶ ನನಗೆ ಸುಬ್ರಹ್ಮಣ್ಯ ದೇವರು ಪುತ್ತೂರಿನ ವಾಲ್ಮೀಕೇಶ್ವರ ದೇವರು ನನಗೆ ಕೊಟ್ಟಿದ್ದಾರೆ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಯಾಕೆಂದರೆ ನಾನು ಈ ಲೆವೆಲ್ ಬರ್ತೇನೆ ಅಂತೇಳಿ ಸಾಧ್ಯವಿಲ್ಲ. ಯಾಕೆಂದರೆ ನಾನು ಒಂದು 15 ದಿನ ಶಾಲೆಗೆ ಹೋದ ವ್ಯಕ್ತಿ. ನಾನು ಈಗ ನನ್ನೊಟ್ಟಿಗಿದ್ದ ಫ್ರೆಂಡ್ಸ್ಗಳು ಮೊದಲಿದ್ದವರು ಹಾಗೆ ಇದ್ದಾರೆ. ಇವತ್ತೊಂದು ಇಂಥ ಒಂದು ಎಜುಕೇಷನ್ ಇಲ್ಲದರೂ ಇಂಥ ಸಾಧನೆ
ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ನನಗೆ ನಮ್ಮ ಜೆ ಸಿ ಟೀಮ್ ನಿಜವಾಗಲೂ ನನಗೆ ಜೆ ಸಿಯನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಜೆ ಸಿಯಲ್ಲಿ ಒಬ್ಬರು ಚಂದ್ರಶೇಖರ್ ನಾಯರವರು ಮತ್ತು ಹಿಮಾಲ್ ರಂಗಯ್ಯರವರು, ಮಂಜುನಾಥರವರು ತುಂಬ ಜನ ನನಗೆ ಅದರಲ್ಲಿ ಸೇರಿಸಿದ ಕಾರಣ ಇವತ್ತು ನಾನು ಈ ರೀತಿ ಒಂದು ಬೆಳೆದು ಎಲ್ಲ ಒಳ್ಳೊಳ್ಳೆ ಜನಗಳೊಟ್ಟಿಗೆ ಸೇರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿಕೊಂಡು ಇವತ್ತು ನಮ್ಮ ಅದರಲ್ಲಿ ಸಹ ನನಗೆ ಎಜುಕೇಷನ್ ಇಲ್ಲ ಅಂತ ನಾನು ಸುಮ್ಮನೆ ಇರಲಿಲ್ಲ. ನನಗೆ ಏನೋ 25 ರೂಪಾಯಿ 50 ನಾನು ತೆಗೆದಿಟ್ಟು ಕೊಡ್ತಾಯಿದ್ದೇನೆ. ಅದರಲ್ಲಿ 100-150 ಮಕ್ಕಳಿಗೆ ಪ್ರತಿ ವರ್ಷ ನಾನು ಎಜುಕೇಷನ್ ಇಲ್ಲ ಅಂತೇಳಿ ನಾನು ಅವರನ್ನು ಬೆಳೆಸೋ ಕೆಲಸವನ್ನು ನಾನು ಮಾಡ್ತಿದ್ದೀನಿ. ಯಾಕೆ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಂದರೆ, ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದೀರಿ, ಇಲ್ಲಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು. ನೀವು ಸಹ ಹಾಗೆ ಯಾರು ನಿಮ್ಮ ಪಕ್ಕದಲ್ಲಿದ್ದರೆ, ನಿಮ್ಮ ನೆರೆಕರೆಯಲ್ಲಿ ಯಾರಾದರೂ ಬಡವರಿದ್ದರೆ ನೀವು ಸಹ ನಾವೇ ಚೆನ್ನಾಗಿರುವುದಲ್ಲ, ಅವರನ್ನು ಸಹ ಒಂದು ಮೇಲೆ ಎಬ್ಬಿಸುವ ಕೆಲಸ ನೀವೆಲ್ಲ ಮಾಡಬೇಕು ಅಂತ ನನ್ನ ಒಂದು ಆಸೆ. ಇದ ಕಾರಣ ನಿಮ್ಮ ಎದುರಿಗೆ ನನ್ನ ಬಗೆಯನ್ನು ನಿಮಗೆ ಹೇಳಿದ್ದೇನೆ. ಇವತ್ತು ಹರಿಪ್ರಸಾದ್ ಅವರ ಬಗ್ಗೆ ನಾನು ಹೇಳಬೇಕಾದ್ರೆ ನಿಜವಾಗ್ಲೂ ಬಹಳ ಖುಷಿ. ಪಾಪ ಕಾನೂರಿಂದ ಬಂದು ನಮ್ಮ ಸುಬ್ರಹ್ಮಣ್ಯಕ್ಕೆ ಬಂದು ಎಷ್ಟೋ ಮಕ್ಕಳಿಗೆ ಟ್ಯೂಷನ್ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಅಂಥ ಒಂದು ಕಷ್ಟಪಟ್ಟು ಬೆಳಗ್ಗೆ ಬರ್ತಿದ್ರು, ಸಾಯಂಕಾಲ 8:30 ಗಂಟೆ ತನಕ ಇದ್ದು ಭಯಂಕರ ಕಷ್ಟಪಟ್ಟು ಬಂದಂಥ ಒಂದು ಈ ಟ್ಯೂಷನ್ ಕ್ಲಾಸ್ ಇಡೀ ನಮ್ಮ ಕರ್ನಾಟಕದ ಎಲ್ಲ ಜನತೆಗೆ ಮುಟ್ಟಬೇಕು. ಎಲ್ಲರೂ ಇದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಯಾಕೆಂದರೆ ಕಷ್ಟದಲ್ಲಿ ಬಂದಂಥ ಇಂಥ ವ್ಯಕ್ತಿಯವರಿಗೆ ನಾವು ಈ ಟ್ಯೂಷನ್ ಒಬ್ಬರಿಗೆಲ್ಲ, ಇದರಲ್ಲಿ ತುಂಬ ಜನ ಮನೆ ಇದರ ಒಂದು ಅನ್ನ ಸಿಕ್ಕಲಿಕ್ಕೆ ಉಂಟು. ಆದ ಕಾರಣ ಎಲ್ಲ ಮಕ್ಕಳಿಗೆ ಇದೊಂದು ಪ್ರಯೋಜನ ಆಗಬೇಕಂತೇಳಿ ನಾವೆಲ್ಲರೂ ಇವರಿಗೆ ಒಂದು ಸಪೋರ್ಟ್ ಮಾಡುವ, ನಮ್ಮಿಂದ ಆಗುವ ಇವರಿಗೆ ಪೂರ್ತಿ ಸಪೋರ್ಟ್ ಮಾಡುವ ಅಂತ ಹೇಳ್ಕೊಂಡು, ಇವತ್ತು ನಿಜವಾಗ್ಲೂ ಏನು ಎಜುಕೇಷನ್ ಇಲ್ಲದಂಥ ವ್ಯಕ್ತಿಯನ್ನು ಆಗಾಗಲೇ ಅಂದರೆ 10ನೇ ಕ್ಲಾಸಿಗೆ ಫೈಲ್ ಆದವರನ್ನು ನಾವು ಮುಂದೆ ತರ್ತೇವೆ. ಯಾರೂ ತರುವುದಿಲ್ಲ ಈ ಕಾಲದಲ್ಲಿ. ಅಂದರೆ ಅವನು ಫೈಲ್ ಅಂತ ಹೇಳಿದೆ. ಆದರೆ ಇವರು ಹಾಗೆ ಅಲ್ಲ, ಯಾರು ಫೈಲ್ ಇದ್ದಾರೆ ಅವರನ್ನು ಮೇಲೆ ತರುವ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಇವತ್ತು ನಾನೇನು ಎಜುಕೇಷನ್ ಇಲ್ಲ, ಇವರೇನು ಕೆಳಗೆಲ್ಲ ಅಂತೇಳಿ ನನ್ನನ್ನು ಸಹ ಒಂದು ಗುರುಸುವ ಕೆಲಸವನ್ನು ಸರ್ ನೀವು ಮಾಡಿದಿರಿ. ನಿಮ್ಮ ತಂಡಕ್ಕೆ ನಾನು ಯಾವತ್ತೂ ನಿಮ್ಮೊಟ್ಟಿಗೆ ಇದ್ದೇನೆ ಸರ್. ಯಾವುದೇ ಸಪೋರ್ಟು ನಮ್ಮಿಂದ ನಿಮಗೆ ಆಗಬೇಕು ಹೇಳಿ ನಿಮ್ಮೊಟ್ಟಿಗೆ ನಾವು ಯಾವಾಗಲೂ ಇದ್ದೇವೆ ಅಂತ ಹೇಳ್ಕೊಂಡು ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ಈ ಹೊತ್ತು ವಿಶೇಷವಾಗಿ ಇನ್ನು ಕೆಲವರನ್ನು ನಾವು ಗುರುತಿಸಬೇಕು. ನಮ್ಮ ಮಾರ್ಕೆಟಿಂಗ್ ತಂಡದಲ್ಲಿ ಅತ್ಯಂತ ಸಶಕ್ತವಾಗಿ ಕೆಲಸ ಮಾಡ್ತಾ ಇರುವವರು ಶ್ರೀರಂಜನ್ ಅವರು ಶಿವಮೊಗ್ಗ ಪ್ರಾಂತ್ಯದಲ್ಲಿ ಆ ಪರಿಸರದಲ್ಲಿ ನಮ್ಮ ವಿದ್ಯಾಸಮೃದ್ಧಿ ತಂಡದ ಪರವಾಗಿ ಕ್ಷೇತ್ರ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಅವರ ಜೊತೆ ದುಡಿತಾ ಇರುವಂಥ 3 ಜನ ಸಹೃದಯಿಗಳು ಆ ದೂರದ ಶಿವಮೊಗ್ಗದಿಂದ ಬಂದು ನಮ್ಮ ಈ ಪುತ್ತೂರಿನಲ್ಲಿ ವಿದ್ಯಾಸಮೃದ್ಧಿ ಟ್ಯೂಷನ್ ಆ್ಯಪ್ ಬಿಡುಗಡೆಗೊಳ್ಳುವಂಥ ಈ ಸಂದರ್ಭದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಅವರನ್ನು ಬಹಳ ಪ್ರೀತಿಯಿಂದ ನಾವು ಶಾಲು ಮತ್ತು ಗುಲಾಬಿ ಹೂವನ್ನು ನೀಡಿ ನಾವು ಗುರುತಿಸುವರಿದ್ದೇವೆ. ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂಥ ರವಿಯಣ್ಣ, ಆ ಶಿವಮೊಗ್ಗದವರಿಗೆ ನೀವು ನಮ್ಮ ಗೌರವವನ್ನು ಹಸ್ತಾಂತರಿಸಬೇಕು. ಮೊದಲಿಗೆ ಶ್ರೀಯುತ ಭರತ್ ಬನ್ನಿ. ಪ್ರಸನ್ನವಾದಂಥ ಮುಖವುಳ್ಳವರು, ಹಾಗೆ ಎಷ್ಟು ಚಂದದ ಹೆಸರುಗಳು ನೋಡಿ. ಸರಿ, ಇದೇ ಸಂದರ್ಭದಲ್ಲಿ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥದ್ದು, ದೂರದೃಷ್ಟಿ ಚಿಂತನೆಯಿಂದ ನ್ಯೂಸ್ ಪುತ್ತೂರಿಗೆ ಇವತ್ತು ಸರ್ವಾಂಗ ಸುಂದರವಾದಂಥ ಒಂದು ವ್ಯವಸ್ಥೆ ಇದೆ, ಒಳ್ಳೆಯ ಸ್ಟುಡಿಯೋ ಇದೆ. ಆ ಸ್ಟುಡಿಯೋದಲ್ಲಿ ವಿದ್ಯಾಸಮೃದ್ಧಿ ಟ್ಯೂಷನ್ ಆ್ಯಪ್ನಲ್ಲಿ ತಯಾರಾಗುವಂಥ ಬಿತ್ತರಗೊಳ್ಳಲಿಕ್ಕಿರುವಂಥ ಎಲ್ಲ ವಿಡಿಯೋಗಳು ಶೂಟಿಂಗ್ ಆಗಿವೆ. ಹಾಗಾಗಿ ಆ ನ್ಯೂಸ್ ಪುತ್ತೂರನ್ನು ಒಂದು ಸೇವೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ತೇವೆ. ಮತ್ತು ಈ ವಿಡಿಯೋ ಎಡಿಟಿಂಗ್ ಟೀಮ್ನಲ್ಲಿ ನ್ಯೂಸ್ ಪುತ್ತೂರಿನ ಉದ್ಯೋಗಿಗಳಾದ 2 ನಮ್ಮ ಜೊತೆ ಸಹಕರಿಸಿದ್ದಾರೆ. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸ್ತೇವೆ. ಮೊದಲಿಗೆ ದೀಪಿಕಾ ನೀವು ದಯವಿಟ್ಟು ಬನ್ನಿ. ದೀಪಿಕಾ ಕಾರ್ಯನಿಮಿತ್ತ ಹೋಗಿದ್ದಾರೆ. ಹಾಗಾದರೆ ಕ್ಯಾಮರಾ ಬಿಟ್ಟು ಬನ್ನಿ. ಶ್ರಾವ್ಯ ಬನ್ನಿ. ಅವರು ಛಾಯಾಗ್ರಾಹಕಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ವಿಡಿಯೋ ಎಡಿಟಿಂಗಲ್ಲಿ ಸಹಕರಿಸುವರು ರವಿಯಣ್ಣ, ನಮ್ಮ ಗೌರವವನ್ನು ಅವರಿಗೆ ಕೊಡಬೇಕು. ಅದೇ ರೀತಿ ನಮಗೆ ವರ್ಕ್ ಬುಕ್ಕನ್ನು ಮಾಡಿಕೊಟ್ಟಂಥ ತಂಡ ಇದೆ, ನಮ್ಮ ಸಭಾಧ್ಯಕ್ಷರ ತಂಡ. ಅದರಲ್ಲಿ ಕೆಲಸ ಮಾಡಿದಂಥ 2 ನಮ್ಮ ಜೊತೆ ಇದ್ದಾರೆ. ಕಾವ್ಯ ಬನ್ನಿ, ದಯವಿಟ್ಟು ಬನ್ನಿ. ಹಾಗೆ ನಮ್ಮ ಸಭಾಧ್ಯಕ್ಷರ ಹೆತ್ತವರಾದಂತಹ ಶ್ರೀಯುತ ಪುಟ್ಟಣ್ಣನವರಿದ್ದಾರೆ. ಸರ್, ತಾವು ದತ್ತಿ ಉಮಾವತಿಯವರು ಕೂಡ ಇದ್ದಾರೆ. ನಮ್ಮ ಕೇಶವಣ್ಣನಿಂದ ಪುಟ್ಟಣ್ಣನವರಿಗೆ ಬೇಡ ಹಾಗೆ ಶಾಲು ಕೊಡಿ.
ಶ್ರೀಯುತ ಪುಟ್ಟಣ್ಣ ಮತ್ತು ಉಮಾವತಿ ದಂಪತಿಗಳು ವಿದ್ಯಾರಶ್ಮಿ ವಿದ್ಯಾಸಮೃದ್ಧಿ ಟ್ಯೂಷನ್ ಆ್ಯಪನ್ನು ಬಿಡುಗಡೆಗೊಳಿಸಿದಂಥ ಅದರ ರೂವಾರಿಯಾದಂತಹ ಹರಿಪ್ರಸಾದ್ ಅವರ ಹೆತ್ತವರು, ಹಾಗೆ ಹರಿಪ್ರಸಾದ್ ಅವರ ಧರ್ಮಪತ್ನಿ ಶ್ರೀಮತಿ ನಾಗವೇಣಿ ಅವರ ಮಾತೃಶ್ರೀಯವರು ಕೂಡ ಶ್ರೀನಿವಾಸ್ ಸರ್ ಮತ್ತು ಶ್ರೀಮತಿ ಗುಲಾಬಿ ಶ್ರೀನಿವಾಸ್ ಅವರು ಕೂಡ ಇದ್ದಾರೆ. ದಯವಿಟ್ಟು ಬನ್ನಿ. ಇವರಿಗೆ ಶ್ರೀಯುತ ಅವಿನಾಶ್ ಕೊಡಂಕೇರಿ ಸರ್, ಬದುಕಿನ ಸಂಜೆಯಲ್ಲಿ ಇರುವಂತಹ ದಂಪತಿಗಳು ಇದೀಗ ಗೌರವವನ್ನು ಸ್ವೀಕರಿಸುತ್ತಿದ್ದಾರೆ. ಪ್ರಶಾಂತ್ ಬಂದು ಆಯ್ತಾ? ಎಲ್ರಿಗೂ ನಮಸ್ತೆ. ಕೇಳುವುದಿಲ್ಲ ನನಗೆ, ಕಿವಿ ಸ್ವಲ್ಪ ದೂರ. ಎಲ್ರಿಗೂ ನಮಸ್ತೆ. ಖುಷಿಯಾಯಿತು. ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ ಎನ್ನತಕ್ಕಂಥ ಅತ್ಯಂತ ಸಂತೃಪ್ತಿಯಿಂದ ಈ ವೇದಿಕೆಯಲ್ಲಿ ಬಂದು ನಿಂತಿದ್ದೇನೆ. ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೂ ಸಭೆಯಲ್ಲಿ ಸೇರಿದಂತಹ ಎಲ್ಲ ವಿದ್ಯಾಭಿಮಾನಿ ಬಂಧುಗಳೇ, ಒಂದು ಮಾತಿದೆ, ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಮಗು, ಆದರೆ ಸಾಧಿಸುವ ಛಲ ಬೇಕು ಅಂತ ಹೇಳಿ. ಆ ಛಲವನ್ನು ನಾವು ಹುಡುಕುತ್ತಾ ಹೋದರೆ ಖಂಡಿತವಾಗಿಯೂ ಯಾವುದೇ ಮಗು ಹಿಂದೆ ಬೀಳುವುದಕ್ಕೆ ಸಾಧ್ಯ ಇಲ್ಲ ಅಂತ. ಇನ್ನೊಂದು ಮಾತಿದೆ, ಪೋಷಕರಲ್ಲಿ ಒಂದು ತುಡಿತಾ ಇದೆ. ನಾನು ತುಂಬ ಕಷ್ಟಪಟ್ಟಿದ್ದೇನೆ, ತುಂಬ ದೂರ ಹೋಗಿ ಶಾಲೆಗೆ ಹೋಗಿದ್ದೇನೆ, ನನಗೆ ಅವಕಾಶಗಳು ಇರಲಿಲ್ಲ. ಆದರೆ ನಾನು ಪಟ್ಟಿರತಕ್ಕಂಥ ಯಾವುದೇ ಕಷ್ಟವು ನನ್ನ ಮಗುವಿಗೆ ಬರಬಾರದು, ಆ ಮಗುವಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಎಲ್ಲ ಪೋಷಕರ ಒಂದು ತುಡಿತಾ ಇದೆ. ಹಾಗಾಗಿ ಸರ್ವವನ್ನು ತ್ಯಾಗ ಮಾಡ್ತಾ ಇದ್ದಾರೆ ಪೋಷಕರು. ಅದರ ಜೊತೆಗೊಂದು ಮಾತನ್ನು ಸೇರಿಸ್ತೇನೆ ನಾನು. ಇನ್ನೊಬ್ಬರು ಕಸಿದುಕೊಳ್ಳದೇ ಇರುವಂತಹ ಒಂದು ಸಂಪತ್ತು ಅಂತ ಈ ಪ್ರಪಂಚದಲ್ಲಿ ಇದ್ದರೆ ಅದು ವಿದ್ಯೆ ಎನ್ನುವಂಥ ಒಂದು ಸಂಪತ್ತು ಮಾತ್ರ. ಅದು ಯಾರಿಂದಲೂ ಕಸಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತ. ಆ ನೆಲೆಯಲ್ಲಿ ಅದಕ್ಕೆ ಪೂರಕವಾಗಿ ವಿದ್ಯಾಸಮೃದ್ಧಿ ಯೋಚಿಸ್ತಾ ಇದೆ. ನಮ್ಮಲ್ಲಿ ಅನೇಕ ಬಡವರು ಇದ್ದಾರೆ, ಕಷ್ಟದಲ್ಲಿ ಇದ್ದಾರೆ, ತುಂಬ ಜನ ಬ್ರಿಲಿಯಂಟ್ ಇದ್ದಾರೆ. ಆದರೆ ಅವರಿಗೆ ಶಾಲೆಗೆ ಹೋಗುವುದಕ್ಕಾಗಲಿ ಹಣವನ್ನು ವ್ಯಯಿಸುವುದಕ್ಕಾಗಲಿ ಕಷ್ಟವಾಗ್ತದೆ. ಅದೆಲ್ಲವನ್ನು ಕಂಡುಕೊಂಡು ವಿದ್ಯಾಸಮೃದ್ಧಿಯ ಯೋಜನೆಯಡಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಸಮೇತ ಗುಣಮಟ್ಟದ ವಿದ್ಯಾಭ್ಯಾಸ ದೊರೆಯುವುದರ ಮೂಲಕ SSLC ಎನ್ನುವಂಥ ಘಟ್ಟವನ್ನು ಹತ್ತಿ ಮುಂದೆ PUC ಎನ್ನುವಂಥ ಪರ್ವತವನ್ನು ಹತ್ತಿದರೆ ಅವನು ಈ ಸಮಾಜದಲ್ಲಿ ಒಬ್ಬ ಸ್ವಾವಲಂಬಿಯಾಗಿ ಒಬ್ಬ ವಿದ್ಯಾವಂತನಾಗಿ ಬದುಕುವುದಕ್ಕೆ ಸಾಧ್ಯ ಎನ್ನುವುದನ್ನು ಮನಗೊಂಡು ಇವತ್ತು ಒಂದು ವಿಶೇಷವಾಗಿ ವಿದ್ಯಾಸಮೃದ್ಧಿಯ ಯೋಜನೆಯಡಿಯಲ್ಲಿ SSLC ಆ್ಯಪನ್ನು ಬಿಡುಗಡೆಗೊಳಿಸಿದ್ದೇವೆ. ಈ ಒಂದು ಬಿಡುಗಡೆಗೊಳಿಸುವಂಥ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ಇದರ ಮಾಸ್ಟರ್ ಬ್ರೈನ್ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಹರಿಪ್ರಸಾದ್ ಅವರು ಇದ್ದಾರೆ. ಇದರ ನಿಮ್ಮ ಎದುರು ಮುಖದಲ್ಲಿ ನಗು ಬಂದರೂ ಸಹ ಅವರ ಹಿಂದೆ ಅನೇಕ ಕಷ್ಟಗಳು ಇದೆ. ಇದನ್ನು ಯಾವ ರೀತಿ ಸಾಧಿಸಬೇಕು ಎನ್ನುವಂಥ ಯೋಚನೆ ಇದೆ. ಹರಿಪ್ರಸಾದ್ರೇ, ನಿಮ್ಮ ಜೊತೆ ನಾವಿದ್ದೇವೆ, ನೀವು ಯಾವತ್ತೂ ಹೆದರಬೇಡಿ. ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದೀರಿ, ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ರೂಪಿಸಿದ್ದೀರಿ. ನಿಮಗೆ ಇಡೀ ತಂಡದ ಪರವಾಗಿ ಅತ್ಯಂತ ಗೌರವದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾನು ಹೇಳಲೇಬೇಕು, ಉದ್ಘಾಟಕರಾಗಿ ಶಾಸಕರು ಬರಬೇಕಾಗಿತ್ತು, ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಅವ್ರಿಗೆ ಬರುವುದಕ್ಕಾಗೋದಿಲ್ಲ. ಆದರೆ ಕೇಶವಣ್ಣ ಇದ್ದಾರೆ. ಕೇಶವಣ್ಣ ಅಂದಾಗ ಭಗವಾನ್ ಶ್ರೀಕೃಷ್ಣನನ್ನು ನನಗೆ ನೆನಪಾಗ್ತದೆ. ನನ್ನ ಯಕ್ಷಗಾನ ಅರ್ಥಧಾರಿ ಹೌದು, ವೇಷಧಾರಿ ಹೌದು. ಕೃಷ್ಣ ಯಾವುದನ್ನು ಕೇಳಿದ್ದನ್ನು ಕೊಡುತ್ತಾನೆ. ಹೇಗೆ ಕೊಡುತ್ತಾನೆ? ಅವನವನ ಆದ್ಯತೆಯ ಮೇಲೆ ಕೊಡುತ್ತಾನೆ ಅಂತೇಳಿ.
ಹಾಗೆ ಕೇಶವಣ್ಣ ತನ್ನನ್ನು ವ್ಯಾಪಿಸಿಕೊಂಡದ್ದು ಇಡೀ ಜಿಲ್ಲೆಯಲ್ಲ, ಇಡೀ ರಾಜ್ಯವಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗಬಹುದಾದಂಥ ವಿಚಾರಗಳನ್ನು ನನ್ನ ಮಸ್ತಕದಲ್ಲಿ ಇಟ್ಟು ಎಂದೂ ಪುಸ್ತಕದ ಹೊರೆಯನ್ನು ನೀಗಿಸದೆ ಇವತ್ತು ಒಂದು ಒಳ್ಳೆಯ ಕೆಲಸಕ್ಕಾಗಿ ಸಮಾಜದ ಮಾದರಿಯಾಗಿ ಬದುಕುತ್ತಾ ಇದ್ದಾರೆ. ಅಂಥ ಕೇಶವಣ್ಣ ಇವತ್ತು ಬಂದಿದ್ದಾರೆ ಅಂದರೆ ಆ ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ, ನಮ್ಮ ವಿದ್ಯಾ ಅಭಿವೃದ್ಧಿ ಪಥದಲ್ಲಿ ಆಗುತ್ತದೆ ಎನ್ನುವಂಥ ದೃಷ್ಟಿಯಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಲಾಂಛನವನ್ನು ಬಿಡುಗಡೆ ಮಾಡಿದ್ದೀರಿ ಕೇಶವಣ್ಣ. ನಿಮಗೆ ಅತ್ಯಂತ ಗೌರವದ ಕೃತಜ್ಞತೆಗಳನ್ನು ಈ ಮೂಲಕವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಬ್ಬರು ನನ್ನ ಆತ್ಮೀಯರು, ಹಳೆಯ ಸ್ನೇಹಿತರು, ಇಂದು ಚಿರಪರಿಚಿತರು, ಒಬ್ಬ ಶಿಕ್ಷಣ ತಜ್ಞನಾಗಿ, ವಿದ್ವಾಂಸನಾಗಿ, ಅನೇಕ ವಿಚಾರಧಾರೆಗಳನ್ನು ತನ್ನಲ್ಲಿ ಇಟ್ಟುಕೊಂಡು ಒಂದು ವಿದ್ಯಾಸಂಸ್ಥೆಯ ರೋವರಿಯಾಗಿ, ಸಂಚಾಲಕನಾಗಿ, ಒಬ್ಬ ಅಡಿಗೆ ಪಾಕದ ಅಡಿಗೆ ಭಟ್ಟನಾಗಿ ಸಹ ಸಹಕಾರವನ್ನು ಮಾಡತಕ್ಕಂಥ ಗೌರವಾನ್ವಿತ ಶ್ರೀ ಅವಿನಾಶ್ ಕೊಡಂಕೇರಿಯವರು ಬಂದಿದ್ದೀರಿ. ಒಳ್ಳೆಯ ಮಾತುಗಳನ್ನು ಆಡಿದ್ದೀರಿ ಸರ್. ನಿಮಗೂ ಸಹ ಈ ಸಂದರ್ಭದಲ್ಲಿ ಅತ್ಯಂತ ಗೌರವದ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನಗೆ ನೆನಪಿದೆ, NNMS ಮತ್ತು NTSC ಅಂತ ಬಂದಾಗ ಅಬ್ರಹ್ಮ ಹತ್ರ ನಾನು ಆಗಾಗ ಬರ್ತಾ ಇದ್ದೆ. ಬಂದಾಗ ಬಹಳ ಬೇಗನೆ ಕರೆದು ನನ್ನನ್ನು ವಿದ್ಯಾರ್ಥಿಗಳ ಜೊತೆ ಮಾತನಾಡಿಸೋದಕ್ಕೆ ಒಂದು ಅವಕಾಶವನ್ನು ಕೊಡತಕ್ಕಂಥ ಒಬ್ಬ ಸಜ್ಜನ ಅಧ್ಯಾಪಕರಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು ಅಬ್ರಹಾಂ. ಹಿಂದಿ ಶಿಕ್ಷಕನಾದರೂ ಸಮೇತ ಶಿಕ್ಷಕರ ಸಂಘದ ಸದಸ್ಯನಾಗಿ, ಅಧ್ಯಕ್ಷನಾಗಿ, ಪದಾಧಿಕಾರಿಯಾಗಿ ಪುತ್ತೂರಲ್ಲಿ ಒಬ್ಬ ಮಾದರಿ ಶಿಕ್ಷಕನಾಗಿ ತನ್ನನ್ನು ತೊಡಗಿಸಿಕೊಂಡ ಅಬ್ರಹಾಂ ಇವತ್ತು ಬಂದು ನಿಮ್ಮ ಯಾಪ್ ಚೆನ್ನಾಗಿದೆ, ಒಬ್ಬ ಶಿಕ್ಷಕನಾಗಿ ನಾನು ಹೇಳ್ತೇನೆ ಅಂತ ಅಂದಾಗ ಅದು ಶಿಕ್ಷಕನಾಗಿ ಅತ್ಯಂತ ಹೆಮ್ಮೆಯಿಂದ ಖುಷಿಪಟ್ಟವನು ನಾನು ಸರ್. ನಮ್ಮ ಜೊತೆ ಯಾವತ್ತೂ ಇರಬೇಕು. ಇವತ್ತಿನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಮಗೆ ಶುಭ ಹಾರೈಸಿದ್ದೀರಿ ಸರ್. ನಿಮಗೆ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಪದ್ಮನಾಭ ಸರ್ ಒಬ್ಬ ಪ್ರೊಫೆಸರ್ ಆಗಿದ್ದರು ಸಹ. ನಾನು ಪ್ರೊಫೆಸರ್ಗಳನ್ನು ಭಾಳಷ್ಟು ಮಂದಿ ನೋಡಿದ್ದೇನೆ, ಮಾತು ಕಮ್ಮಿ, ಕೆಲಸ ಜಾಸ್ತಿ, ಏನನ್ನೋ ತಲೆಯಲ್ಲಿ ಇಟ್ಕೊಳ್ತಾರೆ. ಆದರೆ ಪದ್ಮನಾಭ ಸರ್ ಹಾಗಲ್ಲ, ಬಹಳ ಬೋಲ್ಡ್ ಆಗಿದ್ದಾರೆ, ಬಹಳ ಒಂದು ಉದಾರಿಯಾಗಿ ತನ್ಮೂಲಕ ತೊಡಗಿಸಿಕೊಂಡವರು, ಅತ್ಯಂತ ವಿನಯತೆಯಿಂದ ತಗ್ಗಿ ಬಗ್ಗಿ ನಡೆಯುವಂಥ ಒಂದು ಕ್ರಮವನ್ನು ಪ್ರೊಫೆಸರಲ್ಲಿ ನಾನು ಗುರುತಿಸಿದ್ದೇನೆ ಅಂತ ಹೇಳಿದ್ರೆ ಶಿ ಆರ್ ಗ್ರೇಟ್ ಸರ್. ಪ್ರೊಫೆಸರ್ ಸರ್ ನಮಗೆ ಸಲಹೆಗಾರರಾಗಿದ್ದೀರಿ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದೀರಿ, ನಮ್ಮ ಆಧಾರ ಸ್ತಂಭವಾಗಿದ್ದೀರಿ. ನಿಮಗೆ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಕೂತಿದ್ದಾರೆ ಆ ಸಹಧರ್ಮಿಣಿ ವಿಶಾಲಾಕ್ಷಿ ಮೇಡಮ್. ಬಹಳ ಕುತೂಹಲದಿಂದ, ನಗುಮುಖದಿಂದ, ಎಲ್ಲರನ್ನ ಪ್ರೀತಿಯಿಂದ ಇಡೀ ಸಂಸಾರವನ್ನೇ ಈ ವಿದ್ಯಾ ಸಮೃದ್ಧಿಗೆ ಒಂದು ಧಾರೆ ಎರೆದು ಕೊಟ್ಟಿರತಕ್ಕಂಥ ಮೇಡಮ್. ತಾವು ಸಹ ಈ ಕಾರ್ಯಕ್ರಮದ ರೋವರಿಗಳಾಗಿದ್ದೀರಿ. ನಿಮ್ಮನ್ನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇನೆ. ಹಾಗೆ ನನಗೆ ಹೇಳಲೇಬೇಕು, ನಾನು ಬಾಗಲಕೋಟೆ, ಬಿಜಾಪುರ ಹೋಗದ ಊರುಗಳಿಲ್ಲ. ಇದಕ್ಕಾಗಿ ತುಂಬ ಸಿಹಿಯಾದ ಚಹಾ ಕೊಡ್ತಾರೆ. ಆಗ ಒಬ್ಬನನ್ನು ಕರೆದು ಹೇಳಿದೆ, ನಿಮ್ಮ ನೀರಲ್ಲಿ ಸಿಹಿ ಇದೆಯಾ ಅಂತ ಕೇಳಿದೆ ಅವನಿಗೆ. ಯಾಕಂದರೆ ಒಂದು ಚಹಾದಲ್ಲಿ ನಮ್ಮವರು 10 ಚಹಾ ಮಾಡ್ಬೋದು, 10 ಸ್ವೀಟಾಗಿ ಕೊಡ್ತಾರೆ. ನಾನು ಹಾಗೇ ಕರೆದಂಥ ಒಬ್ಬ ವಿದ್ವಾಂಸರಲ್ಲಿ ಕರೆದು ಮಾತಾಡಿದಾಗ ಅವ್ರು ಹೇಳಿದರು, ನನ್ನ ಮಕ್ಕಳು SLC ಪಾಸಾಗಿದ್ದಾರೆ, ಎಲ್ಲ ಡಿಗ್ರಿ ಓದ್ತಾ ಇದ್ದಾರೆ, ನನಗೆ ಯಾವುದೂ ಇಲ್ಲ, ಆದರೆ ನಾನೊಂದು ಸಂಸ್ಥೆಯಲ್ಲಿ ದುಡಿತಾ ಇದ್ದೇನೆ, ನಾನು ಒಂದು ಆ್ಯಪನ್ನು ಖರೀದಿಸ್ತೇನೆ, ಅದನ್ನು ಇನ್ನೊಬ್ಬರಿಗೆ ದಾನವಾಗಿ ನಾನು ಕೊಡ್ತೇನೆ ಅಂತ ಹೇಳಿದಾಗ ನನಗೆ ತುಂಬ ಖುಷಿಯಾಯಿತು. ಇವತ್ತು ಅನೇಕ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡತಕ್ಕಂಥ ಜನ ಇದ್ದೀರಿ, ಸ್ವಾವಲಂಬಿಯಾಗಿ ಬದುಕುವರಿದ್ದೀರಿ. ನಿಮ್ಮಲ್ಲಿ SLC ಮಕ್ಕಳು ಇಲ್ಲದಿರ್ಬೋದು, ಆದರೆ ಸ್ವಯಂ ಸ್ಫೂರ್ತಿಯಿಂದ ಒಂದು ಆ್ಯಪನ್ನು ಖರೀದಿಸಿ ಒಂದು ವಿದ್ಯಾರ್ಥಿಗೆ ದಾನವಾಗಿ ಕೊಟ್ಟರೆ, ಬಡ ವಿದ್ಯಾರ್ಥಿಗೆ, ಆ ವಿದ್ಯಾರ್ಥಿ ನಿಮ್ಮ ಹೆಸರನ್ನು ಯಾವತ್ತೂ ನೆನಪಿಸಿಕೊಳ್ಳುತ್ತದೆ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದ ಯಶಸ್ವಿ ಕಾರ್ಯಕ್ರಮದ ಹಿಂದೆ CEO ಆಗಿ ದುಡಿಯತಕ್ಕಂಥ ಭಾಳ ಆತ್ಮೀಯರು, ಭಾಳ ವರ್ಷದ ಪರಿಚಯ ಇರತಕ್ಕಂಥ ಸೀತಾರಾಮ್ ಕೇವಳ ಇದ್ದಾರೆ ಸರ್. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನೊಬ್ಬ ಉದ್ಯಮಿಯಾಗಿ ಎಲ್ಲರಿಗೂ ರೋಲ್ ಮಾಡೆಲ್ ಆಗಿರ್ತಕ್ಕಂಥ ರವಿ ಕಕ್ಕೆಪದವು ಅಂತ ಹೆಸರನ್ನು ಭಾಳಷ್ಟು ಮಂದಿ ಕೇಳಿದ್ದೇನೆ. ಹತ್ತಿರದ ಪರಿಚಯ ಈಗಾಗ್ತಾ ಇದೆ. ಸುಬ್ರಹ್ಮಣ್ಯದಂಥ ಒಂದು ಊರಿನಲ್ಲಿ ಶೈನ್ ಆಗೋದು ಬಹಳ ಕಷ್ಟ, ಯಾಕಂದರೆ ಅಲ್ಲಿ ಎಲ್ಲ ಶೈನಿಂಗ್ ಸ್ಟಾರ್ಗಳೇ ಇದ್ದಾರೆ. ಅದರಲ್ಲಿ ಇವರು ಉದಯ ಸೂರ್ಯನಾಗಿ, ಮುಂಜಾನೆಯ ಸೂರ್ಯನಾಗಿ ಬಂದು ಇವತ್ತು ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿರತಕ್ಕಂಥ ಕಲಿಯುಗ ಕರ್ಣ ಅಂತ ಆಗೋದು ಸಂವಾದನೆಯನ್ನು ಮಾಡಿದ್ದು, ಅದಕ್ಕೆ ಅನ್ವರ್ಥ ನಾಮವಾಗಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಿ ಸರ್. ಉದ್ಯಮಿಯಾಗಿದ್ದೀರಿ, ಬಹಳ ಎಡೆಬಿಡದ ಕಾರ್ಯಕ್ರಮದ ಮಧ್ಯೆ ಬಂದು ನಮ್ಮ ಜೊತೆ ಇದ್ದೀರಿ ಸರ್. ನಿಮ್ಮನ್ನು ಬಹಳ ಪ್ರೀತಿಯಿಂದ, ಗೌರವದಿಂದ ವಂದಿಸ್ತಾ ಇದ್ದೇನೆ. ಹಾಗೆ ನಮ್ಮ ಮಾರ್ಕೆಟಿಂಗ್ ಟೀಮ್ನವರಿದ್ದೀರಿ, ಎಲ್ಲ ಹೆಸರನ್ನು ಹೇಳೋದಿಲ್ಲ. ಟೆಕ್ನಿಷಿಯನ್ ಇದ್ದೀರಿ, ಮಾಧ್ಯಮದ ಮಿತ್ರರಿದ್ದೀರಿ, ಪತ್ರಕರ್ತರಿದ್ದೀರಿ, ಟೆಕ್ನಿಕಲ್ ಆಗಿ ನಮಗೆ ಸಹಕಾರ ಮಾಡ್ತಕ್ಕಂಥವ್ರು ಇದ್ದೀರಿ. ಬಹಳ ಮುಖ್ಯವಾಗಿ ಎದುರು ಕೊಡುತ್ತಿರುವಂಥ ವಿದ್ಯಾಭಿಮಾನಿಗಳು ನೀವು, ವಿದ್ಯೆಯನ್ನು ಗೌರವಿಸುವವರು, ವಿದ್ಯೆಯನ್ನು ದಾನವನ್ನು ನೀಡ್ತಕ್ಕಂಥವ್ರು ನೀವು ಇರದಿದ್ದರೆ ಈ ಕಾರ್ಯಕ್ರಮ ಅದು ವ್ಯರ್ಥವಾಗಿ ಹೋಗ್ತಾ ಇತ್ತು. ಹಾಗಾಗಿ ಬಂದಿರತಕ್ಕಂಥ ಎಲ್ಲ ವಿದ್ಯಾಭಿಮಾನಿಗಳನ್ನು
ಬಂಧುಗಳನ್ನು ಈ ಸಂದರ್ಭದಲ್ಲಿ ವಿದ್ಯಾ ಸಮೃದ್ಧಿಯ ಪರವಾಗಿ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಒಬ್ಬ ಕಟ್ಟಡದ ಮುಖ್ಯಸ್ಥನಾಗಿ ಮಾಲೀಕನಾಗಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ತನ್ನನ್ನು ಕೈಯಾಡಿಸ್ತಾ ಇರ್ತಕ್ಕಂಥ ರಾಶಿ ಕಾಂಪ್ಲೆಕ್ಸಿನ ಮಾಲಕರು ಬಂದಿದ್ದೀರಿ ಸರ್, ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಿರಿ. ಚಂದ್ರಶೇಖರ್ ಸರ್, ನಿಮ್ಮ ನಗುವೇ ನಮಗೆ ಸ್ಫೂರ್ತಿಯಾಗಲಿ ಅಂತ ಹೇಳುತ್ತಾ ನಿಮ್ಮನ್ನು ಈ ಸಂದರ್ಭದಲ್ಲಿ ವಂದಿಸ್ತಾ ಇದ್ದೇನೆ. ಬಂದಿರತಕ್ಕಂಥ ಎಲ್ಲ ಮಕ್ಕಳೇ, ಅವರ ಪೋಷಕರೇ, ನಿಮಗೆಲ್ಲರೂ ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ನಮ್ಮ ಸಂಸ್ಥೆಯ ಪರವಾಗಿ ವಂದಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸ್ಥಳವನ್ನು ಬಹಳ ಚಿಕ್ಕದಾದಂಥ ಸ್ಥಳಾವಕಾಶವನ್ನು ಕೊಟ್ಟಿರ್ತಕ್ಕಂಥ ರೋಟರಿ ಸಂಸ್ಥೆಯ ಎಲ್ಲ ಮಾಲೀಕರಿಗೆ, ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಮನದೊಮ್ಮೆ ವಂದಿಸುತ್ತಾ ವಿರಮಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ತೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.